हरे कृष्णा। हरे कृष्णा। हरे हरे कृष्ण कृष्ण माताजी। हरे कृष्ण माताजी। हरे कृष्ण माताजी। हरे कृष्णा। हरे कृष्णा। हरे कृष्ण माताजी। हरे कृष्णा माताजी। हरे कृष्णा। कृष्णा माताजी। हरे कृष्ण। हरे कृष्णा ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಹೌದು ಮಾತಾಜಿ, ಮಾತಾಜಿ. ಕೇಳ್ತದೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಕೇಳ್ತಾ ಇದೆ. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ. ಹರೇ ಕಾಣ್ತಾ ಕೃಷ್ಣ. ಇದೆ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿಶಾಸ್ತ್ರೀಯ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಶ್ರೀಲ ಪ್ರಭುಪಾದರಿಂದ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಇವತ್ತು ಅಧ್ಯಾಯ 2 ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಇವತ್ತಿನ ಅಧ್ಯಾಯದಲ್ಲಿ 1ರಿಂದ 11 ಶ್ಲೋಕಗಳಲ್ಲಿ ಬರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತದೆ. ಹರೇ ಕೃಷ್ಣ.
ಈಗ ಹಿಂದಿನ ಒಂದು ಅಧ್ಯಾಯ, ಹಿಂದಿನ ತರಗತಿಯಲ್ಲಿ ನಾವು ಏನು ವಿಚಾರ ಕಲಿತಿದ್ದೇವೆ ನೋಡೋಣ. ಹಿಂದಿನ ತರಗತಿಯಲ್ಲಿ ಯುದ್ಧ ಮಾಡದೇ ಇರಲು ಅರ್ಜುನನ ಮೊದಲ 4 ಕಾರಣಗಳನ್ನ ಚರ್ಚೆ ಮಾಡಿದ್ದೇವೆ. ಈಗ ಯಾರು ಈ ಒಂದು 4 ಕಾರಣಗಳನ್ನು ಹೇಳ್ತೀರಿ? ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಒಬ್ಬರು ಹೇಳುವಾಗ ಮತ್ತೊಬ್ಬರು ಏನು ಹೇಳುವ ಹಾಗಿಲ್ಲ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿದರೆ ನಾನು ಅವರ ಹೆಸರನ್ನು ಕರೀತೇನೆ. ಹರೇ ಕೃಷ್ಣ. ಸವಿತಾ ಬಿವಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಅವನಿಗೆ ಯುದ್ಧದಲ್ಲಿ ಸಹಾನುಭೂತಿ ಇಲ್ಲ ಅಂತ ಹೇಳ್ತಿದ್ದಾನೆ. ಮತ್ತೆ ಪಾಪದ ಚಟುವಟಿಕೆ, ಪಾಪ ಪ್ರಜ್ಞೆ ಆಗುತ್ತೆ. ಮತ್ತೆ ರಾಜವಂಶದ ನಾಶವಾಗ್ತದೆ, ಅಂದ್ರೆ ಕುಟುಂಬ ನಾಶ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ವರ್ಣ ಸಂಕರ ಅಂತ ಹೇಳ್ತಾ ಇದೀವಿ. ಆಮೇಲೆ ಆನಂದ ಇಲ್ಲ. ಹಾಗಾಗಿ ಇಲ್ಲಿ ಹರೇ ಆನಂದ, ಕೃಷ್ಣ. ಸಂತೋಷ ಇಲ್ಲಿ ಇಲ್ಲ. 4 ಕಾರಣಗಳನ್ನ ಹೇಳಿದ್ದಾನೆ. ಹರೇ ಕೃಷ್ಣ. ಆಲ್ರೆಡಿ ಯುದ್ಧ ಏನಾಯ್ತು? ಮೊದಲನೇ ಅಧ್ಯಾಯ ನಾವು ನೋಡಿದಾಗ ಅಲ್ಲಿ ಅರ್ಜುನ ಯುದ್ಧವನ್ನ ಮಾಡುದಿಲ್ಲ ಅಂತ ನಮಗನಿಸ್ಬಿಡುತ್ತೆ ಅಲ್ವಾ? ಅವನು ಯುದ್ಧ ಭೂಮಿಯಿಂದ ಹೊರಗೆ ಹೊರಟೋಗ್ತಾನೆ ಹಾಗೆ ಅಂತ ನಮ್ಗೆಲ್ಲರಿಗೂ ಆ ತರ ಭಾವನೆ ಬಂದ್ಬಿಡತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾ, ಯಾಕೆ ಅಂತಂದ್ರೆ 4 ಕಾರಣಗಳನ್ನ ಕೊಟ್ಟಿಬಿಟ್ಟಿದ್ದಾನೆ ಈಗಾಗ್ಲೇ. ಸಹಾನುಭೂತಿ, ಅನುಕಂಪ. ನನ್ನ ಯುದ್ಧ ಭೂಮಿಯಲ್ಲಿ ಯಾರಿದ್ದಾರೆ? ಶತ್ರುಗಳು ಇರ್ಬೇಕಲ್ವಾ? ಆದರೆ ಶತ್ರುಗಳ ಸ್ಥಾನದಲ್ಲಿ ನನ್ನ ಕುಟುಂಬದವರೇ ಇದ್ದಾರೆ. ನನ್ನ ಅಜ್ಜ ಇದ್ದಾನೆ, ಭೀಷ್ಮ, ಆಮೇಲೆ ದ್ರೋಣಾಚಾರ್ಯ ಗುರು ಇದ್ದಾನೆ. ಹಾಗೆ ನನ್ನ ಕುಟುಂಬದವರು, ಸ್ನೇಹಿತರು, ಬಂಧು ಮಿತ್ರರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವರಿಂದ ನಾನು ಹೇಗೆ ಕೊಲ್ಲಲಿ? ಅವ್ರ ಮೇಲೆ ಸಹಾನುಭೂತಿ, ಅನುಕಂಪ. ಆಮೇಲೆ ಇದರಿಂದ ಆನಂದ ಇಲ್ಲ. ಈ ಯುದ್ಧ ಮಾಡೋದ್ರಿಂದ ಈ ಎಲ್ಲ ನನ್ನ ಕುಟುಂಬದವರು, ಬಂಧು ಮಿತ್ರರು, ಇವರನ್ನೆಲ್ಲ ನಾನು ಕೊಂದು ಹೇಗೆ ಸುಖವಾಗಿ ಇರಬಹುದು? ಇದನ್ನ ಅವನು ಆನಂದ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಪಾಪ ಪ್ರಜ್ಞೆ, ಯುದ್ಧ ಮಾಡಿ ಅನಗತ್ಯವಾಗಿ ಜೀವಿಗಳನ್ನೆಲ್ಲ ಹಿಂಸೆ ಮಾಡೋದು ಪಾಪ ಅಂತ ಹೇಳ್ತಾನೆ. ಆಮೇಲೆ ವಂಶನಾಶ, ಯುದ್ಧದಲ್ಲಿ ಏನಾಗುತ್ತೆ? ಎಲ್ಲ ಯೋಧರುಗಳು ಮರಣ ಹೊಂದ್ತಾರೆ. ಆಗ ಅವರ ಕುಟುಂಬದಲ್ಲಿ ಎಲ್ಲ ವಂಶ, ಆ ಕುಟುಂಬ ಅದು ನಾಶವಾಗುತ್ತೆ. ಆ ರಾಜವಂಶದ ವಿನಾಶದ ದಾರಿ ಅಂತ ಇದನ್ನ ನೋಡಿದ್ವಿ. ಈಗ ಏನು ಅಂತಂದ್ರೆ ಸಹಾನುಭೂತಿ. ಇಲ್ಲಿ ಸಹಾನುಭೂತಿ ಅಂದ್ರೆ ಅರ್ಜುನ ಲೌಕಿಕ ಅನುಕಂಪ, ಕಂಬನಿ ಇದನ್ನೆಲ್ಲ ತೋರಿಸ್ತಾ ಇದ್ದಾನೆ. ಹಾಗಾಗಿ ಇದು ಯಾವ ಲಕ್ಷಣ? ಲೌಕಿಕ ಅನುಕಂಪ. ಹರೇ ಕೃಷ್ಣ. ಮನಸ್ಸಿನ ದೌರ್ಬಲ್ಯದ ಲಕ್ಷಣ, ಮತ್ತೆ ಅಜ್ಞಾನದ ಲಕ್ಷಣ. ಸೊ ಹಾಗಾಗಿ ಯಾರು ಅಜ್ಞಾನದಲ್ಲಿ ಇರ್ತಾರೆ ಅವರು ಲೌಕಿಕವಾಗಿ ಅನುಕಂಪ, ಕಂಬನಿ ತೋರಿಸ್ತಾರೆ. ಆದರೆ ನಮಗೆ ನಿಜವಾದ ಒಂದು ಕಂಬನಿ ಇರಬೇಕಾಗಿದ್ದು, ಅನುಕಂಪ ಇರಬೇಕಾಗಿದ್ದು ಯಾವುದ್ರ ಬಗ್ಗೆ? ಹರೇ ಕೃಷ್ಣ. ಆಧ್ಯಾತ್ಮಿಕ, ಆತ್ಮನ, ಅಮರನಾದ ಆತ್ಮದ ಬಗ್ಗೆ ನಮಗೆ ಅನುಕಂಪ ಇರಬೇಕು. ಸೊ ಅದು ನಿಜವಾದ ಒಂದು ಜ್ಞಾನ, ಅದು ಆತ್ಮ ಸಾಕ್ಷಾತ್ಕಾರ. ಸೊ ಹಾಗಾಗಿ ಇಲ್ಲಿ 4 ವಿಷಯಗಳನ್ನ ಈ ರೀತಿಯಾಗಿ ಅವನು ಕಾರಣಗಳನ್ನ ಹೇಳಿ ಮತ್ತೆ ತುಂಬಾ ದುಃಖಪೂರಿತ ಒಂದು ಸ್ಥಿತಿಯಲ್ಲಿ ರಥದಿಂದ ಕೆಳಗೆ ಇಳಿದು ನಾನು ಯುದ್ಧ ಮಾಡೋದಿಲ್ಲ ಅಂತ ಕುಳಿತುಕೊಂಡಾಗ ಈ ರೀತಿ ಹೇಳ್ತಾನೆ. ಯಾರು? ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅರ್ಜುನ ರಥ ಇಳಿದು ಸುಮ್ಮನೆ ಕುಳಿತುಕೊಂಡಿದ್ದಾನೆ ಅಂದಾಗ ಧೃತರಾಷ್ಟ್ರನಿಗೆ ತುಂಬಾ ಖುಷಿ ಆಗ್ತದೆಯಂತೆ. ಯಾಕೆಂದ್ರೆ ಇನ್ನು ಅರ್ಜುನನು ಯುದ್ಧ ಮಾಡೋದಿಲ್ಲ ಅಂತ ಅಂದ್ಮೇಲೆ ಇನ್ಯಾರು ಯುದ್ಧ ಮಾಡ್ತಾರೆ? ಸೊ ಹಾಗಾಗಿ ಎಲ್ಲ ರಾಜ್ಯ ಕೌರವರಿಗೆ ಸಿಕ್ಕುತ್ತೆ, ಪಾಂಡವರು ಯುದ್ಧನೇ ಮಾಡೋದಿಲ್ಲ. ಹಾಗಂತ ಅವನಿಗೆ ಖುಷಿ ಆಯ್ತಂತೆ. ಆದರೆ ಇಲ್ಲಿ ಸಂಜಯ್ ಏನ್ ಹೇಳ್ತಾನೆ? ಸಂಜಯ ಇಲ್ಲಿಗೆ ಸುಮ್ಮನೆ ಅರ್ಜುನ ಹೀಗೆ ಹೇಳಿದ ಮೇಲೆ ಕೃಷ್ಣ ಅಲ್ಲಿದ್ದಾನೆ, ಭಗವಂತ ಅಲ್ಲಿದ್ದಾನೆ. ಅವನು ಏನ್ ಮಾಡ್ತಾನೆ? ಅರ್ಜುನನಿಗೆ ಬುದ್ಧಿ ಹೇಳ್ತಾನೆ, ಅವನಿಗೆ ಬುದ್ಧಿ ಹೇಳಿ ಮತ್ತೆ ಅವನಿಗೆ ಮಾರ್ಗದರ್ಶನ ಮಾಡ್ತಾನೆ, ಮತ್ತೆ ಅವನನ್ನ ಯುದ್ಧದಲ್ಲಿ ತೊಡಗಿಸ್ತಾನೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಏನಂತಂದ್ರೆ ನಾವು ಮುಖ್ಯವಾಗಿ ವಿಚಾರ ಮಾಡಬೇಕು ಅಂತಂದ್ರೆ ಹಿಂದಿನ ಒಂದು ಅಧ್ಯಾಯದಲ್ಲಿ ಕುರುಕ್ಷೇತ್ರದ ರಣರಂಗದ ಸೇನಾವಲೋಕನ, ಮೊದಲನೇ ಅಧ್ಯಾಯದ ಹೆಸರು. ಅಲ್ಲಿ ಏನಾಗಿದೆ? ಇಬ್ಬರು ಕೂಡ ಅಂದ್ರೆ ಅರ್ಜುನ ಮತ್ತು ದುರ್ಯೋಧನ ಇಬ್ರು ಸೇನಾವಲೋಕನ ಮಾಡಿದ್ದಾರೆ. ಆದರೆ ಇಲ್ಲಿ ದುರ್ಯೋಧನ ಒಬ್ಬನನ್ನು ಬಿಟ್ಟಿದ್ದಾನೆ ಸೇನಾವಲೋಕನ ಮಾಡಬೇಕು. ಯಾರನ್ನು ಬಿಟ್ಟಿದ್ದಾನೆ? ಹರೇ ಕೃಷ್ಣ. ಯಾರನ್ನು ಗಣನೆಗೆ
ಕೃಷ್ಣನನ್ನ ಮಾತಾಜಿ, ಕೃಷ್ಣನನ್ನ. ಕೃಷ್ಣನನ್ನ ಅವನು ಹೇಳ್ತಾನೆ, ಇದ್ದಾನೆ. ಅವನ ಅಂದ್ರೆ ಪಾಂಡವರ ಕಡೆಯಲ್ಲಿ ಯಾರಿದ್ದಾರೆ? ಅರ್ಜುನ ಇದ್ದಾನೆ, ಭೀಮ ಇದ್ದಾನೆ, ಯುಯುಧಾನ ಇದ್ದಾನೆ, ವಿರಾಟ ಇದ್ದಾನೆ, ದ್ರುಪದ ಇದ್ದಾನೆ, ದಿಷ್ಟಕೇತು ಇದ್ದಾನೆ, ಚಕಿತಾನ ಇದ್ದಾನೆ, ಎಲ್ಲರನ್ನೂ ಅವನ ಗಣನೆಗೆ ತೆಗೆದುಕೊಳ್ತಾನೆ. ಆದರೆ ಮುಖ್ಯವಾಗಿ ಒಬ್ಬ ಕೃಷ್ಣ, ಭಗವಂತ ಕೃಷ್ಣನ ಅವನನ್ನೇ ಮರೆತು ಬಿಟ್ಟಿದ್ದಾನೆ. ಅವನನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ಸಾಕ್ಷಾತ್ ಭಗವಂತನೇ ಅರ್ಜುನನ ಮನಸ್ಸನ್ನು ಅವನು ಏನ್ ಮಾಡ್ತಾನೆ? ಒಲಿಸ್ತಾನೆ ಮತ್ತು ಸರಿಯಾದ ಅವನಿಗೆ ಮಾರ್ಗದರ್ಶನ ಕೊಡ್ತಾನೆ ಗುರುವಾಗಿ. ಸೊ ಇದನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಎರಡನೇ ವಿಚಾರ, ಹಿಂದಿನ ಅಧ್ಯಾಯದಲ್ಲಿ ರಾಜವಂಶ ವಿನಾಶದ ದಾರಿಯಲ್ಲಿ ಮುಂದುವರಿದ ಹಂತಗಳ ಚರ್ಚೆಯ ಪಟ್ಟಿ. ಸೊ ಈಗ ಕುಲಕ್ಷಯವಾದ್ರೆ ಏನಾಗುತ್ತೆ? ಆ ಹಂತಗಳನ್ನು ಹೇಳಿ ಯಾರಾದ್ರೂ. ಹರೇ ಕೃಷ್ಣ. ಕುಲಕ್ಷಯ ಆದ್ರೆ ಎಲ್ಲ ಅನ್ವಾಂಟೆಡ್ ಚೈಲ್ಡ್ ಸನಾತನ ಮಕ್ಕಳೆಲ್ಲ ಹುಡ್ತಾರೆ ಅಂದ್ಬಿಟ್ಟು ಅದ ಮಾತಾಡಿ. ಹರೇ ಕೃಷ್ಣ. ಧರ್ಮ ನಷ್ಟವಾಗುತ್ತದೆ. ಅಧರ್ಮದ ದಾರಿ ಕುಲಕ್ಷಯ ಹಿಡಿತಾರೆ ನಷ್ಟ ಮಾತಾಜಿ ಆಗುತ್ತೆ. ಹರೇ ಮತ್ತೆ ಕೃಷ್ಣ. ಒಬ್ರು ಹೇಳ್ಬೇಕು, ಒಬ್ರು ಆದ್ಮೇಲೆ ಒಬ್ರು ಹೇಳ್ಬೇಕು. ಹರೇ ಕೃಷ್ಣ. ಧರ್ಮ ನಷ್ಟವಾಗ್ತದೆ. ಸಮಾಜದಲ್ಲಿ ಅನೈತಿಕ ಮಕ್ಕಳು ಹುಡ್ತಾರೆ, ಇದರಿಂದ ಯುದ್ಧ ಕ್ಷಾಮಗಳು ತಲೆದೋರ್ತದೆ ಅಂತ. ಸೊ ಹಾಗಾಗಿ ಇಲ್ಲಿ ಕುಲಕ್ಷಯವಾದ್ರೆ, ಮೊದಲು ಕುಲಕ್ಷಯ ಅಂತಂದ್ರೆ ಏನಾಗುತ್ತೆ? ಸನಾತನ ಕುಲಧರ್ಮ ಅದು ನಾಶವಾಗ್ತದೆ. ಸೊ ಆ ಸನಾತನ ಕುಲಧರ್ಮ ಅದು ನಾಶವಾದರೆ ಕುಟುಂಬದಲ್ಲಿ ಉಳಿದ ಇರ್ತಕ್ಕಂಥ ಭಾಗ ಅಲ್ಲಿ ಇದ್ದವರು ಅಧರ್ಮಕ್ಕೆ ವಶವಾಗ್ತಾರೆ. ಸೊ ಅಧರ್ಮಕ್ಕೆ ವಶವಾದಾಗ ಏನಾಗುತ್ತೆ? ಸ್ತ್ರೀಯರು ಅವರು ಪತಿತರಾಗ್ತಾರೆ. ಸ್ತ್ರೀಯರು ಪತಿತರಾದಾಗ ಅಲ್ಲಿ ಏನಾಗುತ್ತೆ? ಬೇಡದ ಜನಸಂಖ್ಯೆ ಅಲ್ಲಿ ನಿರ್ಮಾಣ ಆಗತ್ತೆ. ಆಯಿತು, ಬೇಡದ ಜನಸಂಖ್ಯೆ ಆದರೆ ಏನಾಗುತ್ತೆ? ಬೇಡದ ಜನಸಂಖ್ಯೆ ಹೆಚ್ಚಾದರೆ ಅವರಿಗೆ ಏನಾಗುತ್ತೆ? ಅಲ್ಲಿ ಇರ್ತಕ್ಕಂಥ ಬದುಕು ನರಕ ಸದೃಶ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಒಂದು ಹುಟ್ಟಿದ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಇಲ್ಲದೆ ಹೋಗ್ಬಿಡ್ಬೋದು. ಆಮೇಲೆ ಪೂರ್ವಿಕರಿಗೆ ಪಿಂಡೋದಕ ಕ್ರಿಯೆಗಳು ನಡೆದೇ ಹೋಗ್ಬೋದು. ಆಗ ಎಲ್ಲ ಚಟುವಟಿಕೆಗಳಿಗೆ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಯೋಜನೆಗಳು ಎಲ್ಲ ನಾಶವಾಗುತ್ತದೆ ಅಂತ ಆ ಥರ ಅರ್ಜುನ ವಾದ ಮಾಡಿದ. ಇದನ್ನು ನಾವು ನೋಡಿದ್ದೇವೆ. ಇದೆಲ್ಲ ಈ ಒಂದು 1ನೇ ಅಧ್ಯಾಯದಲ್ಲಿ ಅರ್ಜುನ ಏನ್ ಹೇಳ್ತಾನೆ ಅದನ್ನೆಲ್ಲ ಕೃಷ್ಣ ಕೇಳಿಸ್ಕೊಂಡಿದ್ದಾನೆ. ಕೃಷ್ಣ ಒಂದು ಮಾತು 1ನೇ ಅಧ್ಯಾಯದಲ್ಲಿ ಹೇಳಿಲ್ಲ ಅಲ್ವಾ? ಏನಾದ್ರೂ ಕೃಷ್ಣ ಮಾತಾಡಿದ್ದಾನ? ಭಗವಾನ್ ವಾಚ ಇಲ್ಲ ಮಾತಾಜಿ. ಇಲ್ಲ. ಈಗ ನೋಡಿ, ಇದನ್ನ 2ನೇ ಅಧ್ಯಾಯದಲ್ಲಿ ಅವನು ಯಾವಾಗ ಮಾತಾಡ್ತಾನೆ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ 3ನೇ ವಿಚಾರ, 1ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಬುದ್ಧಿವಂತರಲ್ಲ. ಇದರ ಬಗ್ಗೆ ಉಚಿತ ಅನುಚಿತ ಇದೆ ಚರ್ಚೆ ಮಾಡಿದ್ದೇವೆ. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಮಹಿಳೆಯರು ಹೆಚ್ಚು ಬುದ್ಧಿವಂತರಲ್ಲ. ಈ ವಿಚಾರ ಯಾವ ತರ ಅಂತಂದ್ರೆ, ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ ಅವರದ್ದು ಏನು ಅವರಿಗೆ ಇದು ಅನ್ವಯಿಸುತ್ತೆ. ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾರೆ ಅವರಿಗೇನಾಗುತ್ತೆ? ಇದು ಅನ್ವಯಿಸೋದಿಲ್ಲ. ಈ ಒಂದು ಕೃಷ್ಣ ಪ್ರಜ್ಞೆಗೆ ಬಂದ ಮಹಿಳೆಯರು ಅವರು ಈ ಒಂದು ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೆ ಅವರು ಮಹಿಳೆಯರು ತುಂಬಾ ಇದಕ್ಕೆ ಹೆಚ್ಚಾಗಿ ಅಂದ್ರೆ ಕುಟುಂಬದಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಅವರು ಈ ತರ ಇನ್ನೊಬ್ಬರಿಂದ ಬೇಗ ಮೋಸ ಹೋಗೋದು ಈ ಥರದ್ದೆಲ್ಲ ಆಗೋದಿಲ್ಲ. ಯಾಕೆಂದ್ರೆ ಅವರು ಭಗವಂತನ ಒಂದು ಇದರಲ್ಲಿ ಇದ್ದಿರ್ತಾರೆ. ಅಂದ್ರೆ ಭಗವಂತನ ಸದಾ ಸ್ಮರಣೆ ವಿಚಾರ, ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಇದರಲ್ಲಿ ಅವರು ಇರೋದ್ರಿಂದ ಆ ಭಗವಂತನ ಆಶೀರ್ವಾದವು ಅವರಿಗೆ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ನೀವು ಒಮ್ಮೆ ಹ್ಯಾಂಡ್ ರೈಸ್ ಮಾಡಿದ ಮೇಲೆ ಅದನ್ನ ತೆಗೆದು ಬಿಡಬೇಕು. ಹರೇ ಕೃಷ್ಣ. ಓಕೆ, ಅದನ್ನ ಪದೇ ಪದೇ ನಮ್ಗೆ ಅದನ್ನ ಮಾನಿಟರ್ ಮಾಡಕ್ ಆಗಲ್ಲ. ದಯವಿಟ್ಟು ಹ್ಯಾಂಡ್ ರೈಸ್ ಯಾರು ಮಾಡಿದ್ರೆ ಅದನ್ನ ಇಳಿಸಿ, ಮುಂದೆ ಪ್ರಶ್ನೆ ಬಂದಾಗ ನೀವು ಮತ್ತೆ ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ. ಮತ್ತೆ ನಾನು ಕೋಹೋಸ್ಟ್ ಮಾಡಿದ್ದೇನೆ 2 ಜನರಿಗೆ, ಒಂದು ಹನುಮಂತ ಪ್ರಭು ಮತ್ತೆ ನಂದಿನಿ ಸೀನಪ್ಪ ಮಾತಾಜಿ ಇಬ್ರು. ದಯವಿಟ್ಟು ಇದು ಹ್ಯಾಂಡ್ ರೈಸ್ ಮಾಡಿದ್ದನ್ನ ನೀವು ತೆಗೆದು ಬಿಡಬೇಕು. ಆಮೇಲೆ 2ನೇ ಪ್ರಶ್ನೆ ಕೇಳಿದಾಗ ಅದನ್ನ ಅಲೋ ಮಾಡಬೇಕು. 3ನೇದು ಅವರಿಗೆ ಅಂದ್ರೆ ಇಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬಂದ್ರೆ ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ.
ಮತ್ತೆ ನಂದಿನಿ ಮಾತಾಜಿ ನಿಮ್ಮ ಹತ್ರ ಅಟೆಂಡೆನ್ಸ್ ಇದೆ, ಅದನ್ನ ಹಾಕ್ಬಿಡ್ಬೇಕು, ಆಯ್ತಾ? ಹಾಕ್ತೀನಿ ಹರೇ ಮಾತಾಜಿ, ಕೃಷ್ಣ. ಹಾಕ್ತೀನಿ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಇದು ನಾವು ನೋಡಿದ್ವಿ. ಆಮೇಲೆ ಹಿಂದಿನ ಅಧ್ಯಾಯದಲ್ಲಿ ನಾವು ಹಿಂಸಾಚಾರ ತತ್ವ ಸಂಬಂಧದ ಅನ್ವಯದಲ್ಲಿ ಉಚಿತ ಮತ್ತು ಅನುಚಿತಗಳ ಚರ್ಚೆ ಮಾಡಿದ್ದೇವೆ. ಅಂದ್ರೆ ಯಾವುದು ಉಚಿತ ಹಿಂಸಾಚಾರ, ಯಾವುದು ಭಗವಂತನನ್ನ ಆಧರಿಸಿ, ಧರ್ಮವನ್ನು ಆಧರಿಸಿ ಎಲ್ಲಿ ಹಿಂಸೆ ಆಗತ್ತೆ ಅದು ಹಿಂಸೆಯಲ್ಲ ಅಲ್ವಾ? ಅರ್ಜುನ ಯುದ್ಧ ಮಾಡೋದು ಹಿಂಸೆ ಅಲ್ಲ. ಯಾಕೆ? ಭಗವಂತನ ಆದೇಶದ ಪ್ರಕಾರ ಅವನು ಮಾಡಿದ್ದಾನೆ ಅಲ್ವಾ? ಇದನ್ನ ನಾವು ಚರ್ಚೆ ಮಾಡಿದ್ದೇವೆ. ಈಗ ಹರೇ ಕೃಷ್ಣ. ಇವತ್ತಿನ ಒಂದು ಅಧ್ಯಾಯದ ಒಂದು ವಿಷಯವನ್ನ ಇಲ್ಲಿ ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಈಗ ಹ್ಯಾಂಡ್ ರೈಸ್ ಮಾಡಿದವರಿಗೆ ನಾನು ಓದ್ಲಿಕ್ಕೆ ಕರೀತೇನೆ. ಹರೇ ಕೃಷ್ಣ. ಸವಿತಾ ಹ್ಯಾಂಡ್ ರೈಸ್ ಯಾರ್ದಾಗಿದೆ? ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೆ ನೀವು ಹ್ಯಾಂಡ್ ರೈಸ್, ಆಮೇಲೆ ನಿಮ್ಮದು ಆದ್ಮೇಲೆ ನೀವು ಹ್ಯಾಂಡ್ ರೈಸ್ ಅಲ್ಲಿ ತೆಗಿಬೇಕು. ಹರೇ ಕೃಷ್ಣ. ಓದಿ. ವರ್ಣಾಶ್ರಮ ಧರ್ಮದ ತತ್ವಗಳು. ರಾಜ್ಯದ ಮತ್ತು ಸಮುದಾಯದ ಸಾಮಾನ್ಯ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಾಜದಲ್ಲಿ ಒಳ್ಳೆಯ ಜನಸಂಖ್ಯೆಯು ಉಳಿಯುವಂತೆ ವರ್ಣಾಶ್ರಮ ಧರ್ಮದ ತತ್ವಗಳನ್ನು ವಿರೂಪಿಸಲಾಗಿತ್ತು. 1:8:1:39:40 ಪಾಪಟ್. ಹರೇ ಕೃಷ್ಣ. ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು, ಇಲ್ಲಿ ವರ್ಣಾಶ್ರಮ ಧರ್ಮವನ್ನ ಶ್ರೀಲ ಪ್ರಭುಪಾದರು ಒತ್ತಿ ತರ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ, ಯಾಕೆ ಇಲ್ಲಿ ವರ್ಣಾಶ್ರಮದ ಬಗ್ಗೆ ಬಂತು? ಹರೇ ಕೃಷ್ಣ ವಿಚಾರ. ಹರೇ ಕೃಷ್ಣ. ಇಲ್ಲಿ ನಾಗರಿಕ ಸಮಾಜದಲ್ಲಿ ವರ್ಣಾಶ್ರಮ ನಷ್ಟವಾಗ್ತಾ ಇದೆ, ಆದ್ರಿಂದ ಅಂತ ತರ್ತಾ ಇದ್ದಾನೆ. ಹರೇ ಕೃಷ್ಣ. ಸಮುದಾಯ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರವಾಗಿ ಇಲ್ಲಿ ವರ್ಣಾಶ್ರಮ ಧರ್ಮವನ್ನು ಆಚರಿಸಬೇಕು. ಅರ್ಜುನ ಕ್ಷತ್ರಿಯ, ಸೊ ಕ್ಷತ್ರಿಯ ಧರ್ಮವನ್ನು ಅವನು ಆಚರಿಸಿ ಯುದ್ಧ ಮಾಡಬೇಕು ಅಂತ ಕೃಷ್ಣ ಈ ಅಧ್ಯಾಯದಲ್ಲಿ ಹೇಳಲಿದ್ದಾನೆ ಭಗವಂತ. ಸೊ ಆದ್ದರಿಂದ ಇಲ್ಲಿ ವರ್ಣಾಶ್ರಮ ಧರ್ಮದ ಬಗ್ಗೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ವರ್ಣಾಶ್ರಮ ಧರ್ಮ ಏನಕ್ಕೆ ಇದೆ, ತತ್ವ ಏನು ಅಂತಂದ್ರೆ, ಒಂದು ಸಮುದಾಯ, ಒಂದು ಪ್ರದೇಶ, ಅಲ್ಲಿ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸಮಾಜದಲ್ಲಿ ಒಳ್ಳೆ ಜನಸಂಖ್ಯೆ ಉಳಿಬೇಕು. ಏನದು? ಸಮಾಜದಲ್ಲಿ ಜನಸಂಖ್ಯೆ ಉತ್ಪನ್ನ ಆಗ್ತದೆ, ಆದರೆ ಈ ಜನಸಂಖ್ಯೆ ಯಾವ ಒಂದು ದಿಕ್ಕಿನಲ್ಲಿ ಹೋಗ್ಬೇಕು? ಹರೇ ಕೃಷ್ಣ. ಒಳ್ಳೆ ದಿಕ್ಕಿನಲ್ಲಿ, ಧರ್ಮದ ದಿಕ್ಕಿನಲ್ಲಿ, ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೇಕು. ಪ್ರತಿಯೊಂದು ಜನಸಂಖ್ಯೆ ಮಕ್ಕಳು ಹುಟ್ಟುತ್ತಾ ಇರ್ತಾರೆ ಅಲ್ವಾ? ಆ ಜನಸಂಖ್ಯೆ, ಆ ಮಕ್ಕಳನ್ನ ಸರಿಯಾದ ದಾರಿ ತರಬೇಕು ಅಂದ್ರೆ ಆ ವರ್ಣಾಶ್ರಮ ಧರ್ಮದ ತತ್ವಗಳನ್ನ ಆಚರಣೆ ಮಾಡಬೇಕು. ಅಲ್ಲಿ ಏನಾಗ್ಬೇಕು? ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೇಕು ಕುಟುಂಬದಲ್ಲಿ ಅಲ್ವಾ? ಹೌದು ಮಾತಾಜಿ. ಹೌದು. ಇದ್ರೆ ಏನಾಗತ್ತೆ ನೋಡೋಣ. ಸೊ ಹಾಗಾಗಿ ನಮ್ಮ ವರ್ಣಾಶ್ರಮ ಧರ್ಮವನ್ನ ಯಾಕೆ ಭಗವಂತ ಕೊಟ್ಟ? ವರ್ಣಾಶ್ರಮ ಧರ್ಮ ಹೇಗೆ ಬಂತು? ವರ್ಣಾಶ್ರಮ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ರು? ಹರೇ ಕೃಷ್ಣ. ಕೃಷ್ಣ ಮಾಡ್ತಾನೆ, ಭಗವಂತ ಮಾಡಿದ್ದಾನೆ, ಅವನೇ ಹೇಳಿದ್ದಾನೆ. ಸೊ 4ನೇ ಅಧ್ಯಾಯ 13ನೇ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ನಾನು ಈ ಚಾತುರ್ವರ್ಣ್ಯ 4 ವರ್ಣಗಳನ್ನ ನಾನೇ ಸೃಷ್ಟಿ ಮಾಡಿದ್ದೇನೆ. ಹೇಗೆ? ಗುಣದ ಮೇಲೆ, ಯಾವ ಗುಣದಲ್ಲಿದ್ದಾರೆ, ರಜೋಗುಣ, ತಮೋಗುಣ, ಸತ್ವಗುಣ, ಯಾವ ಗುಣದ ಮೇಲೆ ಇದ್ದಾರೆ, ಅವರು ಯಾವ ಕರ್ಮ ಮಾಡ್ತಾ ಇದ್ದಾರೆ ಅದರ ಮೇಲೆ ಮಾಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಇರುವ ವ್ಯತ್ಯಾಸ ಏನು? ಪ್ರಾಣಿಗೂ ಮನುಷ್ಯನಿಗೂ ಇರುವ ವ್ಯತ್ಯಾಸ ಏನು? ಬುದ್ಧಿ ಧರ್ಮ ಹೇಳಿದವರು ಯಾರು? ಸವಿತಾದೇವಿ. ಧರ್ಮ. ಹರಿಬೋಲ್. ಧರ್ಮ ವ್ಯತ್ಯಾಸ ಇದೆ. ಪ್ರಾಣಿಗೂ ಮನುಷ್ಯನಿಗೂ ಧರ್ಮ ವ್ಯತ್ಯಾಸ ಇದೆ. ಯಾಕೆಂದ್ರೆ ಪ್ರಾಣಿಗಳಿಗೆ ಧರ್ಮ ಇಲ್ಲ, ಮನುಷ್ಯನಿಗೆ ಧರ್ಮ ಇದೆ. ಧರ್ಮ ಅಂದ್ರೆ ಏನು? ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತಃ. ಧರ್ಮ ಅಂದ್ರೆ ಭಗವಂತನ ಕೊಟ್ಟ ನೀತಿ ನಿಯಮಗಳು. ಭಗವಂತನ ಕೊಟ್ಟ ನೀತಿ ನಿಯಮಗಳು ನಮಗೆ ಎಲ್ಲಿ ಸಿಕ್ಕುತ್ತೆ? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಿ ಸಿಕ್ಕುತ್ತೆ? ಭಗವದ್ಗೀತೆ ಶಾಸ್ತ್ರಗಳಲ್ಲಿ ಸಿಗುತ್ತೆ ಮಾತಾಜಿ. ಭಗವದ್ಗೀತೆಯಲ್ಲಿ ಸಿಕ್ಕುತ್ತೆ, ಶ್ರೀಮದ್ ಭಾಗವತದಲ್ಲಿ ಸಿಕ್ಕುತ್ತೆ. ಭಗವಾನ್ ಉವಾಚ ಇದೆಯಲ್ಲ, ಎಲ್ಲವೂ ಭಗವಂತ ಹೇಳಿದ ನಿಯಮಗಳೇ.
ಸೊ ಹಾಗಾಗಿ ಈ ಭಗವಂತ ಕೊಟ್ಟ ನಿಯಮಗಳನ್ನ ನಾವು ಪಾಲನೆ ಮಾಡಿ ನಮ್ಮ ಅಸ್ತಿತ್ವವನ್ನು ಸಂಶುದ್ಧಿ ಮಾಡ್ಕೊಳ್ಬೇಕು, ಮತ್ತೆ ಭಗವಂತನ ಲೋಕಕ್ಕೆ ಹೋಗ್ಬೇಕು. ಇದು ಮನುಷ್ಯ ಜನ್ಮದ ಒಂದು ಉದ್ದೇಶ, ಮುಖ್ಯವಾದ ಉದ್ದೇಶ. ನಮಗೆ ಯಾಕೆ ಈ ಮನುಷ್ಯ ಜನ್ಮ ಸಿಕ್ಕಿದೆ? ಭಗವಂತನ ಲೋಕಕ್ಕೆ ತಿರುಗಿ ಹೋಗ್ಲಿಕ್ಕೆ ಅಲ್ವಾ? ಹೌದು ಮಾತಾಜಿ. ಹಾ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರಿಗೂ ಒಂದು ಸ್ಥಾನ ಇದೆ. ಅವರು ಒಬ್ಬ ವ್ಯಕ್ತಿ ಯಾವುದೇ ಗುಣದಲ್ಲಿ ಇರಲಿ, ಅವನು ತಮೋ ಗುಣದಲ್ಲಿ ಇರಲಿ, ರಜೋ ಗುಣದಲ್ಲಿರಲಿ, ಸತ್ವಗುಣದಲ್ಲಿ, ಯಾರಿಗೂ ಕೂಡ ಈ ವರ್ಣಾಶ್ರಮ ಧರ್ಮ ಇದು ತಿರಸ್ಕಾರ ಮಾಡೋದಿಲ್ಲ. ಸೊ ವೇದಗಳಲ್ಲಿ ಆಗಲಿ, ಈ ವರ್ಣಾಶ್ರಮ ಧರ್ಮಗಳಲ್ಲಿ ಆಗಲಿ, ಯಾರಿಗೂ ಕೂಡ, ಎಲ್ಲರಿಗೂ ಕೂಡ ಆ ಧರ್ಮದಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶ ಉಂಟು ಅಲ್ವಾ? ನಾವೆಲ್ಲ ಭೌತಿಕವಾಗಿ ನಾವು ಬೇರೆ ಬೇರೆ ಇರಬಹುದು, ಆದರೆ ಆಧ್ಯಾತ್ಮಿಕವಾಗಿ ಎಲ್ಲರಿಗೂ ಒಂದು ಸಮಾನವಾದ ಸ್ಥಾನ ಭಗವಂತ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಒಂದು ವರ್ಣಾಶ್ರಮದಲ್ಲಿ ಯಾರಿಗೆ ಬದುಕಲಿಕ್ಕೆ ಅರ್ಹತೆ ಇಲ್ಲ ಅಥವಾ ಸಾಧ್ಯ ಇಲ್ಲ ಹಾಗಂತ ಹೇಳೋದಿಲ್ಲ. ಎಂಥ ಒಬ್ಬ ವ್ಯಕ್ತಿ ತಮೋಗುಣದಲ್ಲಿ ಇದ್ದಿರಬಹುದು, ಅವನು ಕೂಡ ಆ ತನ್ನ ಜೀವನ ಕ್ರಮವನ್ನು ಸರಿಯಾಗಿ ಆ ತಮೋಗುಣದ ಪ್ರಕಾರವಾಗಿ ಅವನು ನಡೆಸ್ಕೊಂಡು ಹೋದ್ರೆ ಅವನಿಗೂ ಕೂಡ ಶುದ್ಧೀಕರಣ ಮಾಡಲಿಕ್ಕೆ ಆಗತ್ತೆ. ತಮೋಗುಣದಲ್ಲಿ ಇದ್ದವರು ಅಂದ್ರೆ ಶೂದ್ರರು. ಸೊ ಹಾಗಾಗಿ ಅವರು ಕೂಡ ಆ ಒಂದು ವರ್ಣ ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಅವರಿಗೂ ಕೂಡ ಭಗವಂತನನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ರಜೋಗುಣದಲ್ಲಿದ್ದರೆ ಅವನು ಕೂಡ ಅವನ ಒಂದು ಗುಣದಲ್ಲಿ ಕೆಲಸ ಮಾಡ್ಕೊಂಡು ಹೋದ್ರೆ ಭಗವಂತ ಸುಪ್ರೀತನಾಗ್ಲಿಕ್ಕೆ ಸಾಧ್ಯ. ಹಾಗೆ ಸತ್ವಗುಣದಲ್ಲಿ ಇದ್ದು ಕೂಡ ಅವನು ಒಬ್ಬ ಸತ್ವಗುಣ ಪಾಲನೆ ಮಾಡಿ ತನ್ನ ಕರ್ಮ ಮಾಡಿದ್ರೆ ಅವನಿಗೂ ಕೂಡ ಭಗವಂತನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ವರ್ಣಾಶ್ರಮ ಧರ್ಮವನ್ನು ಆಚರಣೆ ಮಾಡಿದ್ರೆ, ಸರಿಯಾಗಿ ಆಚರಣೆ ಮಾಡಿದ್ರೆ, ಆಚರಣೆ ಮಾಡೋ ಉದ್ದೇಶ ಏನು ಅಂತಂದ್ರೆ ಸಂಸಿದ್ಧಿ ಹರಿತೋಷಣಂ. ಏನದು ಹರಿತೋಷಣ ಅಂದ್ರೆ ಭಗವಂತನಿಗೆ ಸುಪ್ರೀತಿ ಆಗ್ತಾನಂತೆ. ಯಾಕಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಎಲ್ಲರೂ ಬೇಕು. ಓಕೆ, ಇಲ್ಲಿ ಮುಂದೆ ನಾವು ಮಾತಾಡೋಣ ಇದ್ರ ಬಗ್ಗೆ. ಸರಿ, ಹಾ, ಇಲ್ಲಿಗ ನಾವು ನೋಡೋಣ ಈ ಕುಲಧರ್ಮ ಅಂದ್ರೆ ಏನು, ಜಾತಿ ಧರ್ಮ, ಸಮುದಾಯದ ಯೋಜನೆಗಳು ಅಂದ್ರೆ ಏನು, ಸ್ವಧರ್ಮ ಅಂದ್ರೆ ಏನು, ಸ್ವಕರ್ಮ ಅಂದ್ರೆ ಏನು ಅಲ್ವಾ? ಹರೇ ಕೃಷ್ಣ. ಒಂದೇ ತರ ಕಾಣುತ್ತಲ್ಲ ನೋಡ್ಲಿಕ್ಕೆ? ಹಾ ಮಾತಾಜಿ. ಕುಟುಂಬ ಸಂಪ್ರದಾಯಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಕುಲಧರ್ಮ ಅಂತಂದ್ರೆ ಇಲ್ಲಿ ಎಲ್ಲವೂ ಕೂಡ ವರ್ಣಾಶ್ರಮದಲ್ಲೇ ಬರುತ್ತೆ. ಇವೆಲ್ಲವೂ ಕೂಡ ಕುಲಧರ್ಮ ಅಂದ್ರೆ ಈ ವರ್ಣಾಶ್ರಮ ವ್ಯವಸ್ಥೆ ಭಗವಂತ ಮಾಡಿದಾನಲ್ಲ, ಅಲ್ಲಿ ಕುಟುಂಬದ ಸದಸ್ಯರು ಅಂದ್ರೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಅವರ ಕುಟುಂಬದಲ್ಲಿ ಮಕ್ಕಳನ್ನ ಯೋಗ್ಯ ರೀತಿಯಲ್ಲಿ ಬೆಳೆಸಿ ಅವರಿಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನ ಬೆಳೆಸಲಿಕ್ಕೆ, ಆಧ್ಯಾತ್ಮಿಕ ಸಂಸ್ಕಾರಗಳನ್ನ ಕೊಡ್ಲಿಕ್ಕೆ ಧಾರ್ಮಿಕ ಸಂಪ್ರದಾಯದ ಸೂತ್ರಗಳಿವೆ ಅಲ್ವಾ? ಹುಟ್ಟಿನಿಂದ ಆ ಮಗುವಿಗಿಂದ ಪ್ರಾರಂಭವಾಗಿ ವಯಸ್ಸಾಗಿ ಅವರಿಗೂ ಅಲ್ಲಿ ಎಷ್ಟು ಸಂಸ್ಕಾರಗಳನ್ನ ಮನೆಯಲ್ಲಿ ನಡೆಸಬೇಕಾಗತ್ತೆ ಅಲ್ವಾ? ಹೌದು ಮಾತಾಜಿ. ಇದಕ್ಕೆಲ್ಲ ಈ ಸಂಸ್ಕಾರಗಳು, ಹುಟ್ಟಿದ ಮಗು ಜಾತ ಸಂಸ್ಕಾರ ಅಲ್ಲಿಂದ ಹಿಡಿದು ಆಮೇಲೆ ಅನೇಕ ಸಂಸ್ಕಾರಗಳಿವೆ ಅಲ್ವಾ? ಹೆಸರು, ನಾಮಕರಣ, ಚೌಲ, ಕುಲೇನ, ವಿವಾಹ, ಹೀಗೆ 16 ಸಂಸ್ಕಾರ, ಷೋಡಶ ಸಂಸ್ಕಾರಗಳು ಅಂತ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಅಂತ್ಯ ಸಂಸ್ಕಾರ. ಇದೆಲ್ಲ ಸಂಸ್ಕಾರಗಳು ನಡೆಯುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಶುದ್ಧೀಕರಣಕ್ಕೆ ಇದಕ್ಕೆಲ್ಲ ಶುದ್ಧೀಕರಣ ಪ್ರಕ್ರಿಯೆಗಳು, ಅದಕ್ಕೆ ಕುಟುಂಬದ ಹಿರಿಯರೇ ಹೊಣೆಯರಾಗಿರ್ತಾರೆ ಅಲ್ವಾ? ಹೌದು ಮಾತಾಜಿ. ಅವರು ಮಾರ್ಗದರ್ಶನದಲ್ಲೇ ಮಾಡ್ಕೊಂಡು ಬರ್ತೀವಿ. ಸೊ ಈ ಕುಟುಂಬದ ಹಿರಿಯರೇ ತೀರ್ಕೊಂಡ್ಬಿಟ್ರೆ ಅಂತಹ ಸಂಸ್ಕಾರಗಳು ನಿಂತು ಹೋಗ್ಬೋದಲ್ವಾ? ಹೌದು ಮಾತಾಜಿ. ಹಾಗಾಗಿ ಕುಲಧರ್ಮ, ಕುಟುಂಬ ಸಂಪ್ರದಾಯಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಜಾತಿ ಧರ್ಮ, ಸಮುದಾಯ ಯೋಜನೆಗಳು. ಇಲ್ಲಿ ಏನಾಗುತ್ತೆ ಅಂದ್ರೆ, ಸಮುದಾಯ ಅಂತಂದ್ರೆ ಒಂದು ಸಮುದಾಯ, ಒಂದು ಊರು ಅಥವಾ ಒಂದು ಸಮುದಾಯ. ಅಲ್ಲಿ ಏನಾಗುತ್ತೆ ಅಂದ್ರೆ ಆ ವರ್ಣಾಶ್ರಮ ಧರ್ಮದಲ್ಲಿ ಸಮುದಾಯ ಯೋಜನೆಗಳು ಅಂತಂದ್ರೆ ಅಲ್ಲಿ 4 ವರ್ಣಗಳು 4 ಆಶ್ರಮಗಳು ಇರ್ತವೆ ಅಲ್ವಾ ಸಮುದಾಯದಲ್ಲಿ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಸನ್ಯಾಸ ಅಂತ ಇರುತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಸಮುದಾಯ ಯೋಜನೆಗಳು ಅಂತಂದ್ರೆ
ಈ 4 ವರ್ಣಗಳು 4 ಆಶ್ರಮಗಳು ಅದರ ಸದಸ್ಯರುಗಳು ಸಾಮರಸ್ಯದಿಂದ ಜೀವನ ಮಾಡಿಕೊಂಡು ಪರಸ್ಪರ ಸಹಕಾರ ಇದರ ಆಧಾರದ ಮೇಲೆ ಆಮೇಲೆ ಸಂಪೂರ್ಣ ಆಧ್ಯಾತ್ಮಿಕ ಸಮಾಜ ನಿರ್ಮಾಣ ಆಗಬೇಕು. ಇದು ಗುರಿ. ಅಂದರೆ ಆಧ್ಯಾತ್ಮಿಕ ಸಮಾಜ ಇಲ್ಲಿ ನಿರ್ಮಾಣ ಆಗಬೇಕು. ಈಗ ಆ ಥರ ಇಲ್ಲ ಅಲ್ವಾ? ಆಧ್ಯಾತ್ಮಿಕ ಸಮಾಜ ನಿರ್ಮಾಣ ಆಗ್ತಾ ಇದೆಯಾ? ಇಲ್ಲ. ಇಲ್ಲ. ಇಲ್ಲ ಮಾತಾಜಿ, ಹಾ, ಆಗ್ತಾ ಇದೆ. ಸಹಜವಾಗಿ ಅವರವರ ಗುಣದಲ್ಲಿ ಯಾವ್ಯಾವ ಗುಣದಲ್ಲಿದ್ದಾರೆ ಆ ಪ್ರಕಾರಕ್ಕೆ ಅನುಗುಣವಾಗಿ ಕೆಲಸ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ಎಲ್ಲರೂ ಕೂಡ ಮುಂದುವರಿಬೇಕು. ಇದು ಈ ಒಂದು ಸಮುದಾಯ ಯೋಜನೆಗಳು. ಅಂದರೆ ಇಲ್ಲಿ ಸಮುದಾಯ ಯೋಜನೆಯಲ್ಲಿ ಅಂದರೆ ಆ ಥರ ಎಕೋ ವಿಲೇಜಸ್ ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಆಹಾರ, ಬಟ್ಟೆ ಮತ್ತೆ ಎಲ್ಲ ಬೇಕಾಗಿದ್ದು, ಹಾಲು, ಈ ಕೃಷಿ ಉತ್ಪನ್ನ ಇದನ್ನೆಲ್ಲ ಆ ಸಮುದಾಯದಲ್ಲಿ ತಮಗೆ ಬೇಕಾಗಿದ್ದರೆ ತಾವು ಬೆಳ್ಕೊಳ್ಳೋದು, ಅದನ್ನು ಮಾಡೋದು. ಆಮೇಲೆ ಬ್ರಾಹ್ಮಣರಾದವರು ಏನು ಮಾಡ್ತಾರೆ? ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ. ಕ್ಷತ್ರಿಯರಾದವರು ಅವರು ಆಡಳಿತ ಮಾಡೋದು, ರಕ್ಷಣೆ ಕೊಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಕಾನೂನು ವ್ಯವಸ್ಥೆಯನ್ನು ಪಾಲನೆ ಮಾಡಲಿಕ್ಕೆ ನೋಡೋದು, ಕಾಪಾಡೋದು. ವೈಶ್ಯರಾದವರು ರೈತರು, ವ್ಯಾಪಾರಿಗಳು ಆಗಿರ್ತಾರೆ. ಶೂದ್ರರು ಅವರೆಲ್ಲ ಸೇವೆ ಬೇರೆಯವರದ್ದು ಮಾಡ್ತಾರೆ. ಈ ಥರವಾಗಿ ಅಲ್ಲಿ ನಡೀತದೆ ಈ ಒಂದು ಸಮುದಾಯದ ಯೋಜನೆಯಲ್ಲಿ. ಮತ್ತೆ ಬ್ರಹ್ಮಚರ್ಯ, ವಿದ್ಯಾರ್ಥಿಗಳು ಶಿಕ್ಷಣ ಕಲಿಯೋದು, ಗೃಹಸ್ಥರಾದವರು ಹಣ ಸಂಪಾದನೆ ಮಾಡೋದು, ಕುಟುಂಬ ಜೀವನವನ್ನು ನಡೆಸೋದು, ವಾನಪ್ರಸ್ಥರಾದವರು ನಿವೃತ್ತಿ ಜೀವನವನ್ನು ನಡೆಸೋದು, ಸನ್ಯಾಸಿ ಆದವರು ಲೌಕಿಕ ಜವಾಬ್ದಾರಿಯನ್ನ ಬಿಟ್ಟು ಬಿಡೋದು, ಮತ್ತೆ ಸಂಪೂರ್ಣ ಭಕ್ತಿ ಸೇವೆಗೆ ತಮ್ಮನ್ನು ತೊಡಗಿಸ್ಕೊಳ್ಳೋದು. ಈ ಥರ ಈ ಸಮುದಾಯ ಯೋಜನೆಯಲ್ಲಿ ಏನಾಗುತ್ತೆ ಅಂದರೆ ಶಿಕ್ಷಣ, ಆಮೇಲೆ ಕೃಷಿ ನಡೆಸೋದು, ಆಮೇಲೆ ಹಸುಗಳನ್ನ ನೋಡ್ಕೊಳ್ಳೋದು, ಈ ರೀತಿ ಆಮೇಲೆ ಎಲ್ಲ ಆ ಸಮುದಾಯಕ್ಕೆ ಏನು ಬೇಕೋ ಅದನ್ನೆಲ್ಲ ಅಲ್ಲಿಂದನೇ ಪಡ್ಕೊಳ್ಳೋದು, ಎಲ್ಲ ಅಲ್ಲಿಂದನೇ ಉತ್ಪನ್ನ ಮಾಡ್ಕೊಳ್ಳೋದು, ಮತ್ತು ಅದನ್ನು ತಮಗೆ ಅಂದರೆ ಸೆಲ್ಫ್ ಏನು ಹೇಳ್ತಾರೆ ಅದಕ್ಕೆ, ಸ್ವಯಂ ಪೂರ್ಣ, ತಮಗೆ ತಾವೇ ಎಲ್ಲದನ್ನು ಬೆಳ್ಕೊಳ್ಳೋದು. ಸೊ ಇದು ಮತ್ತೆ ಸಂಪತ್ತು ಹೆಚ್ಚಾದರೆ ಅದನ್ನು ದಾನ ಮಾಡೋದು, ಅಂದರೆ ಎಲ್ಲಿ ಅಗತ್ಯವಿದ್ದವರಿಗೆ ದಾನ. ಇದೆಲ್ಲ ಸಮುದಾಯ ಯೋಜನೆಗಳು. ಅದು ಕೂಡ ಈ ವರ್ಣಾಶ್ರಮದಲ್ಲೇ ಬರ್ತದೆ. ಇಸ್ಕಾನಿನಲ್ಲಿ ದೈವಿ ವರ್ಣಾಶ್ರಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ದೈವಿ ವರ್ಣಾಶ್ರಮ ಅಂದರೆ ಇಲ್ಲಿ ಈಗ ಮಾಯಾಪುರದಲ್ಲಿ ಎಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೃಷಿ ಮತ್ತು ಸಾಂಪ್ರದಾಯಿಕ ಗುರುಕುಲ ಇರ್ತದೆ. ಅದರ ಮೂಲಕ ಶಿಕ್ಷಣ ಕೊಡೋದು, ಕೃಷಿಯನ್ನು ಮಾಡಿ ಕೃಷಿ ಉತ್ಪನ್ನಗಳನ್ನು ಮಾಡೋದು. ಆಮೇಲೆ ಇಲ್ಲಿ ಈ ಥರವಾಗಿ ಒಂದು ಗ್ರಾಮದಲ್ಲಿ ಯೋಜನೆಗಳನ್ನ ಹಾಕ್ಕೊಂಡು ಅಭಿವೃದ್ಧಿ ಮಾಡೋದು, ಈ ಥರ ವ್ಯವಸ್ಥೆ. ಇದು ಕೇವಲ ಆರ್ಥಿಕ ಒಂದು ಅಭಿವೃದ್ಧಿ ಅಲ್ಲ, ಅಥವಾ ಭೌತಿಕ ಅಭಿವೃದ್ಧಿ ಅಲ್ಲ, ಇದರಿಂದ ಆಧ್ಯಾತ್ಮಿಕವಾಗಿ ಕೂಡ ಮುಂದುವರಿಲಿಕ್ಕೆ ಅದನ್ನ ಆ ಥರ ಮಾಡಿರ್ತಾರೆ. ಆಮೇಲೆ ಇನ್ನೊಂದು ಇಲ್ಲಿ ಸ್ವಧರ್ಮ, ಒಬ್ಬನ ಸ್ವಂತ ಧಾರ್ಮಿಕ ಕರ್ತವ್ಯ. ಈ ಸ್ವಧರ್ಮ ಅಂತಂದ್ರೆ ವರ್ಣಾಶ್ರಮದ ನೆಲೆಯಲ್ಲಿಯೇ, ಅಂದರೆ ಈ ವರ್ಣಾಶ್ರಮದ ನೆಲೆಯಲ್ಲಿ ಕೆಲಸ ಮಾಡೋದು. ವರ್ಣಾಶ್ರಮದ ನೆಲೆಯಲ್ಲಿ ಕರ್ತವ್ಯ ಅಂದರೆ ಬ್ರಾಹ್ಮಣನ ಕರ್ತವ್ಯ, ಅದನ್ನು ನಾವು ಮುಂದೆ ಹೇಳಿ ನೋಡ್ತೇವೆ. ಕ್ಷತ್ರಿಯನ ಕರ್ತವ್ಯ ಯಾವುದು, ಆಮೇಲೆ ವೈಶ್ಯನ ಕರ್ತವ್ಯ ಯಾವುದು, ಆಮೇಲೆ ಶೂದ್ರನ ಕರ್ತವ್ಯ ಯಾವುದು, ಇದೆಲ್ಲ ಅವರವರ ಕರ್ತವ್ಯವನ್ನ ಆ ಗುರುವಿನ ನಿರ್ದೇಶನದಲ್ಲಿ ಮಾಡಬೇಕಾಗತ್ತೆ. ಯಾಕಂತಂದ್ರೆ ನಮಗೆ ಕರ್ತವ್ಯ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಿರುವುದಿಲ್ಲ, ಅದನ್ನು ನಾವು ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕಾಗತ್ತೆ. ಮತ್ತೆ ಇನ್ನೊಂದು ಹೇಳ್ತಾರೆ ಸ್ವಕರ್ಮ. ಸ್ವಕರ್ಮ ಅಂತಂದ್ರೆ ಒಬ್ಬರ ಸ್ವಂತ ಕರ್ತವ್ಯ. ಈ ಸ್ವಂತ ಕರ್ತವ್ಯ ಅಂದ್ರೆ ಏನು? ಪ್ರತಿಯೊಬ್ಬರು ಒಂದೊಂದು ಕೆಲಸ ಮಾಡ್ಲೇಬೇಕಾಗತ್ತೆ ಅಲ್ವಾ? ಯಾರು ಸುಮ್ಮನೆ ಇರ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಮಾಡ್ಲೇಬೇಕು. ನಮ್ಮ ಗುಣಗಳನ್ನು ಅನುಸರಿಸಿ, ಅಂದ್ರೆ ನಾವು ಯಾವ ಗುಣದಲ್ಲಿದ್ದೇವೆ, ಸತ್ವ ಗುಣದಲ್ಲಿದ್ದೇವೆ, ರಜೋಗುಣದಲ್ಲಿದ್ದೇವೆ, ಅಥವಾ ತಮೋ ಗುಣದಲ್ಲಿದ್ದೇವೆ, ಅದಕ್ಕೆ ಅನುಸಾರವಾಗಿ ಕರ್ಮ ಮಾಡಿದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಪರಿಪೂರ್ಣ ಆಗ್ಬೋದಂತೆ. ಅದು ಭಗವದ್ಗೀತೆ ಹೇಳ್ತದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿರ್ ಲಭತೆ ನರಹ. ಅದು 18ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕ. ಸೊ ಹಾಗಾಗಿ ಭಗವಂತ ಏನ್ ಹೇಳ್ತಾನೆ? ಭಗವಂತ ಎಲ್ಲ ಜೀವಿಗಳಿಗೂ ಅವನು ಮೂಲ ಭಗವಂತ ಅಲ್ವಾ? ಅವನು ಹೇಳ್ತಾನೆ ಅಂದ್ರೆ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಅವನು ಭಗವಂತನೇ ಎಲ್ಲದೂ ಮೂಲ. ಸೊ ಹಾಗಾಗಿ ನಮ್ಮ ಕರ್ಮವನ್ನು ಮಾಡುವುದ್ರ ಮೂಲಕ ಭಗವಂತನನ್ನು ಪೂಜಿಸುವುದು. ನಾವೇನ್ ಕೆಲಸ ಮಾಡ್ತೇವೆ ಅದರಿಂದ ಭಗವಂತನನ್ನು ಆರಾಧಿಸೋದು. ಇದರಿಂದ ನಾವು ನಮ್ಮ ಮನುಷ್ಯ ಜೀವನದಲ್ಲಿ ಸಿದ್ಧಿಯನ್ನು ಪಡ್ಕೊಳ್ಬಹುದು. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ವರ್ಣಾಶ್ರಮ ಧರ್ಮದ ವಿವರಣೆ. ಮಾನವ ನಾಗರಿಕತೆಯು ವರ್ಣಾಶ್ರಮ ಧರ್ಮದ ಘಟ್ಟದಿಂದ ಪ್ರಾರಂಭವಾಗುತ್ತದೆ.
ಎಂದರೆ ದೇಹವು ಯಾವ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿರುತ್ತದೆಯೋ ಅವುಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ, ಹರೇ ಕೃಷ್ಣ. ಈಗ ನಾವು ನೋಡಿದ್ವಿ, ಮನುಷ್ಯ ಮತ್ತು ಪ್ರಾಣಿ ಎಲ್ಲರೂ ಕೂಡ, ಪ್ರಾಣಿ ಕೂಡ ಆಹಾರ ನಿದ್ರೆ ಭಯ ಮೈಥುನ ಮಾಡುತ್ತೆ ಅಲ್ವಾ? ಮನುಷ್ಯನು ಕೂಡ ಅದನ್ನೇ ಮಾಡ್ತಾನೆ ಅಲ್ವಾ? ಹೌದಾ ಮಾತಾಜಿ? ಅಲ್ವಾ? ಆದರೆ ಮನುಷ್ಯನ ಜೀವನ ಉದ್ದೇಶ ಏನಿದೆ? ಭಗವಂತನನ್ನು ಪಡ್ಕೊಳ್ಳೋದು ಅಲ್ವಾ? ಭಗವಂತನನ್ನು ಪಡ್ಕೊಳ್ಳೋದು. ಅದಕ್ಕಾಗಿ ಈಗ ಮನುಷ್ಯನನ್ನು ಪ್ರಾಣಿ ಜೀವನದಿಂದ ಹಂತದಿಂದ ಅನ್ನ ಮೇಲೆತ್ತಿದ್ದಾನೆ ಭಗವಂತ. ಹೇಗೆ? ಅದಕ್ಕೆ ಈ ವರ್ಣಾಶ್ರಮ ಧರ್ಮವನ್ನ ಮಾಡಿದಾನೆ ಭಗವಂತ. ಇನ್ನ ವರ್ಣಾಶ್ರಮ ಧರ್ಮ ಕೊಡದೆ ಹೋದರೆ ಮನುಷ್ಯನಿಗೂ ಪ್ರಾಣಿಗೂ ವ್ಯತ್ಯಾಸ ಇರುವುದಿಲ್ಲ. ಅದಕ್ಕೆ ಮಾನವ ನಾಗರಿಕತೆಯು ವರ್ಣಾಶ್ರಮ ಧರ್ಮದ ಘಟ್ಟದಿಂದ ಪ್ರಾರಂಭ ಆಗತ್ತೆ. ವರ್ಣಾಶ್ರಮ ಧರ್ಮ ಇದೆ, ಅಲ್ಲಿಂದ ನಮಗೆ ಈ ಮಾನವನ ಬದುಕು ಪ್ರಾರಂಭ ಆಗತ್ತೆ. ಅದು ಹೇಗೆ ಕೇಳಿದರೆ, ಈ ದೇಹ ನಮ್ಮದು ಯಾವ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿದೆ ಅವುಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಕರ್ತವ್ಯವನ್ನ ಕೊಡ್ತದೆ ಅಲ್ವಾ? ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ಮಾನವನಲ್ಲಿ ವರ್ಣಾಶ್ರಮ ಧರ್ಮ ಎಲ್ಲಿಂದ ಬಂತು, ಹೇಗ್ ಬಂತು? ಯಾರಿಗಾದ್ರೂ ಗೊತ್ತಿದ್ಯಾ ವರ್ಣಾಶ್ರಮ ಧರ್ಮ ಹೇಗ್ ಬಂತು ಅಂತ? ಹರೇ ಕೃಷ್ಣ. ನಮ್ಮ ಗುಣಗಳಿಂದ ನಮ್ಮ ಗುಣಗಳ ಮೇಲೆ ಆಧಾರವಾಗಿ ಬಂದಿರೋದು ಮಾತಾಜಿ ವರ್ಣಾಶ್ರಮ. ಯಾವುದು? ನಮ್ಮ ಗುಣಗಳ ಆಧಾರದ ಮೇಲೆ ಬಂದಿರೋದು. ಗುಣಗಳ ಆಧಾರ. ಈಗ ಎಲ್ಲಿಂದ ಪ್ರಾರಂಭವಾಯಿತು? ಭಗವಂತನಿಂದ. ಸನಾತನ ಧರ್ಮನ ಮಾತಾಜಿ. ಇಲ್ಲಿ ಭಗವಂತನಿಂದ ಹೇಗೆ ಪ್ರಾರಂಭವಾಯಿತು ಅಂತ ನಾವು ತಿಳ್ಕೊಳ್ಬೇಕು ಅಲ್ವಾ? ವರ್ಣಾಶ್ರಮ ಧರ್ಮ ಪ್ರಾರಂಭ ಆಯ್ತು, ಅದು ಭಗವಂತನಿಂದ ಹೇಗೆ ಪ್ರಾರಂಭ ಆಯ್ತು? ಈಗ ನೋಡಿ, ವಿರಾಟ್ ಪುರುಷ ಅಂತ ಕೇಳಿದ್ದೇವೆ ಅಲ್ವಾ? ವಿರಾಟ್ ರೂಪ ಅಂತ. ಆ ವಿರಾಟ್ ರೂಪ, ಅದರ ಭಗವಂತನ ವಿರಾಟ್ ರೂಪ, ಆ ದೇಹದೊಳಗೆ ಈ ಬ್ರಾಹ್ಮಣದಿಂದ ಕ್ಷತ್ರಿಯರು ಬಂದ್ರು. ಅದನ್ನೇ ಹೇಳ್ತಾ ಇದ್ದೇನೆ. ಸೊ ಆ ವಿರಾಟ್ ರೂಪನ ದೇಹದಿಂದ ಈ ಎಲ್ಲ ವರ್ಣಾಶ್ರಮ ಧರ್ಮ ಪ್ರಾರಂಭ ಆಗತ್ತೆ. ಸೊ ಅದು ಹೇಗೆ ಕೇಳಿದರೆ, ಇಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು. ಈ ಬ್ರಾಹ್ಮಣರು ವಿರಾಟ್ ಪುರುಷನ ಯಾವ ಭಾಗದಿಂದ ಬಂದರು? ಮುಖದಿಂದ ಬಂದರು. ವಿರಾಟ್ ಪುರುಷನ ಮುಖದಿಂದ ಬಂದರು. ಆ ಮುಖದಲ್ಲಿ ಅವರು ಅಲ್ಲಿ ಇದ್ದಾರೆ ಬ್ರಾಹ್ಮಣರು. ಸೊ ಆಮೇಲೆ ಆ ವಿರಾಟ್ ಪುರುಷನ ಕ್ಷತ್ರಿಯರು ಭುಜಗಳಲ್ಲಿ ಇದ್ದಾರೆ ಅಲ್ವಾ? ವೈಶ್ಯರು ಎಲ್ಲಿದ್ದಾರೆ? ವೈಶ್ಯರು ಯಾವುದನ್ನ, ವಿರಾಟ್ ಪುರುಷನ ಯಾವ ಭಾಗವನ್ನು ಆಕ್ರಮಿಸಿದ್ದ ಅಲ್ಲಿ ನೆಲೆಗೊಂಡಿದ್ದಾರೆ? ನಾಭಿ ಮಾತಾಜಿ. ವೈಶ್ಯರು ಸೊಂಟ ಅಂತ ಇಲ್ಲಿ ಹೇಳ್ತಾರೆ. ವೈಶ್ಯರು ಸೊಂಟದಲ್ಲಿ ಇದ್ದಾರೆ ವಿರಾಟ್ ಪುರುಷನ. ಆಮೇಲೆ ಶೂದ್ರರು ಭಗವಂತನ ಪಾದಗಳು ಮಾತಾಜಿ, ಪಾದಗಳಲ್ಲಿ ಇದ್ದಾರೆ. ಸೊ ಹಾಗಾಗಿ ನಮ್ಗೀಗ ಅರ್ಥ ಆಯ್ತು ಭಗವಂತನ ದೇಹದ ಭಾಗಗಳು. ಈಗ ದೇಹದ ಭಾಗಗಳು ಎಲ್ಲಾ ದೇಹದ ಭಾಗಗಳು ಬೇಕಾಗುತ್ತಾ? ಕೆಲವೇ ಭಾಗಗಳು ಬೇಕಾಗುತ್ತಾ ನಮ್ಗೆ? ಪ್ರತಿಯೊಂದು ಭಾಗಗಳು ಬೇಕು. ಪ್ರತಿಯೊಂದು ಭಾಗಗಳು ಬೇಕು ಅಲ್ವಾ? ಸೊ ಹಾಗಾಗಿ ಈಗ ನಮಗೆ ಯಾವುದನ್ನಾದ್ರೂ ನಾವು ಮೇಲು ಕೀಳು ಅಂತ ಹೇಳಿಕ್ ಬರುತ್ತಾ? ಇಲ್ಲ ಮಾತಾಜಿ, ಎಲ್ಲ ಒಂದೇ. ಯಾವ್ದಾದ್ರು ಮೇಲು ಕೀಳು ಇದು ನನಗೆ ಸ್ವಲ್ಪ ಇದು ಕೈ ಮೇಲು ಕಾಲ್ ಕೆಳಗೆ ಹೀಗೇನಾದ್ರು ಹೇಳಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಎಲ್ಲ ಒಂದೇ ತರ, ಒಂದೇ ಬೆಳವಣಿಗೆ ಮಾತಾಜಿ. ಎಲ್ಲದೂ ಮುಖ್ಯ ಅಲ್ವಾ? ಇಲ್ಲಿ ಅಂದ್ರೆ ಏನಾಗತ್ತೆ ಅಂತಂದ್ರೆ, ಕಾಲು, ಕೈ, ಆಮೇಲೆ ಎಲ್ಲವೂ ಬೇಕೇ ಬೇಕು, ತಲೆ ಎಲ್ಲವೂ ಬೇಕು, ದೇಹದ ಅಂಗಾಂಗಗಳು. ಸೊ ಹಾಗಾಗಿ ಏನಾಗತ್ತೆ ಅಂತಂದ್ರೆ, ವರ್ಣಾಶ್ರಮ ಧರ್ಮದಲ್ಲಿ ಈ ಭಗವಂತನ ಎಲ್ಲ ಅಂಗಾಂಗಗಳಿಂದನೂ ಎಲ್ಲ ಈ ರೀತಿಯ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲ ಅಂಗಾಂಗಗಳು ಮುಖ್ಯವೇ. ಹಾಗಾಗಿ ಭಗವಂತ ಯಾಕೆ ಈ ತರ ಮಾಡಿದ್ದಾನೆ ಅಂದ್ರೆ, ಎಲ್ಲರೂ ಸೌಹಾರ್ದತೆಯಿಂದ ಇರಬೇಕು, ಸಾಮರಸ್ಯದಿಂದ ಇರಬೇಕು. ಮತ್ತೆ ಮುಖ್ಯ ಉದ್ದೇಶ ಭಗವಂತನ ಸೇವೆ, ಅವರವರ ಗುಣದಲ್ಲಿ ಇಟ್ಕೊಂಡು ಅವರವರು ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಆ 3 ಗುಣಗಳಿಗೆ ಒಳಗಾಗಿ ನಾವೀಗ ಜೀವನ ನಡೆಸ್ತಾ ಇರುವಾಗ ನಮಗೆ ಆ 3 ಗುಣಗಳ ಪ್ರಕಾರದಿಂದ ಈ ರೀತಿಯಾದ ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬರುತ್ತೆ, ಜನ್ಮದಿಂದ ಅಲ್ಲ. ಆದ್ರೆ ಈಗ ನಾವು ಏನ್ ಮಾಡ್ಕೊಂಡಿದ್ದೆ ಸಮಾಜ ವ್ಯವಸ್ಥೆಯಲ್ಲಿ? ಜನ್ಮದಿಂದ ಮಾಡ್ತಾರೆ. ಆದ್ರೆ ಭಗವಂತ ಏನ್ ಹೇಳ್ತಾರೆ? ಸೊ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ.
ಅಂತ ಹೇಳಿದ್ದಾನೆ. ಅವನು ಜನ್ಮದಿಂದ ಅಂತ ಭಗವಂತ ಹೇಳಿದ್ದಾನ? ಇಲ್ಲ ಅಲ್ವಾ? ಸೊ ಹಾಗಾಗಿ ಮನುಷ್ಯನ ಈ ಜೀವನ ಪ್ರಾರಂಭವಾಗುವುದೇ ವರ್ಣಾಶ್ರಮ ಧರ್ಮದಿಂದ. ಸೊ ಇದಕ್ಕೆ ವರ್ಣಾಶ್ರಮ ಧರ್ಮ ಬಹಳ ಮುಖ್ಯ. ವರ್ಣಾಶ್ರಮ ಧರ್ಮ ಒಮ್ಮೆ ಇಲ್ಲ ಅಂತಂದ್ರೆ ಏನಾಗುತ್ತೆ ನಮ್ಮ ಸಮಾಜದಲ್ಲಿ? ಏನಾಗುತ್ತೆ ನಮ್ಮ ಸಮಾಜದಲ್ಲಿ ವರ್ಣಾಶ್ರಮ ಧರ್ಮ ಇಲ್ಲ ಅಂದ್ರೆ? ಅವ್ಯವಸ್ಥತೆ ಉಂಟಾಗುತ್ತೆ ಮಾತಾಜಿ. ಯಾಕಂದ್ರೆ ಇವತ್ತು ಆಗ್ತಾ ಇರೋದು ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಅವರು ಅವ್ರದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಎಲ್ರು ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ತೊಡಗ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ಯವಸ್ಥತೆ ಅನ್ನೋದು ಕಾಣಿಸ್ತಾ ಇದೆ ಇವತ್ತಿನ ಕಾಲದಲ್ಲಿ. ಅವ್ಯವಸ್ಥೆ ಇದೇನಾಗ್ತದೆ ಅಂದ್ರೆ, ಒಬ್ಬ ನಾಗರಿಕ ಸಮಾಜ ಅಂತ ಹೇಳ್ಬೇಕು ಅಂತಂದ್ರೆ ಅಲ್ಲಿ ವರ್ಣಾಶ್ರಮ ಧರ್ಮ ಇದ್ದೇ ಇರುತ್ತೆ. ಅಂದ್ರೆ ಅದನ್ನ ಈಗ ತಿರುಚಿದ್ದಾರೆ ಜನ ಅಲ್ವಾ? ಹರೇ ಕೃಷ್ಣ. ಹಾ ಮಾತಾಜಿ, ಹೌದು. ಹಾ, ಈಗ ನೋಡಿ, ಪ್ರತಿಯೊಂದು ಎಲ್ಲ ಕಡೆಯಲ್ಲೂ ವರ್ಣಾಶ್ರಮ ಧರ್ಮ ಇದೆಯಂತೆ. ಯಾಕಂದ್ರೆ ವರ್ಣಾಶ್ರಮ ಧರ್ಮ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಭಗವಂತನೇ ಈ ವರ್ಣಾಶ್ರಮ ಧರ್ಮವನ್ನ ಕೊಟ್ಟಿರೋದ್ರಿಂದ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕ್ಷೀಣಿಸ್ತದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಪ್ರತಿಯೊಬ್ಬ ದೇಶದಲ್ಲಿ ಕೂಡ ನೋಡಿ, ಒಂದು ದೇಶದಲ್ಲಿ ಒಬ್ಬ ಮಾರ್ಗದರ್ಶಕ ವಿಭಾಗ ಇರುತ್ತೆ. ಒಂದು ಆ ಮಾರ್ಗದರ್ಶಕ ವಿಭಾಗದಲ್ಲಿ ಇರ್ತಾರೆ ಅವರು ಬ್ರಾಹ್ಮಣರು. ಆಮೇಲೆ ಇನ್ನೊಂದು ದೇಶವನ್ನು ನಡೆಸುವ ನೇತಾರರು ಇರ್ತಾರೆ, ರಾಜಕೀಯ ವ್ಯಕ್ತಿಗಳು ಅಲ್ವಾ? ಆಮೇಲೆ ದೇಶವನ್ನು ಕಾಪಾಡುವ ಸೈನಿಕರು ಇರ್ತಾರೆ, ಅವರೆಲ್ಲ ಕ್ಷತ್ರಿಯ ಅಂತಲೇ ನಾವು ತಿಳ್ಕೊಳ್ಬೇಕು. ಆದರೆ ಆರ್ಥಿಕ ಅಭಿವೃದ್ಧಿ, ವ್ಯಾಪಾರ ಮಾಡುವ ಜನ, ಕೃಷಿಗೋ ರಕ್ಷಾ ಮಾಡೋರಿದ್ದಾರೆ, ಅವರು ವೈಶ್ಯ. ಶೂದ್ರ ಅಂತಂದ್ರೆ, ಶೂದ್ರರು ಅಂತಂದ್ರೆ ಅವರು ಎಲ್ಲರ ಸೇವೆ ಮಾಡುವವರು. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಈಗ ಕಲಿಯುಗದಲ್ಲಿ ನಿಜವಾದ ಬ್ರಾಹ್ಮಣ ಇಲ್ಲ, ನಿಜವಾದ ಕ್ಷತ್ರಿಯ ಇಲ್ಲ, ನಿಜವಾದ ವೈಶ್ಯ ಇಲ್ಲ, ನಿಜವಾದ ಕ್ವಾಲಿಫೈಡ್ ಎಲ್ಲ. ನಿಜ ಅಂದ್ರೆ ಇಲ್ಲಿ ಕ್ವಾಲಿಫೈಡ್ ಬ್ರಾಹ್ಮಣ ಇಲ್ಲ, ಕ್ವಾಲಿಫೈಡ್ ಕ್ಷತ್ರಿಯ ಇಲ್ಲ, ಕ್ವಾಲಿಫೈಡ್ ವೈಶ್ಯ ಇಲ್ಲ, ಕ್ವಾಲಿಫೈಡ್ ಶೂದ್ರ ಇಲ್ಲ. ಈಗ ಇರೋದು ಯಾರು ಹಾಗಾದ್ರೆ? ಹರೇ ಕೃಷ್ಣ. ಇರೋರು ಯಾರು ಹಾಗಾದ್ರೆ? ಎಲ್ಲರೂ ವೈಷ್ಣವರೇ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಮಾತಾಜಿ. ಏನು? ಎಲ್ಲರೂ ಶೂದ್ರರು ಮಾತಾಜಿ, ಎಲ್ಲರೂ ಶೂದ್ರರೇ. ಕನ್ಸಿಡರ್ ಮಾಡ್ತಾರೆ. ಏನ್ ಹೇಳ್ತೀರಿ? ಕೇಳ್ತಾ ಇಲ್ಲ ಮಾತಾಜಿ. ಮಾತಾಜಿ ಅವರು ವೈಶ್ಯರು ಅಂತವ್ರೆ ಮಾತಾಜಿ, ನಾನು ಶೂದ್ರರು ಅಂತ ಇದ್ದೀನಿ. ವೈಷ್ಣವರೆಲ್ಲ ಶೂದ್ರರು ಅಂತ ಎಲ್ಲರೂ ಕನ್ಸಿಡರ್ ಶೂದ್ರರು ಮಾಡ್ತಾರೆ ಅಂತ ಮಾತಾಜಿ. ಇದ್ದೀನಿ. ಎಲ್ಲರೂ ಕೂಡ ಶೂದ್ರರಿಗಿಂತ ಕಡೆ ಇದ್ದಾರಂತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ ಪಂಚಮ ಶೂದ್ರ ಅಂತ. ಶೂದ್ರರ ಕ್ವಾಲಿಫಿಕೇಶನ್ ಇಲ್ಲಂತೆ ಈಗ ನಮಗೆ, ಈಗ ಸಮಾಜದಲ್ಲಿ. ಅಂದರೆ ತಮೋಗಿಡಗಿಂತ ಕೆಳಗೆ ಇಳಿದಿದ್ದಾರೆ. ಹಾಗಾಗಿ ಇಲ್ಲಿ ಕ್ವಾಲಿಫಿಕೇಶನ್ ಅಲ್ಲಿ ಶೂದ್ರರಿಗಿಂತ ಕೆಳಗೆ ಇದ್ದಾರೆ. ಯಾಕೆಂದ್ರೆ ಕಲಿಯುಗದಲ್ಲಿ ಆ ತರ ನಡೀತಾ ಇದೆ ಅಲ್ವಾ? ನಾವೇ ನೋಡ್ತಾ ಇದ್ದೇವೆ ಅಲ್ವಾ? ಹಾಗಾಗಿ ಈಗ ನಮಗೆ ವರ್ಣಾಶ್ರಮ ಧರ್ಮ ಇಲ್ಲದೆ ಹೋದರೆ ಕ್ಷೋಭೆ ಉಂಟಾಗತ್ತೆ ಅಲ್ವಾ? ಶಾಂತಿ ಇರೋದಿಲ್ಲ. ಸರಿಯಾದ ಒಂದು ವ್ಯವಸ್ಥೆ ಭಗವಂತ ಕೊಟ್ಟಿದ್ದನ್ನ ನಾವು ಪಾಲನೆ ಮಾಡ್ಕೊಂಡು ಬರದೇ ಹೋದ್ರೆ ನಮ್ಮಲ್ಲಿ ಶಾಂತಿಯುತ ಸಮಾಜ ಇರೋದಿಲ್ಲ ಅಲ್ವಾ? ಈಗ ಇದನ್ನ ನೋಡೋಣ. ಹಾ, ಇಲ್ಲಿ ಈ ಒಂದು ಇದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಬ್ರಾಹ್ಮಣರು? ಆ ಬ್ರಾಹ್ಮಣರು ಅಂತಂದ್ರೆ ಅವರಿಗೆ ಸತ್ವಗುಣದಲ್ಲಿ ಇರ್ತಾರೆ. ಕ್ಷತ್ರಿಯರು ಅಂದ್ರೆ ರಜೋಗುಣದಲ್ಲಿ ಇರ್ತಾರೆ. ಆಮೇಲೆ ವೈಶ್ಯರು ಅಂದ್ರೆ ರಜೋಗುಣ ಮತ್ತು ತಮೋಗುಣ ಈ ಎರಡು ಮಿಕ್ಸ್ ಆಗಿರುತ್ತೆ. ಶೂದ್ರರು ಅಂತಂದ್ರೆ ಏನು? ಅವರು ತಮೋಗುಣದಲ್ಲಿ ಇರ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು. ಹಾ, ಈಗ ನೋಡೋಣ ಇಲ್ಲಿ ಏನ್ ಹೇಳ್ತಾರೆ. ಬ್ರಾಹ್ಮಣರು ಇದ್ರಲ್ಲಿ ಓದಿ ಹರೇ ಕೃಷ್ಣ. ನಾನು ಓದ್ಲಾ ರೈಸ್ ಮಾತಾಜಿ? ಮಾಡಿ ಯಾರಾದ್ರು ಹರೇ ಕೃಷ್ಣ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಕರೀತೇನೆ ಅವರಿಗೆ. ಹರೇ ಕೃಷ್ಣ. ರತ್ನ ಹರೇ ಕೃಷ್ಣ ಮಾತಾಜಿ ಓದಿ. ಬ್ರಾಹ್ಮಣರು ಶಾಂತಿ, ಸ್ವಯಂ ನಿಯಂತ್ರಣ, ತಪಸ್ಸು, ಶುದ್ಧತೆ, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಧಾರ್ಮಿಕತೆ ಇವು ಬ್ರಾಹ್ಮಣರ ನೈಸರ್ಗಿಕ ಗುಣಗಳಾಗಿವೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಬ್ರಾಹ್ಮಣರು ಅಂದ್ರೆ ಯಾರು ಅಂತ ನೋಡೋಣ. ಬ್ರಾಹ್ಮಣರು ಯಾರು ಅಂತ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ? ಅದು ಡೆಫಿನಿಷನ್ ಕೊಟ್ಟಿದ್ದಾರೆ. ಶಮೋ ದಮಃ ತಪಶ್ಚೈವ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಅಂದ್ರೆ ಈ ಬ್ರಾಹ್ಮಣರು ಅಂತ ಹೇಳಿಸ್ಕೊಳ್ಳಿಕ್ಕೆ ಕ್ವಾಲಿಫಿಕೇಶನ್ ಏನಿರ್ಬೇಕು?
ಅವನು ಶಮ ಅಂತಂದ್ರೆ ಏನು, ಅವನಿಗೆ ಶಮ ಮತ್ತೆ ದಮ ಎರಡಿದೆ. ಶಮ ಅಂದ್ರೆ ಶಾಂತಿ ಅಂತೆ, ಶಾಂತಿ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ತಪ ಅಂದ್ರೆ ತಪಸ್ಸು. ಶಾಂತಿ ಅಂದ್ರೆ ತಾಳ್ಮೆ. ಶೌಚಂ ಅಂದ್ರೆ ಶುದ್ಧತೆ. ಆರ್ಜವಂ ಅಂದ್ರೆ ಪ್ರಾಮಾಣಿಕತೆ. ಜ್ಞಾನ ಅಂದ್ರೆ ಜ್ಞಾನ. ವಿಜ್ಞಾನ ಅಂದ್ರೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಮತ್ತೆ ಧಾರ್ಮಿಕತೆ, ಆಸ್ತಿಕ್ಯ. ಇದಿಷ್ಟು ಮತ್ತೆ ಭಗವಂತನಲ್ಲಿ ನಂಬಿಕೆ. ಇದು ಬ್ರಾಹ್ಮಣನ ಕ್ವಾಲಿಫಿಕೇಶನ್. ಬ್ರಾಹ್ಮಣನ ಅಂದ್ರೆ ಶಾಂತಿ ಸ್ವಭಾವದಲ್ಲಿ ಇರಬೇಕು, ಇಂದ್ರಿಯ ನಿಗ್ರಹ ಮಾಡಿಕೊಂಡಿರ್ಬೇಕು, ತಪಸ್ಸು ಮಾಡ್ತಾ ಇರಬೇಕು, ಶುಚಿತ್ವ, ಆಮೇಲೆ ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತೆ ಆಸ್ತಿಕ್ಯ. ಇದಿಷ್ಟಿದ್ರೆ ಅವನು ಬ್ರಾಹ್ಮಣ. ಇದಿಲ್ಲದೆ ಇದ್ರೆ ಅವನು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವನು ಯಾರು? ಬ್ರಾಹ್ಮಣ ಅಲ್ಲ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಅವನಿಗೆ ಈ ಕ್ವಾಲಿಫಿಕೇಶನ್ ಇಲ್ಲ. ಹಾಗಾದ್ರೆ ಅವನು ಯಾರು? ಬ್ರಾಹ್ಮಣ ಅಲ್ಲ ಮಾತಾಜಿ. ಬ್ರಾಹ್ಮಣ ಅವನಿಗೆ ಏನಂತ ಕರೀತಾರೆ? ಅವನು ಶೂದ್ರನಿಗಿಂತ ಕಡೆ ಆಗ್ಬಿಡ್ತಾನೆ ಮಾತಾಜಿ. ಬ್ರಹ್ಮ ಬಂಧು ಅಂತ ಕರೀತಾರೆ. ಅವ್ರಿಗೇನ್ ಕರೀತಾರೆ? ಬ್ರಹ್ಮ ಬಂಧು ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಅಂದ್ರೆ ಬ್ರಾಹ್ಮಣರು ಅಂದ್ರೆ ಇಷ್ಟು ಕ್ವಾಲಿಫಿಕೇಶನ್ ಅವರಿಗೆ ಹುಟ್ಟಬೇಕು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬೋದು, ಬ್ರಾಹ್ಮಣ ತಂದೆಯಲ್ಲಿ ಹುಟ್ಟಿದರೂ ಕೂಡ ಅವರಿಗೆ ಬ್ರಾಹ್ಮಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣನ ಮುಖ್ಯ ಅರ್ಹತೆ ಏನು ಅಂತಂದ್ರೆ ಅವನಿಗೆ ವೇದ ಜ್ಞಾನದಲ್ಲಿ ಒಲವಿರಬೇಕು. ಅಂದ್ರೆ ವೇದ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ವೇದಗಳು ಎಲ್ಲಿದೆ? ಭಗವಂತನ ಬಾಯಿಂದ ಬರುತ್ತದೆ ಅಲ್ವಾ? ಸೊ ಹಾಗಾಗಿ ಯಾರು ವೇದ ಜ್ಞಾನವನ್ನ ಅಪೇಕ್ಷಿಸ್ತಾರೆ ಅವನು ಬ್ರಾಹ್ಮಣ ಆಗ್ಲಿಕ್ಕೆ ಅವನಿಗೆ ಸಾಧ್ಯ ಅಲ್ವಾ? ವೇದ ಜ್ಞಾನ ಈ ಒಂದು ಜಾತಿಗೆ ಅಥವಾ ಒಂದು ಪಂಗಡಕ್ಕೆ ಅಂತ ಮೀಸಲಿಲ್ಲ. ಅದನ್ನ ಯಾರು ಬೇಕಾದ್ರೂ ಪಡ್ಕೋಬಹುದು ಅಲ್ವಾ? ಹಾಗಾಗಿ ಯಾವುದೇ ಕುಟುಂಬದಲ್ಲಿ ಹುಟ್ಟಿರಲಿ, ಯಾವುದೇ ದೇಶದಲ್ಲಿ ಹುಟ್ಟಿರಲಿ, ಅವನು ವೇದ ಜ್ಞಾನದಲ್ಲಿ ಆಸಕ್ತನಾದರೆ ಅವನಿಗೆ ನಿಜವಾದ ಬ್ರಾಹ್ಮಣನ ಅರ್ಹತೆ ಸಿಕ್ಕತ್ತೆ. ಅದಕ್ಕೆ ಬ್ರಾಹ್ಮಣ ಅಂತಂದ್ರೆ ಅವನು ಈ 9 ಗುಣಗಳನ್ನ ಪಡ್ಕೊಂಡಿರ್ಬೇಕು. ಮತ್ತೆ ಅವನು ಉಪದೇಶ ಮಾಡ್ತಾನೆ, ಮತ್ತೆ ಗುರು ಆಗ್ತಾನೆ. ಗುರು ಅಂತಂದ್ರೆ ಏನು? ಅವನು ಕಿಬಾ ವಿಪ್ರ ಕಿಬಾನ್ಯಾಸ ಶೂದ್ರಕೇನೇನಯ ಏ ಕೃಷ್ಣ ತತ್ವವೇತ್ತ ಸೈ ಗುರುಹಯ. ಅಂದ್ರೆ ಒಬ್ಬ ವ್ಯಕ್ತಿ ಬ್ರಾಹ್ಮಣ ಇರಬಹುದು, ಅವನು ಶೂದ್ರ ಇರಬಹುದು, ಸನ್ಯಾಸಿ ಇರಬಹುದು, ಅಥವಾ ಅವನು ಯಾವುದೇ ಇರಬಹುದು, ಅದು ಮುಖ್ಯ ಅಲ್ಲ. ಅವನಿಗೆ ಕೃಷ್ಣ ತತ್ವ ಗೊತ್ತಿದೆಯಾ, ಅವನಿಗೆ ಕೃಷ್ಣ ವಿಜ್ಞಾನ ಗೊತ್ತಿದೆಯಾ, ಅವನು ಗುರುವಾಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾರೆ ಷಟ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವೋ ಗುರುರ್ನ ಸ್ಯಾತ್ ವೈಷ್ಣವ ಶ್ವಪಚೋ ಗುರು. ಅಂದ್ರೆ ಒಬ್ಬ ಬ್ರಾಹ್ಮಣ ಅವನು ತನ್ನ ಕರ್ಮದಲ್ಲಿ ಅವನು, ಅಂದ್ರೆ ಬ್ರಾಹ್ಮಣನ ಕರ್ಮ ಅಂದ್ರೆ ಯಜನ್ ಪಾಠನ್ ದಾನ ಪ್ರತಿಗೃಹಣ. ಈ ವೇದಗಳನ್ನ ಓದೋದು, ವೇದಗಳನ್ನ ಮಾಡಿಸೋದು, ಅದರ ಕಲಿಸೋದು, ಯಜ್ಞ ಮಾಡೋದು, ಯಜ್ಞ ಮಾಡಿಸೋದು, ಮತ್ತೆ ದಾನ ತಕೊಳ್ಳೋದು, ದಾನ ಕೊಡೋದು, ಇದು ಅವನಿಗೆ ಷಟ್ಕರ್ಮ. ಅದರಲ್ಲಿ ಅವನು ಎಷ್ಟು ವಿಶಾರದ ಅಷ್ಟು ಇರಬಹುದು. ಆದರೆ ಅವನು ವೈಷ್ಣವನಲ್ಲದಿದ್ದರೆ ಅವನು ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬ್ರಾಹ್ಮಣನ ಕ್ವಾಲಿಫಿಕೇಶನ್ ನಾವು ನೋಡಿದ್ವಿ. ಬ್ರಾಹ್ಮಣ ಅಂದ್ರೆ ಈ ಕ್ವಾಲಿಫಿಕೇಶನ್ ಇದ್ರೆ ಮಾತ್ರ ಬ್ರಾಹ್ಮಣ, ಹುಟ್ಟಿನಿಂದ ಅಲ್ಲ. ಹರೇ ಕೃಷ್ಣ. ಸವಿತಾ ಬಿವಿ ಓದಿ ಮಾತಾಜಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಓದಿ. ಕ್ಷತ್ರಿಯ ಶೌರ್ಯ, ಶಕ್ತಿ, ಸಂಕಲ್ಪ, ಚಾತುರ್ಯ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ ಮುಂತಾದವು ಕ್ಷತ್ರಿಯರ ಸಹಜ ಕಾರ್ಯಗಳ ನೈಸರ್ಗಿಕ ಗುಣಗಳಾಗಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಕ್ಷತ್ರಿಯರು ಅಂದ್ರೆ ಇದೆಲ್ಲ ಅವರಲ್ಲಿ ಇರಬೇಕು. ಶೌರ್ಯಂ ತೇಜೋ ಧೃತೆ ದಾಕ್ಷ ಯುದ್ಧೇ ಚ ಅಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರ ಕರ್ಮ ಸ್ವಭಾವಜಂ. ಭಗವದ್ಗೀತೆ 18ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. ಕ್ಷತ್ರಿಯ ಅಂತಂದ್ರೆ ಅವನಿಗೆ ತೇಜಸ್ಸು ಇರಬೇಕು, ಕ್ಷಾತ್ರ ಶೌರ್ಯ ಇರಬೇಕು, ದೃಢವಾದ ಸಂಕಲ್ಪ ಇರಬೇಕು, ದಕ್ಷತೆ ಇರಬೇಕು, ಯುದ್ಧದಲ್ಲಿ ಧೈರ್ಯ, ಯುದ್ಧದಲ್ಲಿ ಓಡ ಬರ್ಲಿಕ್ಕಿಲ್ಲ, ಯುದ್ಧ ಮಾಡಬೇಕು ನಿಂತು. ಅಂದ್ರೆ ಕ್ಷತ್ರಿಯ ಅಂತಂದ್ರೆ ಅವನು ಯುದ್ಧವನ್ನ ಮಾಡ್ಬೇಕು. ಈಗ ಯುದ್ಧ ಯಾರಾದ್ರೂ ಮಾಡ್ತಾರಾ? ಹರೇ ಕೃಷ್ಣ. ರಾಜರು ಯುದ್ಧ ಮಾಡ್ತಾರ? ಇಲ್ಲ ಅಲ್ವಾ? ಕ್ಷತ್ರಿಯ ಅಂತಂದ್ರೆ ಅವನ ಮುಖ್ಯವಾದ ಲಕ್ಷಣ ಅಂತಂದ್ರೆ
ಕಳ್ಳಕಾಕರು ದುಷ್ಟರಿಂದ ಸಮಾಜವನ್ನ ರಕ್ಷಣೆ ಮಾಡಬೇಕು. ಅವನು ಅಂತವನು ಕ್ಷತ್ರಿಯ ಅಲ್ವಾ? ಹೌದು ಮಾತಾಜಿ. ಅವನು ಕಳ್ಳಕಾಕರಿಂದ ದುಷ್ಟರಿಂದ ರಕ್ಷಣೆ ಮಾಡಬೇಕು. ಇದು ಇದ್ರೆ ಅವನು ಕ್ಷತ್ರಿಯ. ಮತ್ತೆ ಆ ರಕ್ಷಣೆ ಬರೇ ಮನುಷ್ಯರಿಗೂ ಅಷ್ಟೇ ಅಲ್ಲ, ಅವರು ಎಲ್ಲ ಪ್ರಾಣಿಗಳು, ಎಲ್ಲ ಹುಟ್ಟಿದ ಎಲ್ಲ ಜೀವಿಗಳು ಪ್ರಜೆಗಳಂತೆ. ಈಗ ಮನುಷ್ಯರಿಗೆ ಮಾತ್ರ ರಕ್ಷಣೆ ಅಲ್ಲ. ಈಗ ನಮ್ಮ ಮನುಷ್ಯರಿಗೆ ಮಾತ್ರ ನಾವು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೇವೆ ಅಲ್ವಾ, ನಾಗರಿಕ ಅಂತ ಹೇಳಿ ಕಾರ್ಡ್ ಕೊಡ್ತೇವೆ. ಆದ್ರೆ ಆತರ ಅಲ್ಲ, ಎಲ್ಲ ಜೀವಿಗಳಿಗೂ ರಕ್ಷಣೆ ಕೊಡ್ಬೇಕಂತೆ. ಸೊ ಅದು ರಾಜನ ಕರ್ತವ್ಯ. ನೋಡಿ, ಯುಧಿಷ್ಠಿರನ ಮೊಮ್ಮಗ ಪರೀಕ್ಷಿತ್ ಮಹಾರಾಜ, ಅವನು ಕ್ಷತ್ರಿಯ ರಾಜ, ಆದ್ರೆ ಹಸುವನ್ನು ಕೊಲ್ಲಲಿಕ್ಕೆ ಬಂದ ಕಲಿಪುರುಷರನ್ನೇ ಕೊಲ್ಲಲಿಕ್ಕೆ ಹೋಗಿದ್ದ ಅಲ್ವಾ? ಇದನ್ನ ನಾವು ನೋಡ್ತೇವೆ. ಸೊ ಹಾಗಾಗಿ ಕ್ಷತ್ರಿಯರಿಗೆ ಅಂದ್ರೆ ಅವರಿಗೆ ಈ ತರ ಇರಬೇಕು. ಆದರೆ ಈ ಕ್ಷತ್ರಿಯರಲ್ಲಿ ಈಗ ಆಧುನಿಕ ಪ್ರಜಾತಂತ್ರ ರಾಜ್ಯದಲ್ಲಿ ಅಲ್ಲಿ ಈ ತರವಾದ ಯಾವುದೇ ಒಂದು ಇದನ್ನ ಕ್ವಾಲಿಟಿ ನೋಡ್ತೀರಾ? ಹರೇ ಕೃಷ್ಣ. ಮಾತಾಜಿ. ಇನ್ನು ವೈಶ್ಯರಲ್ಲಿ ಕೃಷಿ ಗೋರಕ್ಷ ಮತ್ತು ವಾಣಿಜ್ಯ, ಶೂದ್ರರಲ್ಲಿ ದುಡಿಮೆ ಮತ್ತು ಇತರರ ಸೇವೆ. ಇಲ್ಲಿ ಕೃಷಿ ಗೋರಕ್ಷ ವಾಣಿಜ್ಯ ಅಂದ್ರೆ ಅವರು ವೈಶ್ಯರು ಕೃಷಿ ಮಾಡೋದು, ಮತ್ತೆ ಹಸುವಿನ ಒಂದು ಗೋವುಗಳನ್ನು ರಕ್ಷಣೆ ಮಾಡೋದು, ಮತ್ತೆ ವ್ಯಾಪಾರ. ಇದು ಶೂದ್ರರು ಅಂತಂದ್ರೆ ಅವರು ಏನ್ ಮಾಡ್ತಾರೆ? ಶೂದ್ರರಲ್ಲಿ ಮುಖ್ಯವಾಗಿ ಎಲ್ಲ ಈ ಮೇಲಿನ 3 ವರ್ಗಗಳಿಗೆ ಅವರು ಸೇವೆ ಮಾಡೋದು ಶೂದ್ರರ ಕೆಲಸ. ಈ ರೀತಿಯಾಗಿ ವರ್ಣಗಳನ್ನ ಭಗವಂತ ಮಾಡಿದ್ದಾನೆ ಅಲ್ವಾ? ಹರೇ ಕೃಷ್ಣ. ಮುಖ್ಯವಾಗಿ ಇಲ್ಲಿ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಲಕ್ಷಣ ಹೇಳಿದ್ದಾನೆ, ವೈಶ್ಯರಿಗೆ ಶೂದ್ರರಿಗೆ ಏನ್ ಹೇಳಿದ್ದಾನೆ? ಅವರ ಕೆಲಸದ ಬಗ್ಗೆ ಹೇಳಿದ್ದಾನೆ. ಈಗ ನಾವು ಇದನ್ನು ನೋಡೋಣ. ಸನ್ಯಾಸ. ಸವಿತಾ ಭೀವಿ ಮಾತಾಜಿ ಓದಿ. ಸನ್ಯಾಸ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತ. ಅಭಯ ಒಬ್ಬರ ಅಸ್ತಿತ್ವದ ಶುದ್ಧೀಕರಣ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ಹರೇ ಕೃಷ್ಣ. ಸನ್ಯಾಸ ಅಂತಂದ್ರೆ ಏನು ಅಂತಂದ್ರೆ ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತ. ಸನ್ಯಾಸ ಅಂದ್ರೆ ಅಭಯ, ಅವರಿಗೆ ಭಯವಿಲ್ಲ. ಸನ್ಯಾಸ ಅಂದ್ರೆ ತಾನು ಸನ್ಯಾಸ ತೆಗೆದುಕೊಂಡ್ರೆ ನನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನುವಂತ ಭಯ ಇಲ್ಲ. ಯಾಕಿಲ್ಲ? ಸನ್ಯಾಸಿ ಅಂತಂದ್ರೆ ಅವರು ಎಲ್ಲವನ್ನೂ ತ್ಯಜಿಸಿದರು, ಸರ್ವಸಂಗ ಪರಿತ್ಯಾಗಿ ಅಲ್ವಾ? ಸರ್ವಸಂಗ ಪರಿತ್ಯಾಗ, ಅವರಿಗೆ ಭಯ ಇಲ್ಲ. ಯಾಕೆ ಭಯ ಇಲ್ಲ? ಅವರು ಕೃಷ್ಣ ಪ್ರಜ್ಞೆಗೆ ಬಂದಿರ್ತಾರೆ, ಶರಣಾಗತಿ ಆಗಿರ್ತಾರೆ, ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಆಗಿರೋದ್ರಿಂದ ಭಗವಂತನ ರಕ್ಷಣೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಭಯವಿಲ್ಲ. ಸೊ ಅವ್ರು ಏನ್ ಮಾಡ್ಕೊಳ್ತಾರೆ? ಅವರ ಮುಖ್ಯ ಇದು ಅಂತಂದ್ರೆ ಅವರ ಗುಣ ಅಂದ್ರೆ ಅಭಯ, ಆಮೇಲೆ ಸತ್ವ ಸಂಶುದ್ಧಿ. ಅವ್ರು ಏನ್ ಮಾಡ್ತಾರೆ? ಅವರು ಜೀವನದ ತಮ್ಮ ಅಸ್ತಿತ್ವವನ್ನ ಶುದ್ಧಿ ಮಾಡ್ಕೊಳ್ತಾರೆ. ಹೇಗೆ? ಅವರು ಜ್ಞಾನ ಯೋಗ ವ್ಯವಸ್ಥಿತ, ಅವರು ತುಂಬಾ ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೆ ಅಲ್ವಾ? ಜ್ಞಾನ ಅಂತಂದ್ರೆ ಭಗವಂತನ ಆಧ್ಯಾತ್ಮಿಕವಾಗಿ ಅವರು ತಿಳ್ಕೊಂಡಿರ್ತಾರೆ ಅಲ್ವಾ? ಜ್ಞಾನ ಅಂದ್ರೆ 19 ವಿಚಾರಗಳನ್ನ ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಲ್ವಾ? 13ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, 8ರಿಂದ 13ನೇ ಶ್ಲೋಕದವರೆಗೆ. ಅದು ಜ್ಞಾನ, ಅದನ್ನ ಅವರು ಪಡ್ಕೊಂಡಿರ್ತಾರೆ. ಮತ್ತೆ ಜ್ಞಾನ ಯೋಗ ವ್ಯವಸ್ಥಿತ, ಅವ್ರು ಏನ್ ಮಾಡ್ತಾರೆ? ಅವರು ಎಲ್ಲ ಸಮಾಜಕ್ಕೆ ಅವರು ಈ ಸನ್ಯಾಸಿಗಳು ಅಂತಂದ್ರೆ ಅವರು ಎಲ್ಲ ವರ್ಣಗಳಿಗೂ ಎಲ್ಲ ಆಶ್ರಮಗಳಿಗೂ ಮುಖ್ಯ. ಬ್ರಾಹ್ಮಣರು ಎಲ್ಲ ವರ್ಣಗಳಿಗೂ ಮುಖ್ಯ, ಆದರೆ ಸನ್ಯಾಸಿಗಳು ಎಲ್ಲ ಆಶ್ರಮ, ಎಲ್ಲ ಧರ್ಮ, ಎಲ್ಲ ವರ್ಣಕ್ಕೂ ಅವರು ಮುಖ್ಯ. ಸೊ ಹಾಗಾಗಿ ಈ ಸಮಾಜವನ್ನ ಸುಸ್ಥಿತಿಲಿಡ್ಲಿಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ಸನ್ಯಾಸಿ ಶ್ರೀಲ ಪ್ರಭುಪಾದರು ಸನ್ಯಾಸತ್ವ ತಗೊಂಡಿದ್ರು. ಅವರು 40 ರೂಪಾಯಿ ಇಟ್ಕೊಂಡು ಅಮೆರಿಕ ದೇಶಕ್ಕೆ ಹೋದ್ರು. ಅಂದ್ರೆ ಅವ್ರು ಎಷ್ಟು ಧೈರ್ಯ ಇತ್ತು ಅಂತ ನಾವು ತಿಳ್ಕೊಳ್ಬೇಕು ಅಲ್ವಾ? ಗುರುಗಳ ಆದೇಶವನ್ನ ಪಾಲನೆ ಮಾಡ್ಲಿಕ್ಕಾಗಿ ಅವ್ರು ಏನ್ ಮಾಡಿದ್ರು? ಯಾರು ಗೊತ್ತಿಲ್ಲ, ಅವರಿಗೆ ಯಾರು ಗೊತ್ತಿಲ್ಲ, ಅವರಿಗೆ ಯಾರು ಇರಲಿಲ್ಲ. ಅಲ್ಲಿ ಹೋಗಿ ಅವರು ಅಲ್ಲಿ ಹೋಗೋ ಗುರು ಹೇಳಿದ್ದಾರೆ ಎಲ್ಲ ಕೃಷ್ಣ ಪ್ರಜ್ಞೆಯನ್ನು ಪಾಶ್ಚಾತ್ಯರಿಗೆ ಕೊಡಬೇಕು, ಇದೇ ಒಂದು ಉದ್ದೇಶ ಇಟ್ಕೊಂಡು ಹೋದ್ರು. ಸೊ ಹಾಗಾಗಿ ಭಯ ಇರೋದಿಲ್ಲ ಸನ್ಯಾಸಿಗಳಿಗೆ. ವಾನಪ್ರಸ್ಥ. ವಾನಪ್ರಸ್ಥ ಅಂದ್ರೆ ಏನು? ವಾನಪ್ರಸ್ಥ ಅಂದ್ರೆ ಸಾಂಸಾರಿಕ ಜೀವನದ ಎಲ್ಲ ಬಂಧನಗಳನ್ನ ಅಥವಾ ಮಗ ಅಥವಾ ಬೇರೆ ಇನ್ನೊಬ್ಬರಿಗೆ ಯಾರಿಗಾದ್ರೂ ವಹಿಸಿ ತನ್ನ ಒಂದು ಕರ್ತವ್ಯವನ್ನ ಬೇರೆಯವ್ರಿಗೆ ವಹಿಸಿ ತಾನು ಭಗವತ್ ಒಂದು ಧ್ಯಾನದಲ್ಲಿ ಅವನು ತಾನು ತೊಡಗಿಸ್ಕೊಳ್ಳುವಂಥದ್ದು ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮದಲ್ಲಿ ಈಗ ಅಂದ್ರೆ ತಪಸ್ ಮಾಡಿ ಭಗವಂತನ ಬಗ್ಗೆ ಒಂದು ಹೆಚ್ಚಿನ ಸಾಧನೆ ಮಾಡ್ಲಿಕ್ಕಾಗಿ ತನ್ನ ಜೀವನವನ್ನು ತೊಡಗಿಸ್ಕೊಳ್ಳೋದು, ಮತ್ತೆ ಸಾಂಸಾರಿಕದ ಜವಾಬ್ದಾರಿಗಳನ್ನ ತನ್ನ ಮಗನಿಗೆ
ಕೊಡೋದು. ಸರಳ ಜೀವನ ಮತ್ತು ತಪಸ್ಸು ಇವೆರಡು ಒಂದು ವಾನಪ್ರಸ್ಥಕ್ಕೆ ಹೇಳ್ತಕ್ಕಂತಹ ವಿಚಾರಗಳು. ಆಮೇಲೆ ಗೃಹಸ್ಥ ಅಂದ್ರೆ ಏನು? ಗೃಹಸ್ಥ ಅಂದ್ರೆ ಗೃಹಸ್ಥಾಶ್ರಮ, ಒಂದು ಆಶ್ರಮ, ಗೃಹಸ್ಥಾಶ್ರಮ. ಆಶ್ರಮ ಅಂದ್ರೆ ಅಲ್ಲಿ ಕೇಂದ್ರೀಕೃತ ಆಗಿರೋದು ಭಗವಂತನ ಒಂದು ಭಗವಂತ ಕೇಂದ್ರೀಕೃತ ಆಗಿರೋದು. ಈಗ ಗೃಹಸ್ಥಾಶ್ರಮಕ್ಕೂ ಇಂದ್ರಿಯ ಭೋಗಕ್ಕೂ ಇದು ತೊಡಗಿದ್ರೆ ಅವನು ಗೃಹ ಮೇದಿ. ಗೃಹಸ್ಥಾಶ್ರಮ ಅಂತಂದ್ರೆ ಅವನು ಎಲ್ಲಿ ಯಾವ್ದ್ರಲ್ಲಿ ತೊಡಗಿರ್ತಾನೆ ಅದರಲ್ಲಿ ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳು ಇರುತ್ತೆ ಗೃಹಸ್ಥಾಶ್ರಮದಲ್ಲಿ. ಸೊ ಅಲ್ಲಿ ಆಶ್ರಮ. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಮುಖ್ಯ ದಾನಂ ದಮಶ್ಚ ಯಜ್ಞಶ್ಚ. ಅಂದ್ರೆ ಗೃಹಸ್ಥರು ಹಣ ಸಂಪಾದನೆ ಮಾಡ್ತಾರೆ ಅಲ್ವಾ, ಅವ್ರ ಹಣ ಸಂಪಾದನೆ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದರೆ ಹಣವನ್ನ ಅವರು ದಾನ ಮಾಡಬೇಕು. ದಮ ಅಂತಂದ್ರೆ ಅವರು ಆತ್ಮ ಸಂಯಮ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಬೇಕು, ಅದು ಅವರಿಗೆ ಕರ್ತವ್ಯ. ಅಂದ್ರೆ ಕೃಷ್ಣ ಪ್ರಜ್ಞಾವಂತ ಮಕ್ಕಳನ್ನ ಪಡ್ಕೊಳ್ಳಿಕ್ಕಾಗಿ ಅವರು ಇಂದ್ರಿಯ ನಿಗ್ರಹ ಪಡ್ಕೊಂಡು ಅದನ್ನು ಮಾಡ್ಕೊಳ್ಬೇಕು. ಯಜ್ಞ ಮಾಡ್ಬೇಕು, ಅಲ್ಲಿ ಸಂಕೀರ್ತನ ಯಜ್ಞ ಅಲ್ವಾ, ಕಲಿಯುಗಕ್ಕೆ ಸಂಕೀರ್ತನ ಯಜ್ಞವನ್ನ ಮಾಡಬೇಕು. ಆಮೇಲೆ ಬ್ರಹ್ಮಚರ್ಯ ಅಂದ್ರೆ ಏನು? ವೇದಾಧ್ಯಯನ ಮಾಡೋದು ಮತ್ತೆ ವಿದ್ಯಾರ್ಥಿ ಜೀವನ. ಬ್ರಹ್ಮಚರ್ಯ ಅಂದ್ರೆ ವಿದ್ಯಾರ್ಥಿ ಜೀವನ ಅಲ್ವಾ. ಸೊ ಅವರು ಒಂದು ಗುರುವಿನ ಕೆಳಗೆ ತಮ್ಮ ಒಂದು ಅಧ್ಯಯನ ಮಾಡ್ತಾರೆ. ವೇದಾಧ್ಯಯನ ಅಂದ್ರೆ ಸ್ವಾಧ್ಯಾಯ ತಪಃ. ಅವರು ಸ್ವಾಧ್ಯಾಯ ಗುರುವಿನ ಇದರಲ್ಲಿ ಆಶ್ರಮದಲ್ಲಿ ವೇದಗಳ ಅಧ್ಯಯನ ಮಾಡೋದು, ವೇದ ಸಾಹಿತ್ಯ ಅಧ್ಯಯನ, ಇದು ಅವರ ಮುಖ್ಯವಾದ ಒಂದು ಲಕ್ಷಣ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಅರ್ಜುನ ಮೊದಲನೆಯ ಅಧ್ಯಾಯದಲ್ಲಿ ಈ ಒಂದು 4 ಕಾರಣಗಳನ್ನ ಕೊಟ್ಟಿದ್ದಾನೆ. ಸಹಾನುಭೂತಿ, ಆನಂದ ಇಲ್ಲ, ಪಾಪದ ಚಟುವಟಿಕೆಗಳು, ರಾಜವಂಶದ ನಾಶ. ಇದಕ್ಕೆ ಈ ಅಧ್ಯಾಯದಲ್ಲಿ ಕೃಷ್ಣ ಉತ್ತರ ಕೊಡ್ತಾನೆ. ಹೇಗೆ ಅಂತ ಕೇಳಿದರೆ ಇಲ್ಲಿ ನೋಡಿ, ಸಹಾನುಭೂತಿ ಅನುಕಂಪಕ್ಕೆ ಏನು ಉತ್ತರ ಕೊಟ್ಟ ಭಗವಂತ? ಹರೇ ಕೃಷ್ಣ. ಅನುಕಂಪಕ್ಕೆ ಉತ್ತರ ಏನ್ ಕೊಡ್ತಾನೆ? ನಾವು ದೇಹ ಅಲ್ಲ ಆತ್ಮ ಅಂತ ವಿವರಣೆ ಮಾಡಿದ್ರು ಮಾತಾಜಿ. ಆತ್ಮಜ್ಞಾನವನ್ನ ಭಗವಂತ ಕೊಡ್ತಾನೆ, ಉಪದೇಶ ಮಾಡ್ತಾನೆ ಭಗವದ್ಗೀತೆ. ಆತ್ಮಜ್ಞಾನವಿಲ್ಲ, ಆನಂದವಿಲ್ಲ ಹೇಳಕ್ಕೆ ಏನ್ ಹೇಳ್ದ ಭಗವಂತ? ಸತ್ತರೆ ಸ್ವರ್ಗ, ಗೆದ್ದರೆ ಭೂಮಂಡಲವನ್ನೇ ಆಳ್ತೀಯ ಅಂತ ಹೇಳ್ದ ಅಲ್ವಾ. ಪಾಪದ ಚಟುವಟಿಕೆಗಳ ಭಯ, ಅದಕ್ಕೇನ್ ಹೇಳ್ದ ಭಗವಂತ? ನನ್ನ ಬಂಧುಗಳನ್ನು ಕೊಂದ್ರೆ ನನಗೆ ಪಾಪ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾನೆ ಮಾತಾಜಿ. ಭಗವಂತ ಉತ್ತರ ಏನ್ ಹೇಳ್ತಾನೆ? ಅಲ್ಲ ಮಾತಾಜಿ, ಇದು ದೇಹ ಅಂದ್ಮೇಲೆ ಅದು ಯಾವತ್ತಾದ್ರೂ ಒಂದ್ ದಿವಸ ಸಾಯ್ಲೇಬೇಕು. ಜಾತಸ್ಯ ಧ್ರುವ ಮೃತ್ಯು ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ ಮಾತಾಜಿ. ಹುಟ್ಟಿದವನು ಯಾವತ್ತಿದ್ರು ಒಂದ್ ದಿವಸ ಸಾಯ್ಲೇಬೇಕು, ಅದಕ್ಕೋಸ್ಕರ ನಾವು ಪಾಪದ ಚಟುವಟಿಕೆ ಬರ್ತೈತೆ ಅಂತ ಭಯ ಪಡ್ಬಾರ್ದು. ಪಾಪದ ಚಟುವಟಿಕೆಗಳ ಭಯ ಅಂದ್ರೆ ಭಗವಂತನ ನಿರ್ದೇಶನದಲ್ಲಿ ಭಗವಂತನ ನಿರ್ದೇಶನ ಅಥವಾ ಭಗವಂತ ಹೇಳಿದ ಅಥವಾ ಧರ್ಮದ ಪ್ರಕಾರ ನಡ್ಕೊಂಡಾಗ ಅಲ್ಲಿ ಪಾಪ ಇರೋದಿಲ್ಲ ಅಲ್ವಾ. ಧರ್ಮದ ಪ್ರಕಾರ ನಡ್ಕೊಂಡಾಗ ಅಲ್ಲಿ ಪಾಪ ಇರೋದಿಲ್ಲ, ಪಾಪದ ಚಟುವಟಿಕೆಗಳ ಭಯ ಇರೋದಿಲ್ಲ. ಈಗ ಅರ್ಜುನ ಎಲ್ಲರನ್ನು ಕೊಲ್ತಾನೆ ಯುದ್ಧದಲ್ಲಿ, ಅವನಿಗೆ ಏನಾದ್ರೂ ಈ ಪಾಪದ ಚಟುವಟಿಕೆ ತಟ್ಟುತ್ತಾ? ತಟ್ಟಲ್ಲ ಮಾತಾಜಿ. ಭಗವಂತ ಕೃಷ್ಣನಿಗಾಗಿ ಕ್ಷತ್ರಿಯ ಮಾತಾಜಿ, ಅವನ ಧರ್ಮವನ್ನು ಮಾಡ್ಬೇಕು. ಅಲ್ಲಿ ಏನ್ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಯೋಧ ಅಲ್ಲಿ ಗಡಿಯಲ್ಲಿ ಅವನು ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯ್ತು ಅಂತ ತಿಳ್ಕೊಳ್ಳಿ, ಗಡಿಯಲ್ಲಿ ಮತ್ತೆ ಶತ್ರುಗಳನ್ನ ಕೊಂದ್ರೆ ಅವನಿಗೆ ಏನಾದ್ರೂ ಶಿಕ್ಷೆ ಇದೆಯಾ? ಪಾಪ ಅಂಟೋದಿಲ್ಲ. ಇಲ್ಲ, ಪಾಪ ಅಂಟ. ಯಾಕೆ ಅಂದ್ರೆ ಅವನ ಡ್ಯೂಟಿ ಮಾಡ್ತಾ ಇದ್ದಾನೆ, ಕೆಲಸವನ್ನು ಮಾಡ್ತಾನೆ. ಕ್ಷತ್ರಿಯನಾಗಿ ಇವನು ತನ್ನ ಡ್ಯೂಟಿ ಮಾಡಿ ಕೊಂದ್ರೆ ಅದಕ್ಕೆ ಅಲ್ಲಿ ಪಾಪ ಇಲ್ಲ. ಆದರೆ ಆ ಯೋಧ ಹೋಗಿ ಊರಿಗೆ ಹೋಗಿ ಬೇರೆ ಯಾರಿಗಾದ್ರೂ ಒಂದು ವೈರತ್ವದ ಮೇಲೆ ಏನಾದ್ರೂ ಒಂದು ಗುಂಡು ಹಾಕಿ ಅವನನ್ನು ಕೊಂದ್ರೆ ಅವನಿಗೆ ಶಿಕ್ಷೆ ಇದೆಯೋ ಇಲ್ವೋ? ಸೊ ಅದನ್ನ ನಾವು ತಿಳ್ಕೊಳ್ಬೇಕು. ಆಮೇಲೆ ರಾಜವಂಶದ ನಾಶ, ಇಲ್ಲಿ ವಂಶನಾಶ ಹೇಳೋದಕ್ಕೆ ಇಲ್ಲಿ ವರ್ಣಾಶ್ರಮ ಧರ್ಮ ಪಾಲನೆ ಅಂದ್ರೆ ನೀನು ನಿನ್ನ ಕರ್ತವ್ಯವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದಿ?
ಹರೇ ಕೃಷ್ಣ. ದಯಾನ್ವಿತ, ಕೈ ನಿಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ನಂಗೆ ಕರೀಲಿಕ್ಕೆ ಅನುಕೂಲ ಹರೇ ಆಗುತ್ತೆ. ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಓದಿ. ಹರೇ ಕೃಷ್ಣ. ವರ್ಣಾಶ್ರಮ ಧರ್ಮ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರು ಯೋಗ್ಯವಾದ ರೀತಿಯಲ್ಲಿ ಬೆಳೆದು ಆಧ್ಯಾತ್ಮಿಕ ಮೌಲ್ಯಗಳನ್ನು ಸಾಧಿಸಲು ನೆರವಾಗುವ ಧಾರ್ಮಿಕ ಸಂಪ್ರದಾಯಗಳು ಸೂತ್ರಗಳು ಹಲವಾರಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ಪಾಯಿಂಟ್ ಅದು. ಹಾ, ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ವರ್ಣಾಶ್ರಮ ಧರ್ಮವನ್ನ ನಮಗ್ ಪಾಲನೆ ಮಾಡಿದ್ರೆ ಏನ್ ಸಿಕ್ಕುತ್ತೆ ಅಲ್ವಾ, ಅದನ್ನ ನಾವು ತಿಳ್ಕೊಳ್ಬೇಕು. ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಎಲ್ಲರೂ ಕೂಡ ಭಗವಂತನನ್ನ ಸುಪ್ರೀತಿ ಮಾಡ್ಲಿಕ್ಕೆ ಅವಕಾಶ ಇದೆ. ವರ್ಣಾಶ್ರಮದ ಗುರಿ ಏನು? ಸಂಸಿದ್ಧಿರ್ ಹರಿತೋಷಣಂ ಅಂತ. ಅಂದ್ರೆ ಒಬ್ಬ ಶೂದ್ರನಾಗಿರಬಹುದು, ಆದ್ರೂ ಶೂದ್ರನಾಗಿದ್ರು ಕೂಡ ಅವನು ಭಗವಂತನಿಗೆ ಪ್ರೀತಿ ಸಂತೋಷ ಪಡಿಸ್ಬೋದಾ? ಹರೇ ಕೃಷ್ಣ. ಪಡಿಸ್ಬೋದು ಮಾತಾಜಿ, ಪಡಿಸಬಹುದು, ಪಡಿಸಬಹುದು. ಅದು ಹೇಗೆ ಪಡಿಸ್ಬೋದು ಅವನು? ಮಾತಾಜಿ ಅವರು ಎಲ್ಲಾ ಬಿಟ್ಟು ಭಕ್ತಿಗೆ ಬಂದ್ರೆ ಅವರು ಪಡಿಸ್ಬೋದು ಮಾತಾಜಿ, ಭಕ್ತಿ ಮಾಡಿದ್ರೆ. ಅವನು ತನ್ನ ವರ್ಣಾಶ್ರಮ ಧರ್ಮದಲ್ಲೇ ಇದ್ಕೊಂಡು ಮಾಡ್ಬೇಕು. ಅದು ಹೇಗೆ ಸಾಧ್ಯ? ಜಪ ಮಾಡಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಅವರು ಒಳ್ಳೆ ಇದರಿಂದ ಭಗವಂತನ ನಾಮಗಳನ್ನ ಕೀರ್ತನೆ ಮಾಡ್ಬೇಕು ಮಾತಾಜಿ. ನೋಡಿ, ಅವನು ವರ್ಣಾಶ್ರಮ ಧರ್ಮದಲ್ಲಿ ಇದ್ದಾನೆ, ಇನ್ನು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ. ಅವನು ಹೇಗೆ ಮಾಡ್ತಾನೆ ಅಂತ ನಾನು ಇಲ್ಲಿ ನೋಡ್ತಾ ಇರೋದು. ಅಂದ್ರೆ ಒಬ್ಬ ಶೂದ್ರನಾಗಿದ್ರು ಕೂಡ ಅವನು ಪ್ರಾಮಾಣಿಕವಾಗಿ ತನ್ನ ಸ್ವಾಮಿಗೆ ತಾನು ನಿಷ್ಠನಾಗಿ ಅವನು ಸೇವೆ ಮಾಡಿದರೆ, ತನ್ನ ಯಜಮಾನನ ಸೇವೆಯನ್ನು ಅವನು ಮಾಡಿದರೆ, ಅವನು ನಿಷ್ಠನಾಗಿ ತನ್ನ ಜೀವನವನ್ನು ನಡೆಸಿದರೆ ಆವಾಗ ಆಧ್ಯಾತ್ಮಿಕ ಸ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂತೆ ಅವನಿಗೆ. ಸೊ ಹಾಗಾಗಿ ವರ್ಣಾಶ್ರಮ ಧರ್ಮವನ್ನ ಮೂಲವಾಗಿ ನಾವು ಮಾಡುವ ಉದ್ದೇಶ ಏನು ಅಂತಂದ್ರೆ, ಅದರಿಂದ ನಮ್ಮ ಅಸ್ತಿತ್ವ ಶುದ್ಧಿ ಆಗತ್ತೆ. ಅಸ್ತಿತ್ವ ಶುದ್ಧಿಯಾಗಿ ಆಮೇಲೆ ನಾವು ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ. ಈ ವರ್ಣಾಶ್ರಮ ಧರ್ಮ 3 ಗುಣಗಳಲ್ಲಿಯೇ ಇದೆ. ಭಕ್ತಿ ಯಾವುದು? ಭಕ್ತಿ ಸೇವೆ 3 ಗುಣಗಳನ್ನ ಮೀರಿದ್ದು. ಸೊ ಹಾಗಾಗಿ ಒಬ್ಬನು ಬ್ರಾಹ್ಮಣ ಆಗಲಿ, ಅವನು ಕ್ಷತ್ರಿಯ ಆಗಲಿ, ವೈಶ್ಯ ಆಗಲಿ, ಶೂದ್ರ ಆಗಲಿ, ಯಾವುದೇ ಒಂದು ಧರ್ಮದಲ್ಲಿ ಅವನು ಯಾವುದೇ ಒಂದು ವರ್ಣದಲ್ಲಿ ಇದ್ದರೂ ಕೂಡ ಅವನು ತಮ್ಮ ತಮ್ಮ ಧರ್ಮಗಳನ್ನು ಅಂದ್ರೆ ತಮ್ಮ ತಮ್ಮ ಕರ್ತವ್ಯಗಳನ್ನು ಅವನು ಆಚರಣೆ ಮಾಡಿಕೊಂಡ್ರೆ ಅವನು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ಇದನ್ನು ಓದಿ. ಸವಿತಾ BV ಓದಿ ಮಾತಾಜಿ. ಹರೇ ಕೃಷ್ಣ. ಯಾವುದೇ ಧರ್ಮಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಸ್ವಂತದ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಸ್ವರ್ಗದ್ವಾರಂ ಅಪಾವೃತಂ. ಹರೇ ಕೃಷ್ಣ ಮಾತಾಜಿ. ಸ್ವರ್ಗದ್ವಾರಂ ಅಪಾವೃತಂ ಅಂದ್ರೆ 2.32. ಸ್ವರ್ಗದ್ವಾರಂ ಅಪಾವೃತಂ ಅಂದ್ರೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾನೆ ಅಂತಂದ್ರೆ, ಅರ್ಜುನ ನೀನೊಬ್ಬ ಕ್ಷತ್ರಿಯ. ಕ್ಷತ್ರಿಯನ ಕೆಲಸ ಏನು? ಯುದ್ಧ ಮಾಡೋದು. ಯುದ್ಧ ಮಾಡೋದು ಕ್ಷತ್ರಿಯ. ಸೊ ಯುದ್ಧ ಮಾಡೋದು ಅರ್ಜುನನ ಕರ್ತವ್ಯ. ಅರ್ಜುನ ಏನ್ ಮಾಡ್ಬಿಟ್ಟಿದ್ದಾನೆ? ಕೆಳಗ್ ಕೂತ್ಕೊಂಡ್ಬಿಟ್ಟಿದ್ದಾನೆ, ಯುದ್ಧ ಮಾಡೋದೇ ರಥ ಇಳ್ಕೊಂಡ್ ಕೂತಿದ್ದಾನೆ. ಅವಾಗ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾನೆ? 2.32ನೇ ಶ್ಲೋಕ, 2ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೀನು ಒಬ್ಬ ಕ್ಷತ್ರಿಯ, ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ನೀನು ಈಗ ಯುದ್ಧ ಮಾಡಿ ನೀನು ಸತ್ತರೆ ಸ್ವರ್ಗ ಬಾಗಿಲು ತೆಗೆಯುತ್ತದೆ. ಆಯ್ತು. ಸೊ ಹಾಗಾಗಿ ಇದ್ರ ಅರ್ಥ ಏನು? ಅರ್ಜುನ ಯುದ್ಧ ಮಾಡಿ ಸ್ವರ್ಗಕ್ಕೆ ಹೋಗ್ತಾನ? ಹಾಗಲ್ಲ. ಈ ಭಕ್ತರು, ಭಗವಂತನ ಭಕ್ತ ಅರ್ಜುನ, ಶುದ್ಧ ಭಕ್ತ ಅವನು. ಭಕ್ತರು, ಭಗವಂತನ ಭಕ್ತರು ಸ್ವರ್ಗದ ಹೋಗ್ಲಿಕ್ಕೆ ಬಯಸ್ತಾರ? ಇಲ್ಲ ಮಾತಾಜಿ, ಇಲ್ಲ. ಅವರು ಭಗವಂತನ ಧಾಮಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದ, ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಕರ್ಮಕಾಂಡೀಯ ವಿಚಾರಗಳ ಮೂಲಕ ಇಲ್ಲಿ ಉತ್ತರ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಸ್ವರ್ಗದ ವಿಚಾರ ಬಂದಿದೆ. ಅಂದ್ರೆ ನಾವಿಲ್ಲಿ ತಿಳ್ಕೊಳ್ಳೋದು ಏನು ಅಂತಂದ್ರೆ, ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನ ಅವನು ಮಾಡ್ಬೇಕು. ಇಲ್ಲಿ ಅರ್ಜುನನ ಕರ್ತವ್ಯ, ಅರ್ಜುನನಿಗೆ ನೀನು ಸುಮ್ಮನೆ, ಅರ್ಜುನ ಏನ್ ಹೇಳ್ದ? ಅರ್ಜುನನಿಗೆ ಏನಾಯ್ತು ಗೊಂದಲ ಅಂದ್ರೆ, ತಾನು ಈಗ ಹಿಂಸೆ ಮಾಡಿ, ಅನಗತ್ಯ ಹಿಂಸೆ ಮಾಡಿ ಎಲ್ಲರನ್ನು ಕೊಂದಬೇಕೆ, ನನ್ನ ಸ್ನೇಹಿತರನ್ನ, ಬಂಧು ಮಿತ್ರರನ್ನ, ನನ್ನ ಕುಟುಂಬದವ್ರನ್ನ, ನನ್ನ ಗುರುಗಳನ್ನ ಕೊಂದ್ಕೊಂಡ್ರೆ ನನಗೆ ಪಾಪ ಬರುತ್ತೆ, ಹಿಂಸೆ ಅದು ಅನಗತ್ಯ, ಇಲ್ಲ ಬೇಡ, ನನಗೆ ಏನು ಬೇಡ, ನಾನು ಭಿಕ್ಷೆನಾರು ಬೇಡ್ಕೊಂಡು ಜೀವನ ಮಾಡ್ತಾನೆ ಅಂತ ಈ ಸ್ಥಿತಿಗೆ ಬಂದ್ಬಿಟ್ಟಿದ್ದ ಅರ್ಜುನ. ಸೊ ಹಾಗಾಗಿ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಕರ್ತವ್ಯವನ್ನು ಯಾವುದೇ ಕರ್ಮ ಕ್ಷೇತ್ರಗಳಲ್ಲಿ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ, ಅಧಿಕಾರಿಗಳು ಅಂದ್ರೆ ಈ ಗುರುಗಳು,
ಅವರ ಆಜ್ಞೆ ಪ್ರಕಾರ ಸ್ವಂತದ ಕರ್ತವ್ಯ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಅಂದ್ರೆ ಬದುಕಿನಲ್ಲಿ ನಾವು ಇಲ್ಲಿ ಅರ್ಜುನನಿಗೆ ಕೃಷ್ಣ ಗುರುವಾಗ್ತಾನೆ ಅಲ್ವಾ. ಸೊ ಅವನ ಆಜ್ಞೆ ಪ್ರಕಾರ ಇಲ್ಲಿ ಕರ್ತವ್ಯ, ಅರ್ಜುನನ ಕರ್ತವ್ಯ ಏನು? ಯುದ್ಧ ಮಾಡೋದು ಅಲ್ವಾ. ಅದು ಮಾಡಿದರೆ ಅವನಿಗೆ ಉನ್ನತ ಸ್ಥಾನ ಸಿಗ್ತದೆ. ಅಂದ್ರೆ ಸ್ವರ್ಗದ್ವಾರ ಅಂದ್ರೆ ಏನು? ಉನ್ನತ ಸ್ಥಾನ. ಸ್ವರ್ಗ ಅನ್ನೋದು ಉನ್ನತ ಸ್ಥಾನ ಅಲ್ವಾ. ಹರೇ ಕೃಷ್ಣ. ಈಗ ಇದನ್ನ ನೆಕ್ಸ್ಟ್ ಯಾರು ಓದೋರು? ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ? ಶಶಿಕಲಾ ಓದಿ ಮಾತಾಜಿ. ಶಶಿಕಲಾ ಗೌಡ. ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ಫಲಿತಾಂಶ. ಯಾರು ತನ್ನ ಔದ್ಯೋಗಿಕ ಕರ್ತವ್ಯವನ್ನು, ಸ್ವಧರ್ಮವನ್ನು 100 ಜನ್ಮಗಳಲ್ಲಿ ಸರಿಯಾಗಿ ಆಚರಿಸುತ್ತಾನೋ, ಉದಾಹರಣೆಗೆ ಒಬ್ಬ ಬ್ರಾಹ್ಮಣಗೆ ಆಚರಣೆಯನ್ನು ಮುಂದುವರಿಸಿದರೆ ಅವನು ಒಬ್ಬ ಬ್ರಾಹ್ಮಣ ನಿವಾಸವಾದ ಬ್ರಹ್ಮ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಾಗಾಗಿ ಹರೇ ಕೃಷ್ಣ. ಈಗ ವರ್ಣಾಶ್ರಮ ಧರ್ಮ ಆಚರಣೆ ಮಾಡಿದ್ರೆ ಏನಾಗುತ್ತೆ? ಸರಿಯಾಗಿ ಆಚರಣೆ ಮಾಡಿದರೆ ಯಾರು ತಮ್ಮ ಔದ್ಯೋಗಿಕ ಕರ್ತವ್ಯ ಅಂದ್ರೆ ಒಬ್ಬನ ಬ್ರಾಹ್ಮಣನಾದ್ರೆ ಬ್ರಾಹ್ಮಣನ ಕರ್ತವ್ಯ ಮಾಡೋದು, ಒಬ್ಬನು ಕ್ಷತ್ರಿಯನಾದ್ರೆ ಕ್ಷತ್ರಿಯ ಕರ್ತವ್ಯ ಮಾಡೋದು, ಆಮೇಲೆ ಒಬ್ಬನು ವೈಶ್ಯ ಗುಣ ಇದ್ರೆ ವೈಶ್ಯನ ಕರ್ತವ್ಯ ಮಾಡೋದು, ಒಬ್ಬರಿಗೆ ಶೂದ್ರನ ಗುಣ ಇದ್ರೆ ಶೂದ್ರನ ಕರ್ತವ್ಯ ಮಾಡೋದು. ಈ ರೀತಿ ತಮ್ಮ ಕರ್ತವ್ಯವನ್ನ ಪೂರ್ತಿಯಾಗಿ 100 ಜನ್ಮಗಳಲ್ಲಿ ಯಾರು ಮಾಡ್ತಾರೆ ಅವರಿಗೆ ಬ್ರಾಹ್ಮಣನಾಗಿ ಆಚರಣೆಯನ್ನು ಮುಂದುವರಿಸಿದರೆ ಅವನು ಬ್ರಹ್ಮನ ನಿವಾಸವಾದ ಬ್ರಹ್ಮಲೋಕಕ್ಕೆ ಹೋಗ್ಬೋದಂತೆ. ಸೊ ಹಾಗಾಗಿ ವರ್ಣನ ಆದರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು ನಾವು ಅಂದ್ರೆ, ನಮ್ಗೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಸೊ ಅಲ್ಲಿ ಭಗವದ್ಗೀತೆ ಹೇಳ್ತಾರೆ, ಬ್ರಹ್ಮಲೋಕಕ್ಕೆ ಹೋದ್ರೂ ಕೂಡ ಮತ್ತೆ ನಮ್ಗೆ ಅಲ್ಲಿ ಏನಿದೆ? ಅಲ್ಲಿ ಕೂಡ ಹುಟ್ಟು ಸಾವು ಮುಪ್ಪು ರೋಗ ಇದೆ ಅಲ್ವಾ. ಹೌದು ಮಾತಾಜಿ. ಸೊ ಹಾಗಾಗಿ ಅದು ಕೂಡ ಒಳ್ಳೆ ಪ್ರಪೋಸಲ್ ಅಲ್ಲ. ಆದರೆ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡಿ ಅವನು ಬ್ರಾಹ್ಮಣನ ಆಚರಣೆಯನ್ನು ಮಾಡಿದ್ರೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ಬಹುದು. ಆದರೆ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಬ್ರಹ್ಮಲೋಕವು ಅದು ಒಳ್ಳೆಯ ಅದು ಶಾಶ್ವತ ಅಲ್ಲ. ಬ್ರಹ್ಮಲೋಕವು ಕೂಡ ಅಲ್ಲಿ ಕೂಡ ಎಲ್ಲ ಈ ಅದು ಕೂಡ ಭೌತಿಕ ಪ್ರಪಂಚದಲ್ಲಿ ಬರ್ತದೆ. ಹಾಗಾಗಿ ಮನುಷ್ಯ ಜನ್ಮದ ಉದ್ದೇಶ ಭಗವಂತನ ಲೋಕಕ್ಕೆ ಹೋಗೋದು ಅಲ್ವಾ. ಅದಕ್ಕೆ ಇದನ್ನು ಕೂಡ ನಾವು ಮೀರ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹನುಮಂತ ಆರ್ ಓದಿ. ಹರೇ ಕೃಷ್ಣ ಪ್ರಭು. ಈ ಶ್ಲೋಕ ಓದ್ಬೇಕಾ ಮಾತಾಜಿ? ಇದನ್ನ ಏನು ಸ್ಲೈಡ್ ಅಲ್ಲಿ ಕಾಣ್ತಾ ಇದೆ ಅದನ್ನು ಓದ್ಬೇಕು. ಕ್ಲೈಬ್ಯಂ ಮಾಸ್ಮಾ ಗಮಾ ಪಾರ್ಥ ನೈತತ್ವಯು ಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಾಕ್ತೋತೀಷ್ಣ ಪರಂತಪ. ಹೃದಯ ಮಗನಾದ ಪಾರ್ಥನೆ, ಷಂಡತನವನ್ನು ಹೊಂದಬೇಡ, ಇದು ನಿನಗೆ ಯೋಗ್ಯವಾದದ್ದಲ್ಲ. ಶತ್ರುಗಳಿಗೆ ತಾಪವನ್ನುಂಟು ಮಾಡುವವನೇ, ಈ ಹೃದಯ ದೌರ್ಬಲ್ಯವು ಕ್ಷುದ್ರವಾದದ್ದು, ಇದನ್ನು ಬಿಟ್ಟು ಮೇಲೇಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಾನೆ? ಅರ್ಜುನ ಕೆಳಗೆ ಕುತ್ಕೊಂಡ್ಬಿಟ್ಟಿದ್ದಾನೆ, ಯುದ್ಧ ಮಾಡೋದಿಲ್ಲ ಅಂತೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡು. ಕೃಷ್ಣ ಏನ್ ಹೇಳ್ತಾನೆ? ಕ್ಲೈಬ್ಯಮ್ಮ ಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತಿಷ್ಠ ಪರಂತಪ. ನೀನು ಪೃಥಾಪುತ್ರ, ತಾಯಿ ತನ್ನ ಕುಟುಂಬದ ವಿಚಾರ ಹೇಳ್ತಾನೆ ಅರ್ಜುನ ನೀ ಎಷ್ಟು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದೀಯಾ, ನೀನು ಪೃಥೆಯ ಮಗ, ಕುಂತಿ ಮಗ ನೀನು. ಷಂಡತನವನ್ನು ನೀನು ಹೊಂದಬೇಡ. ಅಂದ್ರೆ ಈ ಹೃದಯ ದೌರ್ಬಲ್ಯ ಅಂತ ಹೇಳೋದು ಒಂದು ರೀತಿ ಷಂಡತನ, ಅಂದ್ರೆ ಅದು ಒಳ್ಳೇದಲ್ಲ, ನಪುಂಸಕತನ. ನೀನು ಅದನ್ನ ಬಿಟ್ಟು ಬಿಡ್ಬೇಕು. ನೀನ್ ಯಾರು? ನೀನು ಕ್ಷತ್ರಿಯ ವಂಶ, ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀಯ, ಕ್ಷಾತ್ರ ಧರ್ಮ ನಿನ್ನ ಹತ್ರ, ಕ್ಷಾತ್ರ ತೇಜಸ್ಸಿದೆ. ಅರ್ಜುನ ಯುದ್ಧ ಮಾಡ್ತಾರೆ ಅಂದ್ರೆ ಎದುರಿಗಿದ್ದ ಕ್ಷತ್ರಿಯರಿಗೆ ಅಪೋಸಿಟ್ ಇದ್ದವರಿಗೆ ಜ್ವರ ಬರ್ತದೆಯಂತೆ, ಅಷ್ಟು ಹೆದರ್ತಾರೆ. ಅಷ್ಟು ಒಳ್ಳೆಯ ಯೋಧ ಅರ್ಜುನ. ಸೊ ಹಾಗಾಗಿ ಅವನಿಗೆ ಹೇಳ್ತಾನೆ, ನಿನಗೆ ಇದು ಒಳ್ಳೆಯದಲ್ಲ, ಇದು ನಿನಗೆ ಸದ್ಗತಿಯನ್ನು ಕೂಡ ಕೊಡೋದಿಲ್ಲ. ಸೊ ಅದರಿಂದ ಈ ಹೃದಯ ದೌರ್ಬಲ್ಯ ನೀನು ಇದನ್ನ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಸೊ ಹಾಗಾಗಿ ವೈರಿಗಳನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ನಿನಗಿದೆ. ಪರಂತಪ ಅಂದ್ರೆ ನೀನು
ವೈರಿಗಳನ್ನ ನಾಶ ಮಾಡಂತ ಅಷ್ಟೊಂದು ಶಕ್ತಿ ನಿನಗಿದೆ. ಅದಕ್ಕೆ ನೀನು ಇದನ್ನೆಲ್ಲ ಬಿಟ್ಬಿಡು, ನೀನು ಎದ್ದೇಳು, ನೀನು ಹೋರಾಡು ಅಂತ ಹೇಳ್ತಾನೆ. ಮೇಲೇಳು, ಈ ದೌರ್ಬಲ್ಯ ಹೇಳೋದು ಕ್ಷುದ್ರ, ಅದು ತೀರ ಕ್ಷುಲ್ಲಕವಾದದ್ದು. ನೀನ್ ನೋಡು, ಈ ಪೃಥಾಪುತ್ರ, ನೀನು ಅಷ್ಟು ದೊಡ್ಡ ಪರಂತಪ, ನೀನು ನೋಡಿದರೆ ನಿನ್ನ ವೈರಿಗಳಿಗೆಲ್ಲ ಜ್ವರ ಬಂದ್ಬಿಡತ್ತೆ, ಅಷ್ಟು ನೀನು ಪರಾಕ್ರಮಿ ನೀನು ಅಂತ ಅವನಿಗೆ ಹೇಳ್ತಾನೆ. ಅಂದ್ರೆ ಅವನಿಗೆ ತನ್ನ ಒಂದು ಕ್ಷಾತ್ರ ಧರ್ಮದ ವಿಚಾರ ಆದ ಕರ್ತವ್ಯ ಅದನ್ನ ಅವನಿಗೆ ತಿಳಿಸ್ಕೊಳ್ತಾ ಇದ್ದಾನೆ. ಹರೇ ಕೃಷ್ಣ. ಇಷ್ಟೇ. ಭಾಗ್ಯಲಕ್ಷ್ಮಿ ಆರ್ ಮಾತಾಜಿ ಓದಿ. ಮಾತಾಜಿ, ನೀನು ಮಧು ರಾಕ್ಷಸನನ್ನು ಕೊಂದಿರುವುದರಿಂದ ನಿನ್ನ ಹೆಸರು ಮಧುಸೂದನ. ಆದರೆ ನೀನು ನನ್ನ ತಾತ ಮತ್ತು ಗುರುವನ್ನು ಕೊಲ್ಲಲು ನನಗೆ ಹೇಳುತ್ತಿದ್ದೀಯ, ಅದು ನಿನ್ನ ಸಂಕೇತ. ನಿನ್ನ ಹೆಸರು ಮಧುಸೂದನ ಎಂಬುದು ಸರಿ, ಏಕೆಂದರೆ ಮಧು ಎಂಬ ಹೆಸರಿನ ಒಬ್ಬ ರಾಕ್ಷಸನನ್ನು ನೀನು ಕೊಂದಿದ್ದೀಯ. ಆದರೆ ನೀನು ನನ್ನನ್ನು ಭೀಷ್ಮಸೂದನಾಗಲು ಹೇಳುತ್ತಿದ್ದೀಯ. ಭೀಷ್ಮರು ನನ್ನ ಮೇಲ್ ಮಾಡಿ ಮಾತಾಜಿ, ಆಗುದಿಲ್ಲ ಮಾತಾಜಿ. ಹರೇ ಕೃಷ್ಣ. ಹೌದಾ? ಅಷ್ಟೇ. ಭೀಷ್ಮರು ಹರೇ ಕೃಷ್ಣ. ಅಷ್ಟೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ದಾರೆ ಅರ್ಜುನ ಕೃಷ್ಣ ಅಂತ ಹೇಳ್ತಾನೆ. ಕೃಷ್ಣ, ನೀನ್ ನೋಡು, ನೀನು ಮಧುಸೂದನ, ನೀನ್ ರಾಕ್ಷಸರನ್ನ ಕೊಂದಿದ್ದೀಯ. ಮಧುಳ ದೊಡ್ಡ ರಾಕ್ಷಸ ಆಗಿದ್ದ, ಸೊ ಅವನನ್ನ ನೀನು ಕೊಂದಿದ್ದೀಯ, ನೀ ಮಧುಸೂದನ ಅಂದೇನ್ ಹೇಳ್ತಾರೆ ಕೃಷ್ಣ, ಮಧುಸೂದನ. ಆದರೆ ಇಲ್ಲಿ ಅರ್ಜುನ ಏನ್ ಹೇಳ್ತಾನೆ, ನನಗೆ ನೀನು ಭೀಷ್ಮಸೂದನ, ಭೀಷ್ಮನನ್ನು ಕೊಲ್ಲು, ಆಮೇಲೆ ದ್ರೋಣಾಚಾರ್ಯರನ್ನು ಕೊಲ್ಲು ಅಂತ ಹೇಳ್ತಾ ಇದೀಯಾ. ಅವರೇನು ರಾಕ್ಷಸರ? ಹರೇ ಕೃಷ್ಣ. ಭೀಷ್ಮ ಮತ್ತೆ ದ್ರೋಣಾಚಾರ್ಯ ರಾಕ್ಷಸರ? ನೀನಾದರೆ ರಾಕ್ಷಸರನ್ನ ಕೊಲ್ತೀಯ, ಮಧುಸೂದನ್ ಅಂತ ರಾಕ್ಷಸರನ್ನ ಕೊಲ್ತೀಯ, ಮಧುಸೂದನ ಅಂತ ಕರ್ಸ್ಕೋತೀಯ. ನನಗಾದ್ರೂ ಏನ್ ಹೇಳ್ತೀಯ ನೀನು? ಅಜ್ಜನ್ ಕೊಲ್ಲು, ನಿಂದು ದ್ರೋಣಾಚಾರ್ಯರನ್ನ ಯುದ್ಧ ಮಾಡು, ಇದು ಹೇಳ್ತಾ ಇದೀಯಾ? ಇದನ್ ಯಾವ ನ್ಯಾಯ? ನಿನಗೆ ಗುರು ಸಾಂದೀಪನಿ ಅಥವಾ ನಿನ್ನ ತಾತ ಉಗ್ರಸೇನ ನನ್ನ ಜೊತೆ ಯುದ್ಧ ಮಾಡಿದ್ರೆ ಮಾಡ್ತೀಯಾ ಅಂತ ಕೇಳ್ತಾನೆ. ಅಂದ್ರೆ ನೀನಾದರೆ ರಾಕ್ಷಸನ ಕೊಂದಿದ್ದೀಯ, ಅಂದ್ರೆ ನನಗೆ ನೀನು ಭೀಷ್ಮಸೂದನ, ಭೀಷ್ಮನನ್ನು ಕೊಲ್ಲು, ಭೀಷ್ಮನನ್ನು ಕೊಂದವನು, ಆತರ ಹೆಸರು ತಗೊಳ್ಳಿಕ್ಕೆ ಕೇಳ್ತಾ ಇದೀಯಾ? ಇದು ಯಾವ ನ್ಯಾಯ ಅಂತ ಕೇಳ್ತಾನೆ. ಹರೇ ಕೃಷ್ಣ. ವಿನೋದ್ ಪ್ರಭು ಓದಿ. ನಿರ್ಣಯ ಯಾವುದು ಉತ್ತಮ ಎಂದು ನಮಗೆ ತಿಳಿದಿಲ್ಲ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು? ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಅರ್ಜುನನಿಗೆ ಏನಾಗ್ತದೆ? ಅರ್ಜುನನಿಗೆ ಆದರೆ ನಾನು ಯುದ್ಧದಲ್ಲಿ ಸಾಯಿಸ್ಬೇಕಾ ಅವ್ರನ್ನ, ಅಥವಾ ನಾನೇ ಅವರಿಂದ ಸೋಲ್ಬೇಕಾ? ಇದು ನನಗೆ ಗೊತ್ತಾಗ್ತಾ ಇಲ್ಲ. ಅನಿರ್ಣಯ, ಏನು ನಿರ್ಣಯ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ವಾ? ಈಗೇನಾಗ್ತಾರೆ, ಮಕ್ಕಳು ಅಜ್ಜನ ಜೊತೆ ಆಟ ಆಡ್ತಾರೆ ಅಲ್ವಾ, ಅಲ್ಲಿ ಅಜ್ಜ ಸೋಲ್ದಾಗೆ ಮಾಡ್ತಾನೆ ಮಕ್ಕಳ ಜೊತೆಗೆ ಅಲ್ವಾ? ಚಿಕ್ಕ ಮಕ್ಕಳ ಜೊತೆ ಅಜ್ಜ ಸೋತಂಗ ಮಾಡ್ತಾನಲ್ವಾ? ಸೋತಾಗ ಆದ್ರೂ ಅಜ್ಜನಿಗೆ ಸಂತೋಷ ಆಗತ್ತೆ ಅಲ್ವಾ? ಆದ್ರೆ ಇಲ್ಲಿ ಏನ್ ಹೇಳ್ತಾನೆ ಅರ್ಜುನ, ಏನ್ ಹೇಳ್ತಾನೆ, ಅವನು ನನ್ನ ಅಜ್ಜ, ಅವನಿಗೆ ಸೋಲಿಸಿದರೆ ನನಗೇನ್ ಸುಖ ಸಿಕ್ಕುತ್ತೆ ನನಗೆ? ಅವನನ್ನು ಸಾಯಿಸಿ ನಾನೇನ್ ಪಡ್ಕೊಳ್ಳಿ? ಬೇಡ, ನನಗೆ ಯುದ್ಧ ಬೇಡ. ಸೊ ಕೃಷ್ಣ, ನನಗೆ ಅವರು ನನ್ನನ್ನು ಸೋಲಿಸಿದ್ರು ಪರವಾಗಿಲ್ಲ, ಅವ್ರು ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನನಗೆ ಯುದ್ಧ ಬೇಡ. ನನಗೆ ಗೊತ್ತನೇ ಆಗ್ತಾ ಇಲ್ಲ, ಈ ಯುದ್ಧ ಮಾಡ್ಬೇಕೋ, ಯುದ್ಧ ಮಾಡಿ ನಾನು ಸೋಲ್ಬೇಕೋ, ಯುದ್ಧದಲ್ಲಿ ನಾನು ಸೋಲ್ಬೇಕೋ ಅಥವಾ ನಾನು ಗೆಲ್ಲಬೇಕು, ಇದು ನನಗೆ ಗೊತ್ತೇನೆ ಆಗ್ತಾ ಇಲ್ಲ. ಏನ್ ಮಾಡೋದು? ಯಾಕೆಂದರೆ ನಾನು ಯುದ್ಧ ಮಾಡಿ ಅವರು ಸೋಲಿಸಿದರೆ ನನ್ನವರೆಲ್ಲ ಸತ್ತೋಗ್ಬಿಡ್ತಾರೆ. ಸೊ ಹಾಗಾಗಿ ನನ್ನ ಹತ್ರ ಅದು ನನ್ನ ಹತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಗೊಂದಲ ಅಲ್ವಾ? ಇಲ್ಲೇನಿದೆ? ಗೊಂದಲ. 2ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಗೊಂದಲವನ್ನ ನಾವು ನೋಡ್ತಾ ಇದ್ದೇವೆ. ಅರ್ಜುನನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವನಿಗೇನಾಗಿದೆ ಅಂತಂದ್ರೆ, ತಾನು ಈ ಯುದ್ಧ ಮಾಡಿ ಗೆಲ್ದಿದ್ರೆ ನಾನು ಬೇಡ, ನಾನು ಭಿಕ್ಷೆ ಬೇಡಿ ಯಾರು ಬದುಕ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಅರ್ಜುನ ಅವನು ಶುದ್ಧ ಭಕ್ತ, ಅದಲ್ಲದೆ ಅವನಿಗೆ ಶುದ್ಧ ಭಕ್ತ ಅಂದ್ರೆ ಅವನಿಗೆ ಜ್ಞಾನ ಎಲ್ಲವೂ ಇದೆ. ಆದರೆ ಭಗವಂತ ಏನ್ ಮಾಡಿರ್ತಾನೆ, ಅರ್ಜುನನನ್ನ ಭ್ರಮೆಗೆ ತಂದಿರುತ್ತಾನೆ. ಸೊ ಅದಕ್ಕಾಗಿ ಅವನು ಈ ತರ ಎಲ್ಲ ಲಕ್ಷಣಗಳನ್ನ ತೋರಿಸ್ತಾನೆ.
ಅದಕ್ಕೆ ಅವನು ನೋಡಿ ಅರ್ಜುನನಲ್ಲಿ ಎಷ್ಟು ಒಳ್ಳೆ ಲಕ್ಷಣಗಳಿದೆ ಅಂದ್ರೆ ಅವನು ಭಿಕ್ಷೆ ಬೇಡಿ ಬದುಕಲಿಕ್ಕೂ ತಯಾರಿದ್ದಾನೆ. ಅಂದ್ರೆ ನಿರ್ಲಿಪ್ತತೆ ಅಂದ್ರೆ ವೈರಾಗ್ಯದ ಲಕ್ಷಣ ತೋರಿಸ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಅವನು ಭಕ್ತನ ಲಕ್ಷಣವನ್ನ ತೋರಿಸ್ತಾ ಇದ್ದಾನೆ. ಅವನು ಹಾಗಾಗಿ ಈಗ ಈ ಸ್ಥಿತಿಯಲ್ಲಿ ಭಗವಂತನಿಗೆ ಅವನು ಭಗವಂತನ ಉಪದೇಶ ಕೇಳಲಿಕ್ಕೆ ಅವನು ತಯಾರಾದ ಹಂತದಲ್ಲಿ ಇದ್ದಾನೆ. ಅರ್ಜುನನು ಕೃಷ್ಣನಿಗೆ ಶರಣಾಗುತ್ತಾನೆ. ಇದು ತುಂಬಾ ಮುಖ್ಯವಾದ ಶ್ಲೋಕ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಾಃ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಅಂತಂದ್ರೆ ಅರ್ಜುನನ ಶರಣಾಗತಿ. ಇಲ್ಲಿ ಅರ್ಜುನ ಏನಾಗ್ತಾನೆ, ಅರ್ಜುನನಿಗೆ ಅಂದ್ರೆ ಅರ್ಜುನನಿಗೆ ಗೊತ್ತಾಗಿದೆ ತನ್ನ ಸಮಸ್ಯೆ ಏನು ಅಂತ ಗೊತ್ತಾಗಿದೆ ಅಲ್ವಾ. ಸಮಸ್ಯೆ ಏನು ತನಗೆ ನಿರ್ಣಯ ಮಾಡಕ್ಕೆ ಆಗ್ತಾ ಇಲ್ಲ. ಸಮಸ್ಯೆ ಇದೆ ಹೇಳೋದನ್ನ ಒಪ್ಕೊಳ್ಳೋದು ಮುಖ್ಯ ಅಂತೆ. ಈಗ ಇದು ಅದಕ್ಕಾಗಿ ಅವನು ಶರಣಾಗತಿ ಆಗ್ತಾ ಇದ್ದಾನೆ. ಈಗ ನಮಗೆ ಸಮಸ್ಯೆ ಇದೆ ಅಂತ ನಾವು ಒಪ್ಕೊಳ್ಳಿಕ್ ತಯಾರಿದ್ದೇವಾ? ಹರೇ ಕೃಷ್ಣ. ನಮಗ್ ಸಮಸ್ಯೆ ಇದೆ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಯಾವಾಗ್ಲೂ ನಾವು ಸಮಸ್ಯೆ ಇದೆ ಅಂತ ಯಾವಾಗ ಒಪ್ಕೊಳ್ಳೋದಿಲ್ಲ ಆವಾಗ ನಾವು ಶರಣಾಗತಿ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾವು ಯಾವಾಗ ಶರಣಾಗತಿ ನಾವು ಹೊಂದಿಲ್ಲ ಅಲ್ಲಿ ಸಮಸ್ಯೆಗೆ ಪರಿಹಾರ ಇಲ್ಲ. ಸೊ ಹಾಗಾಗಿ ಈಗ ನಾವು ಒಂದು ಉದಾಹರಣೆ ತಗೊಳ್ಳುವ. ಈಗ ಮದ್ಯಪಾನ ಮಾಡೋದು ಆರೋಗ್ಯಕ್ಕೆ ಹಾನಿಕರ, ಹೌದು ಅಲ್ವೋ? ಹೌದು. ಆಮೇಲೆ ಧೂಮ್ರಪಾನ ಮಾಡೋದು ಹಾನಿಕರ, ಹೌದು ಅಲ್ವೋ? ಹೌದು. ಈಗ ಮದ್ಯಪಾನ ಮಾಡೋದು ಹಾನಿಕರ, ಧೂಮ್ರಪಾನ ಮಾಡೋದು ಹಾನಿಕರ. ಆದರೆ ಅದನ್ನ ಬರ್ದಿರ್ತಾರೆ ಒಂದು ಯಾವ್ದು ಹೇಳಿ ಅದರ ಸಿಗರೇಟ್ ಮೇಲೆ ಬರ್ದಿರ್ತಾರೆ, ಸೇವಿಸಿದರೆ ಕ್ಯಾನ್ಸರ್ ಬರುತ್ತೆ ಅಂತ ಬರ್ದಿರ್ತಾರೆ ಅಲ್ವಾ? ಅದನ್ನು ನೋಡಿಯೂ ಅವರು ತೆಗೆದುಕೊಳ್ತಾರೆ ಅಲ್ವಾ? ಚಟಗಳು ಮನುಷ್ಯನಿಗೆ ಆರೋಗ್ಯಕ್ಕೆ ಹಾಳು ಅಂತ ಮನವರಿಕೆ ಮಾಡಿದರೂ ಕೂಡ ಅವರಿಗೆ ಆಗೋದಿಲ್ಲ, ಮನವರಿಕೆ ಆಗೋದಿಲ್ಲ. ಆದರೆ ಅವರಿಗೆ ಮನವರಿಕೆ ಆದರೆ ನಾನು ಈಗ ಆ ಮದ್ಯವನ್ನ ಪಾನ ಮಾಡಿದರೆ ಅಥವಾ ಸಿಗರೇಟ್ ನಾನು ಸೇದಿದರೆ ನನಗೆ ಕ್ಯಾನ್ಸರ್ ಬರುತ್ತೆ ಅಥವಾ ಮದ್ಯಪಾನ ಮಾಡಿದರೆ ನನಗೆ ಲಿವರ್ ಹಾಳಾಗತ್ತೆ ಇಂಥದ್ದೇನಾದ್ರೂ ಗೊತ್ತಿದ್ರೆ ಅವರು ಅದರ ಆ ಸಮಸ್ಯೆ ಪರಿಹಾರ ಆಗ್ತದೆ ಅವರಿಗೆ ಅಲ್ವಾ? ಆ ಸಮಸ್ಯೆ ಇದೆ ನನಗೆ ಅದನ್ನ ತಿಳ್ಕೊಂಡು ಅವರು ಅದಕ್ಕೆ ಪರಿಹಾರ ಹುಡ್ಕೋಬಹುದು. ಇಲ್ಲ ನನಗೆ ಆ ಸಮಸ್ಯೆನೇ ಅವರು ತಗೊಳ್ಳೋದಿಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಇರ್ಲಿಕ್ಕೆ ಹೇಗೆ ಸಾಧ್ಯ? ಈಗ ನೋಡಿ ಅಲ್ವಾ, ಈಗ ನಾವು ಜೀವನ ಮಾಡ್ತಾ ಇದ್ದೇವೆ, ಆ ಜೀವನದ ಗುರಿನೇ ನಮಗ್ ಗೊತ್ತಿಲ್ಲ. ಅಂದ್ಮೇಲೆ ನಮ್ಮ ಜೀವನದ ಗುರಿಯೇ ನಮಗ್ ಗೊತ್ತಿಲ್ಲ, ನಮಗ್ ಸಮಸ್ಯೆಗಳೇ ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿದೆಯಾ ನಮಗೆ ಹುಟ್ಟು ಸಾವು ಮುಪ್ಪು ರೋಗ, ನಾನು ಹುಟ್ಟಿದ್ದೇನೆ ನನಗೆ ರೋಗ ಬರುತ್ತೆ, ಗ್ಯಾರಂಟಿ ಬಂದೇ ಬರುತ್ತೆ, ಒಂದಲ್ಲ ಒಂದು ರೋಗ, ನನಗೆ ವಯಸ್ಸಾಗ್ತದೆ ಅಥವಾ ನಾನು ಸಾಯ್ತೇನೆ, ಇದೇನಾದ್ರೂ ಗೊತ್ತಿದೆಯಾ ನಮ್ಗೆ? ಗೊತ್ತಿಲ್ಲ. ನನಗೆ 3 ರೀತಿಯ ತಾಪತ್ರಯಗಳು ಬರುತ್ತೆ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. ಒಂದಲ್ಲ ಒಂದು ತಾಪತ್ರಯಗಳು ನಾನು ತೊಡಗಿ ನನಗೆ ಬಂದೇ ಬರುತ್ತಾ ಇದೆ. ಅದರಲ್ಲಿ ಏನು ಅಂತಂದ್ರೆ ಮನುಷ್ಯರಿಗೆ 3 ತಾಪತ್ರಯಗಳು ಇರ್ತದೆಯಂತೆ, ಇಲ್ಲ 2 ಇರ್ತದೆಯಂತೆ, ಅದಿಲ್ಲ ಅಂದ್ರೆ ಒಂದಾರು ಒಂದು ಇದ್ದೇ ಇರ್ತದೆಯಂತೆ. ಇಲ್ಲದೆ ಇರದಂತ ಮನುಷ್ಯರೇ ಇಲ್ಲ. ಇದಾರೆ ಯಾರಾದ್ರೂ? ಇದ್ದಾರಾ? ಟಿವಿ ಪಕ್ಕದಲ್ಲಿ ಐತೆ ನೋಡಿ. ಹರೇ ಕೃಷ್ಣ, ಯಾರಾದ್ರೂ ಇದ್ದಾರಾ? ಇಲ್ಲ ಮಾತಾಜಿ, ಎಲ್ರು ಸಮಸ್ಯೆಗಳು ಇದ್ದೇ ಇರುತ್ತೆ. ಅದಕ್ಕೆ ನನಗೆ ಬಹಳ ಸಂತೋಷವಾಗಿದ್ದೇನೆ, ಈ ಭೌತಿಕ ಜಗತ್ತು ಬಹಳ ಚೆನ್ನಾಗಿದೆ, ಈ ರೀತಿಯಾಗಿ ಯಾರು ತಿಳ್ಕೊಳ್ತಾರೆ ಅವ್ರಿಗೆ ಸಮಸ್ಯೆಯನ್ನ ಒಪ್ಕೊಳ್ಳೋದಿಲ್ಲ ಅಲ್ವಾ? ಆದರೆ ಇಲ್ಲಿ ಅರ್ಜುನ ತನ್ನ ಸಮಸ್ಯೆ ಒಪ್ಕೊಂಡಿದ್ದಾನೆ. ನನಗೆ ಯುದ್ಧ ಮಾಡಬೇಕೋ ಅಥವಾ ಯುದ್ಧದಲ್ಲಿ ನಾನು ಬಿಟ್ಟು ಭಿಕ್ಷೆ ಬೇಡಬೇಕೋ ಇದು ನನಗೆ ಗೊತ್ತಾಗ್ತಾ ಇಲ್ಲ, ನೀನೇ ಪರಿಹಾರ ಹೇಳು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನನ್ನಲ್ಲಿ ದೋಷ ಇದೆ ಅಂತ ಒಪ್ಕೊಳ್ಳೋದಕ್ಕೆ ಕಾರ್ಪಣ್ಯ ದೋಷ ಅಂತ ಹೇಳ್ತಾರೆ, ಅಂದರೆ ಕೃಪಣ. ಈಗ ಇದನ್ನ ನಾವು ಮುಂದೆ ನೋಡೋಣ. ಇದು ಓದಿ ಹರೇ ಕೃಷ್ಣ. ಆರತಿ ಮಾತಾಜಿ ಓದಿ. ಹರೇ ಕೃಷ್ಣ. ಜ್ಯೋತಿ ಮಾತಾಜಿ ಓದಿ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ.
ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಬೋಧಿಸು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನನ್ನ ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಂಡ್ಬಿಟ್ಟಿದೆ. ಅರ್ಜುನನಿಗೆ ಮನಸ್ಸಿನ ಸ್ಥಿಮಿತವೇ ಇಲ್ಲದಾಗೋಗಿದೆ. ಏನಾಗಿದೆ ಪರಿಸ್ಥಿತಿ? ಏನು ಮಾಡೋದು, ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಾ ಇಲ್ಲ. ಈಗ ನಮ್ಮ ಪರಿಸ್ಥಿತಿಯು ಅದೇ ತರ ಇದೆಯಾ ಇಲ್ವೋ? ಹರೇ ಕೃಷ್ಣ. ಅದೇ ತರ ಇದೆ ಮಾತಾಜಿ. ಐಹಿಕ ಗೊಂದಲಗಳಲ್ಲಿ ಸಿಕ್ಕಾಕೊಳ್ಳದೆ ಇರತಕ್ಕಂತ ಮನುಷ್ಯ ಅಂದ್ರೆ, ಐಹಿಕ ಗೊಂದಲದಲ್ಲಿ ಸಿಕ್ಕಾಕೊಂಡಿರೋ ಮನುಷ್ಯ ಅಂದ್ರೆ ಬದುಕಿನ ಸಮಸ್ಯೆಗಳು ಅವನಿಗೆ ಅರ್ಥ ಆಗತ್ತೆ ಅಲ್ವಾ? ಗೊಂದಲದಲ್ಲಿದ್ದಾರೆ ಅಂದ್ರೆ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಈಗ ಮನುಷ್ಯ ಈ ಕೃಪಣ ಅಂತಂದ್ರೆ ಏನಂತಂದ್ರೆ, ಒಬ್ಬನ ಹತ್ರ ಒಂದು ವಸ್ತು ಇದೆ ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಈಗ ನಮ್ಮ ಹತ್ರ ಈ ಒಂದು ಮನುಷ್ಯ ಶರೀರ ಇದೆ, ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ತಾ ಇಲ್ಲ ಅಂದ್ರೆ ನಾವೇನು? ನಾವು ಕೃಪಣರು ಅಲ್ವಾ? ಜಿಪುಣರು ಅಂತಾನೆ ಮಾತಾಜಿ. ಅಂದ್ರೆ ಕೃಪಣರು. ಕೃಪಣ ಅಂದ್ರೆ ಮನುಷ್ಯನಾಗಿ ಈ ಬದುಕಿನ ಸಮಸ್ಯೆ, ಹುಟ್ಟು ಸಾವು ಮುಪ್ಪು ರೋಗ ತ್ರಿವಿಧ ತಾಪತ್ರಯ, ಇದು ನಾವು ಪರಿಹರಿಸ್ಕೊಳ್ದೆ ಹೋದ್ರೆ ನಾವು ನಾಯಿ ಬೆಕ್ಕುಗಳಂತೆ ಈ ಜಗತ್ತಲ್ಲಿ ಬದುಕ್ತೇವೆ, ಈ ಜಗತ್ತಲ್ಲಿ ಸಾಯ್ತೇವೆ ಅಲ್ವಾ? ಹಾಗಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ನಾಯಿ ಬೆಕ್ಕುಗಳು ಅಂದ್ರೆ ಏನು? ಪ್ರಾಣಿಗಳು, ಹೌದಾ ಅಲ್ವಾ? ಆದರೆ ಮನುಷ್ಯನ ಶರೀರ, ಇದು ಮನುಷ್ಯ ಶರೀರ ಬರೋದು ಅಪರೂಪವಾದ ಆಸ್ತಿ. ಇದು ಅಮೂಲ್ಯವಾದದ್ದು, ತುಂಬಾ ಬೆಲೆ ಉಳ್ಳದ್ದು. ಮನುಷ್ಯನ ಶರೀರವನ್ನ ನಾವೀಗ ಒಂದು ಗೋಲ್ಡ್ ಬಿಸ್ಕಿಟ್ ನ ತಕೊಂಡ್ ಪೇಪರ್ ವೇಟ್ ಇಟ್ರೆ ಹೇಗೆ? ಅವನು ಆತರ ವೇಸ್ಟ್ ಮಾಡ್ಕೋತಾನೆ ಅಲ್ವಾ? ಸೊ ಕೃಪಣ ಅಂದ್ರೆ ಮನುಷ್ಯನ ಜೀವನ ಇದ್ಕೊಂಡು ಕೂಡ ಅವನೇನ್ ಮಾಡ್ತಾನೆ? ಅದನ್ನ ಉಪಯೋಗಿಸೋದಿಲ್ಲ. ಇಲ್ಲಿ ಅರ್ಜುನನಿಗೆ ಯಾಕೆ ಕೃಪಣ ಅಂತ ಹೇಳ್ತಾನೆ? ಅವನ ಅರ್ಜುನನಲ್ಲಿ ಶಕ್ತಿ ಇದೆ, ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇದೆ, ಅವನು ದೊಡ್ಡ ಪರಂತಪ, ಅವನು ದೊಡ್ಡ ಯೋಧ, ಆದ್ರೆ ಅವನ ಉಪಯೋಗಿಸ್ಕೊಳ್ತಾ ಇಲ್ಲ, ಅದಕ್ಕೆ ಕೃಪಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಇಲ್ಲಿ ನೋಡೋಣ, ಸಮಯದ ಅಭಾವ, ಸ್ವಲ್ಪ ನಾನೇ ಮಾಡ್ತೇನೆ, ತುಂಬಾ ಇದೆ ಇನ್ನು ಹೇಳಲಿಕ್ಕೆ. ಧರ್ಮ ಸಮ್ಮೂಢ, ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ. ಸೊ ಗೊಂದಲದಲ್ಲಿ ಇರೋದ್ರಿಂದ ಶಿಷ್ಯಸ್ತೆ ಅಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ, ನಾನೀಗ ನಿನ್ನ ಶಿಷ್ಯ. ಇದು ತುಂಬಾ ಮುಖ್ಯವಾದದ್ದು. ಇಲ್ಲಿ ಏನು ಅಂತಂದ್ರೆ, ಈಗ ಅವನು ಸಖ್ಯನಾಗಿದ್ದ, ಇಲ್ಲಿವರೆಗೆ ಗೆಳೆಯನಾಗಿದ್ದ ಅಲ್ವಾ? ಈ ಗೆಳೆಯನಾದವನು ಈಗ ಏನಾಗ್ತಾನೆ? ಗೆಳೆಯನಾದವನು ಹೆಗಲ ಮೇಲೆ ಕೈ ಇಟ್ಕೊಂಡು ತಿರುಗ್ತಿದ್ದ ಅಲ್ವಾ? ಆಹಾರ ವಿಹಾರ ಶಯ್ಯಾಸನೇಸು, ಅವ್ರೇನ್ ಮಾಡ್ತಿದ್ದ? ಎಲ್ಲಾ ಕಡೆಗೂ ಗೆಳೆಯರಾಗಿ ಕೃಷ್ಣ, ಹೇ ಕೃಷ್ಣ, ಹೇ ಯಾದವ ಅಂತ ಹೇಳಿ ಮಾತಾಡ್ತಿದ್ದ. ಈಗ ಏನ್ ಹೇಳ್ತಾನೆ? ನೀನು ನನ್ನ ಗುರು. ಇಲ್ಲಿ ಏನಾಗತ್ತೆ? ಸಖ್ಯ ಭಾವದಿಂದ ಇಲ್ಲಿ ಭಾವ ಏನಾಗತ್ತೆ? ಗುರು ಶಿಷ್ಯ ಸಂಬಂಧ, ದಾಸ್ಯ ಭಾವಕ್ಕೆ ಬರ್ತಾನೆ ಅಲ್ವಾ? ಹೌದು ಮಾತಾಜಿ. ಗುರು ಶಿಷ್ಯನಾಗ್ತಾನೆ. ಇಲ್ಲಿ ಸಖ್ಯ ಭಾವದಿಂದ ಅವನು ಯಾವ ಭಾವಕ್ಕೆ ಬರ್ತಾನೆ? ಶಿಷ್ಯಸ್ತೆ ಅಹಂ, ನಾನೀಗ ನಿನ್ನ ಶಿಷ್ಯ, ನಂಗೆ ಉಪದೇಶ ಮಾಡು ಅಂತ ಹೇಳ್ತಾನೆ. ಸೊ ಹಾಗಾಗಿ ಧರ್ಮ ಸಮೂಢ ಚೇತಾಹ ಅಂದ್ರೆ, ಧರ್ಮ ಸಮೂಢ ಅಂದ್ರೆ ಇಲ್ಲಿ ಕೃಪಣ ಅಂದ್ರೆ ನಾವು ಚೆನ್ನಾಗಿ ತಿಳ್ಕೊಂಡ್ವಿ. ಬ್ರಾಹ್ಮಣ ಅಂದ್ರೆ ಏನು? ಹರೇ ಕೃಷ್ಣ. ಬ್ರಾಹ್ಮಣ ಅಂದ್ರೆ ಏನು? ಬ್ರಾಹ್ಮಣ ಅಂದ್ರೆ ಉದಾರಿ. ಬ್ರಾಹ್ಮಣ ಅಂದ್ರೆ ಉದಾರಿ. ನಾವು ನೋಡಿದ್ದೇವೆ. ಯಾರನ್ನು ನೋಡಿದ್ದೇವೆ? ದ್ರೋಣಾಚಾರ್ಯ, ಅವನ ಶತ್ರು ದೃಪದನ ಮಗ ಬಂದ್ರು ಕೂಡ ದೃಷ್ಟದ್ಯುಮ್ನನಿಗೆ ಅವನು ತನ್ನ ಯುದ್ಧ ವಿದ್ಯೆಯನ್ನ ಅವನು ಹೇಳ್ಕೊಟ್ಟ ಅಲ್ವಾ? ಆದರೆ ಇಲ್ಲಿ ಅರ್ಜುನ ಕೃಪಣ ಅಂತ ಹೇಳ್ತಾರೆ. ಯಾಕೆ? ತನ್ನಲ್ಲಿ ವಸ್ತು ಇದೆ, ಆ ಸಂಪತ್ತನ್ನ ಅವನು, ಸವಲತ್ತನ್ನ ಉಪಯೋಗಿಸ್ಕೊಳ್ತಾ ಇಲ್ಲ, ಅವನು ಕೃಪಣ. ಅರ್ಜುನನಲ್ಲಿ ಶಕ್ತಿ ಇದೆ ಯುದ್ಧ ಮಾಡ್ಲಿಕ್ಕೆ, ಅವನು ಯುದ್ಧ ಮಾಡಿ ಅವನು ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಅದು ಕೃಪಣತೆ. ಸೊ ಆದ್ದರಿಂದ ಇದಕ್ಕೆ ಧರ್ಮ ಸಮೂಢ. ತನ್ನ ಸಮಸ್ಯೆಯನ್ನ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ. ನನಗೆ ಏನಾಗಿದೆ? ನಾನೀಗ ಗೊಂದಲದಲ್ಲಿ ಇದ್ದೇನೆ, ನನಗೆ ನೀನು ಈಗ ಏನ್ ಮಾಡು? ನನಗೆ ನೀನು ಹೇಳು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಅರ್ಜುನ ಏನ್ ಹೇಳ್ತಾ ಇದ್ದಾನೆ ಅಂತ ನಾವು ನೋಡೋಣ. ಧರ್ಮ ಅದ ಆಚರಣೆ ಮಾಡೋದು, ಧರ್ಮ ಸಮೂಢ ಅಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ಧರ್ಮದ ಆಚರಣೆ ಮಾಡೋದು ಈ ರಾಜಕೀಯ, ಈ ಒಂದು ಸಾಮಾಜಿಕ ವಿಚಾರಗಳಿಗಿಂತ ತುಂಬಾ ಮುಖ್ಯವಾದದ್ದು. ಧರ್ಮವನ್ನು ಆಚರಿಸ್ಬೇಕು ಅಂತ ಹೇಳ್ತಾನೆ.
ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಅಂತಂದ್ರೆ, ಈಗ ಜೀವಾತ್ಮ ಆಮೇಲೆ ಪರಮಾತ್ಮ ಮತ್ತೆ ಈ ಭೌತಿಕ ಪ್ರಪಂಚ ಇವುಗಳ ಬಗ್ಗೆ ಜ್ಞಾನ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಶ್ರೇಷ್ಠ, ಹೆಚ್ಚು ಪ್ರಾಮುಖ್ಯವಾದದ್ದನ್ನು. ಅದಕ್ಕೆ ನಾವು ಬೆಲೆ ಕೊಡಬೇಕು, ಅದಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಡೀ ಭಗವದ್ಗೀತೆ ಈ ವಿಚಾರದಲ್ಲಿ ತೊಡಗಿದೆ. ಅಂದ್ರೆ ಆ ಆತ್ಮ, ಪರಮಾತ್ಮ ಮತ್ತು ಭೌತಿಕ ಪ್ರಪಂಚ ಇಷ್ಟು ವಿಚಾರದಲ್ಲಿ ಅದು ತಿರುಗ್ತಾ ಇದೆ. ನೋಡಿ, ಮೊದಲು 6 ಅಧ್ಯಾಯದಲ್ಲಿ ಏನಿದೆ? ಮೊದಲು 6 ಅಧ್ಯಾಯದಲ್ಲಿ ಏನಿದೆ? ಹರೇ ಕೃಷ್ಣ, ಕರ್ಮಯೋಗ ಅಲ್ವಾ ಮೊದಲು 6 ಅಧ್ಯಾಯ. ಈ ಮೊದಲ 6 ಅಧ್ಯಾಯದಲ್ಲಿ ಜೀವಾತ್ಮನನ್ನು ಸೆಂಟರ್ ಪಾಯಿಂಟ್, ಜೀವಾತ್ಮನನ್ನು ಮಧ್ಯದಲ್ಲಿ ಇಟ್ಕೊಂಡು ಭಗವಂತ ಮತ್ತು ಪ್ರಪಂಚದ ಸಂಬಂಧವನ್ನು ಬೋಧಿಸಲಾಗುತ್ತೆ. ಆಮೇಲೆ 7ರಿಂದ 12ನೇ ಅಧ್ಯಾಯದಲ್ಲಿ ಏನು? ಭಗವಂತನನ್ನು ಮುಖ್ಯ ವಸ್ತುವಾಗಿಟ್ಕೊಂಡು ಜೀವಾತ್ಮ ಮತ್ತೆ ಪ್ರಪಂಚ ಇದನ್ನ ಸಂಬಂಧನ ಭೌತಿಕ ಜಗತ್ತಿನ ಸಂಬಂಧವನ್ನ ತಿಳಿಸಿಕೊಡಲಾಗುತ್ತೆ. ಕೊನೆಯದಾದ 13ರಿಂದ 18ನೇ ಅಧ್ಯಾಯದಲ್ಲಿ ಭೌತಿಕ ಪ್ರಪಂಚವನ್ನು ಮುಖ್ಯವಾಗಿ ಇಟ್ಕೊಂಡು ಜೀವಾತ್ಮ ಮತ್ತು ಭಗವಂತನ ಬಗ್ಗೆ ತಿಳಿಸಲಾಗುತ್ತೆ. ಸೊ ಅದರಿಂದ ಅರ್ಜುನ ಇಲ್ಲಿ ಹೇಳಿದ್ದು, ನಾನು ಧರ್ಮಾಚರಣೆ ಮಾಡಬೇಕು, ಮತ್ತೆ ಸಮಾಜ ಮತ್ತೆ ಈ ರಾಜಕೀಯ ಇದು ಬೇಡ. ಆದ್ರೆ ಕೃಷ್ಣ ಹೇಳ್ತಾ ಇರೋದೇನು? ಅವನು ನೀನು ಜೀವಾತ್ಮ, ಭಗವಂತ ಮತ್ತೆ ಪ್ರಪಂಚದ ಜ್ಞಾನವನ್ನು ನೀನು ಬೆಳೆಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ನೋಡು, ನೀನು ಯುದ್ಧ ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ? ದುರ್ಯೋಧನ ರಾಜ ಆಗ್ತಾನೆ. ದುರ್ಯೋಧನ ರಾಜನಾದ್ರೆ ಅವನೇನು ಒಳ್ಳೆ ರಾಜನಾ? ಹರೇ ಕೃಷ್ಣ. ಇಲ್ಲ ಅವನು ಅನೇಕ ರೀತಿಯ ಅನ್ಯಾಯಗಳನ್ನ ಪಾಂಡವರಿಗೆ ಮಾಡಿದ್ದಾನೆ ಅಲ್ವಾ? ಭೀಮನಿಗೆ ಅವನು ಏನ್ ಮಾಡಿದ್ದಾನೆ? ಭೀಮನಿಗೆ ವಿಷ ತಿನ್ನಿಸ್ಲಿಕ್ಕೆ ಪ್ರಯತ್ನ ತಿನ್ನಿಸಿದ್ದಾನೆ. ದ್ರೌಪದಿಗೆ ಅವಮಾನ ಮಾಡಿದ್ದಾನೆ. ಅವರನ್ನೆಲ್ಲ ದೂತ ಮಾಡಿ ಅವರಿಗೆ ಕಾಡಿಗೆ ಅಟ್ಟಿದ್ದಾನೆ. ಅವರಿಗೆ 5 ರಾಜ್ಯಗಳನ್ನ ಕೊಡ್ಲಿಕ್ಕೂ ಕೂಡ ಅವನು 5 ಹಳ್ಳಿಗಳನ್ನ ಕೊಡ್ಲಿಕ್ಕೂ ಕೂಡ ಅವನು ಒಪ್ಪಲಿಲ್ಲ. ಸೊ ಆದ್ರಿಂದ ದುರ್ಯೋಧನನಿಂದ ಒಳ್ಳೆ ರಾಜಭಾರವನ್ನು ಅಪೇಕ್ಷೆ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ಹಾಗಾಗಿ ಇಲ್ಲಿ ತುಂಬಾ ಮುಖ್ಯವಾದದ್ದು. ಹರೇ ಕೃಷ್ಣ. ಇಲ್ಲಿ ಜೋಡಿ ಚಟುವಟಿಕೆ ಅಂತ ಇದೆ. ಸಮಯ ತುಂಬಾ ಇದೆ, ನೀವು ನೋಡಿ ಇಲ್ಲಿ. ಹರೇ ಕೃಷ್ಣ ಅಂದ್ರೆ ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳನ್ನು ಗುರುತಿಸಿ, ಈ ಅಂಶಗಳು ನಿಮ್ಮ ಸ್ವಂತ ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ಹೇಗೆ ಸಂಬಂಧಿತವಾಗಿದೆ ಎಂಬುದನ್ನು ಚರ್ಚಿಸಿ. ಹರೇ ಕೃಷ್ಣ. ನಿಮಗೆ 3 ನಿಮಿಷದ ಕಾಲಾವಕಾಶ ಆಗುತ್ತೆ. ಬ್ರೇಕಿಂಗ್ ರೂಮ್ ಮಾಡ್ತೇನೆ. ಹರೇ ಕೃಷ್ಣ. ಎಷ್ಟು ಜನ? 26 ಇದ್ದೀರಲ್ಲ? ಹೌದು ಮಾತಾಜಿ. 8 ಮೆಂಬರ್ಸ್. ಇದರಲ್ಲಿ ನೀವು ಬೇಗ ಮಾಡಬೇಕು, ಯಾಕೆಂದ್ರೆ ಕಡೆಗೆ ನಮ್ಗೆ ಟೈಮ್ ಆಗ್ಬಿಡುತ್ತೆ. ಹರೇ ಕೃಷ್ಣ. ಇಷ್ಟು 4 ಗುಂಪು ಮಾಡ್ಲಾ? 4 ಗುಂಪು ಮಾಡ್ತೇನೆ. ಹರೇ ಕೃಷ್ಣ. ಜಾಯಿನ್ ಅಂತ ಬರುತ್ತೆ, ನೀವೆಲ್ಲ ಜಾಯಿನ್ ಹಾಕೋಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಉಳಿದವರು ಕೂಡ ಜಾಯಿನ್ ಅಂತ ಬಟನ್ ಒತ್ತಿ. ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ, ಐಶ್ವರ್ಯ, ರತ್ನ, ಶ್ವೇತಾ ಮಾತಾಜಿ, ನೀವು ಜಾಯಿನ್ ಅಂತ ಬಟನ್ ಒತ್ತಿ ಜಾಯಿನ್ ಆಗ್ತೀರಿ. ಶ್ವೇತಾ ಮಾತಾಜಿ, ದಾಕ್ಷಾಯಿಣಿ ಮಾತಾಜಿ, ಐಶ್ವರ್ಯ ಮಾತಾಜಿ ಜಾಯಿನ್ ಆಗಿ ನೀವು. ಹರೇ ಕೃಷ್ಣ ಮಾತಾಜಿ. ಜಾಯಿನ್ ಆಗೋದಿಲ್ಲ ಯಾಕೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀವು ಜಾಯಿನ್ ಆಗ್ಬೇಕು ಮಾತಾಜಿ. ನಿಮ್ಗೆ ಅಲ್ಲಿ ಗ್ರೂಪಿಗೆ ಹಾಕಿದ್ದೇನೆ. ಇವತ್ತಿಗೆ ನೆಟ್ವರ್ಕ್ ಹೋಗ್ಬಿಡ್ತು ಮಾತಾಜಿ, ನಂದು ನೆಟ್ವರ್ಕ್ ಹೋಯ್ತಾ? ಹೌದು ಮಾತಾಜಿ. ಮಾತಾಜಿ. ಓಕೆ. ನೀವು ಜಾಯಿನ್ ಅಂತ ಈಗಿಲ್ವಾ? ಮತ್ತೆ ಮಾಡ್ಬೇಕಾ? ನನ್ಗೆ ಆಗೋದಿಲ್ಲ ಮಾತಾಜಿ. ಹೌದು.
ನಂದು ನೆಟ್ವರ್ಕ್ ಹೋಯ್ತು, ಮತ್ತೆ ಇವಾಗ ನಾನು ರೀ ಮಾಡಿದೆ ಮಾತಾಜಿ. ಓಕೆ, ಹರೇ ಕೃಷ್ಣ. ಸರಿ ಆಗೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಯಾರು ಪ್ರೆಸೆಂಟ್ ಮಾಡ್ತೀರಿ ಕೈ ಎತ್ತಿರಿ. ಹರೇ ಕೃಷ್ಣ. ಒಂದು ಪ್ರತಿಯೊಂದು ಗುಂಪಿಗೆ ಒಬ್ಬರಿಗೆ ಅವಕಾಶ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಇಲ್ಲಿ ಅರ್ಜುನ ತನಗೆ ಸಮಸ್ಯೆಯನ್ನ ಗುರುತಿಸಿದ ಮಾತಾಜಿ. ನನಗೆ ಸಮಸ್ಯೆ ಇದೆ, ಇವಾಗ ಗೊಂದಲ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ಮ ಸಮಸ್ಯೆಗಳನ್ನ ನಾವು ಗುರ್ತಿಸ್ಕೋಬೇಕು ಅಂತ ಅರ್ಥ ಆಗುತ್ತೆ ಮಾತಾಜಿ. ಇಲ್ಲಿ ಕೃಷ್ಣ ಸಮಸ್ಯೆಯನ್ನ ಗುರ್ತಿಸ್ಕೊಂಡು ಅರ್ಜುನ ತನ್ನ ಸಮಸ್ಯೆನ ಗುರ್ತಿಸ್ಕೊಂಡು ಕೃಷ್ಣನಿಗೆ ಸರೆಂಡರ್ ಆಗ್ತಾರೆ ಮಾತಾಜಿ. ಇಷ್ಟೊತ್ತುನು ಅವರು ಸ್ನೇಹಿತರಾಗಿರ್ತಾರೆ. ಇವಾಗ ನೀನೇ ನನ್ನ ಗುರು, ನನ್ನ ಸಮಸ್ಯೆಗೆ ನೀನೇ ನನ್ಗೇನು ಗೊಂದಲದಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಇನ್ನ ನಮಗೆ ಅಂದ್ರೆ ನಮ್ಮ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸೇಮ್ ನಮ್ಗೂನು ಅದೇ ತರ ಮಾತಾಜಿ. ಇವಾಗ ನಮಗೂ ಸಮಸ್ಯೆಗಳನ್ನ ನಾವು ಗುರ್ತಿಸ್ಬೇಕು, ನಮ್ಮ ಸಮಸ್ಯೆಗಳನ್ನ. ಮತ್ತೆ ನಾವು ಯಾವ್ದಾದ್ರು ಅಂದ್ರೆ ನಾವು ಸಮಸ್ಯೆಗಳನ್ನ ಗುರ್ತಿಸ್ಬಿಟ್ಟು ನಾವು ಆಧ್ಯಾತ್ಮಿಕಕ್ಕೆ ನಾವು ಹೋಗ್ತೀವಿ ಅಂತಂದ್ರೆ, ಭಕ್ತಿ ಮಾರ್ಗದಲ್ಲಿ ನಾವು ಇದ್ದೀವಿ ಅಂತಂದ್ರೆ, ಅವಾಗ ಕೃಷ್ಣನೇ ನಮ್ಗೆ ಒಬ್ರು ಗುರುಗಳನ್ನ ಅರೇಂಜ್ ಮಾಡ್ಕೊಡ್ತಾರೆ ಮಾತಾಜಿ.
ನನಗೆ ಈ ತರ ಅರ್ಥ ಆಯ್ತು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಿ? ರತ್ನ ಮಾತಾಜಿ ಹೇಳಿ. ವಿಡಿಯೋ ಆನ್ ಮಾಡ್ಕೊಳ್ಬೇಕಾಗತ್ತೆ. ಹರೇ ಕೃಷ್ಣ. ಯಾರು ಹೇಳ್ತೀರಿ? ಹರೇ ಕೃಷ್ಣ ಮಾತಾಜಿ. ಹೇಳಿ. ನನಗೆ ನೋಡಿ, ಪ್ರಕಾರ ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳು ಹೇಳಿ. ಹಾ ಮಾತಾಜಿ, ಅರ್ಜುನನಿಗೆ ಇಲ್ಲಿ ಗೊಂದಲಗೀಡಾಗ್ತಾ ಇದ್ದಾನೆ, ದುಃಖಿತನಾಗ್ತಾ ಇದ್ದಾನೆ. ನಮ್ಮವ್ರನ್ನ ನಾನು ಸಾಯಿಸ್ಬೇಕಾ ಅಥವಾ ನಾನು ಕೊಲ್ಬೇಕಾ, ಸೊ ಇದರಿಂದ ನನಗೇನ್ ಇದು ಸಿಗುತ್ತೆ, ನಾನು ಪಾಪಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಇದುವರೆಗೂ ಸ್ನೇಹಿತನ ಅನ್ಸ್ಕೊಂಡಿದ್ದಂತಹ ಕೃಷ್ಣನನ್ನ ಈಗ ಅವನ್ನ ಗುರುವಾಗಿ ಸ್ವೀಕರಣೆ ಮಾಡ್ಕೊಂತ ಇದ್ದೇನೆ. ಭಗವಂತ ನೀನೇ ನನಗ್ ದಾರಿ ತೋರಿಸು ಕೃಷ್ಣ ಪರಮಾತ್ಮ ಅಂತ ಹೇಳಿ ಇಲ್ಲಿ ಕ್ವಶನ್ಗೆ ಆನ್ಸರ್ನ ಕೇಳ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಕೃಷ್ಣ ಹೇಳ್ತಾ ಇರೋಂಥದ್ದು ನಿನ್ ಕರ್ತವ್ಯ ಏನೈತೆ ಕ್ಷತ್ರಿಯನಾದೊಂದು, ಅದನ್ನ ನೀನ್ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ನಾವು ತಿಳ್ಕೊಳ್ಬೇಕಾಗಿರೋದೇನಂತಂದ್ರೆ ಯಾವುದೇ ರೀತಿಯಾದಂತಹ ವ್ಯಾಮೋಹಕ್ಕೆ ನಾವು ಒಳಗಾಗಬಾರ್ದು, ಅದೇ ರೀತಿಯಾಗಿ ಬಂಧನಗಳು ಸಹ ಒಳಗಾಗಬಾರ್ದು. ನಮ್ ಕರ್ತವ್ಯ ಏನೈತೆ ಅದನ್ನ ನಾವು ಪರಿಪಾಲಿಸ್ತಾ ಹೋಗ್ಬೇಕು. ಸೊ ಈ ರೀತಿಯಾಗಿ ನಾವು ಮುಂದುವರೆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋರು ಒಳ್ಳೆ ರೀತಿಯಾದಂತಹ ಒಂದು ಜ್ಞಾನವನ್ನ ಪಡ್ಕೊಳ್ತೀವಿ ಅನ್ನೋದು ನಮ್ಗಿಲ್ಲ ಅರ್ಥ ಆಗಿದ್ದು ಮಾತಾಜಿ. ಸರಿನಾ ತಪ್ಪ ಗೊತ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿದ್ದೀರಿ? 2 ಜನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಅರ್ಚನಾ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಮ ಗ್ರೂಪಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡಿದಂದ್ರೆ ಮಾತಾಜಿ, ಹೇಗೆ ಅರ್ಜುನ ಬಿಗಿನಿಂಗ್ ಅಲ್ಲಿ ಸಂದಿಗ್ಧತೆಯಲ್ಲಿ ಇರ್ತಾನೆ, ಹಾಗೆ ನಾವು ಕೃಷ್ಣ ಭಕ್ತಿಯಲ್ಲಿ ಬರೋಕ್ಕಿಂತ ಮೊದಲು ಬಹಳಷ್ಟು ಗೊಂದಲಮಯ ಜೀವನದಲ್ಲಿ ಇದ್ವಿ. ಆದ್ರೆ ಯಾವಾಗ ನಮ್ಮ ಜೀವನದಲ್ಲಿ ಭಗವಂತ ಭಕ್ತರ ಪ್ರವೇಶ ಆಗತ್ತೆ, ಬಹಳಷ್ಟು ಚೇಂಜಸ್ ಆಗತ್ತೆ. ನಾವು ಅವಾಗ ಭಗವಂತನ ಆಜ್ಞೆ ತಕ್ಕಂಗೆ ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬೆಳಿಗ್ಗೆ ಮಂಗಳಾರತಿ ಅಟೆಂಡ್ ಮಾಡ್ತೀವಿ, ಭಗವದ್ಗೀತಾ ಭಾಗವತಂ ಅಂತ ಗ್ರಂಥ ಪಾಠನೆ, ಭಕ್ತರ ಸಂಘ, ಮತ್ತೆ ಇದನ್ನ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದೇ ಅರ್ಜುನ ಹೇಗೆ ಮೊದಲು ಸಂದಿಗ್ಧವಾಗಿದ್ದ, ನಮ್ಮ ಜೀವನದಲ್ಲಿ ಭಕ್ತಿ ಬಂದ್ಮೇಲೆ ಭಗವಂತನ ಪ್ರವೇಶ ಆದ್ಮೇಲೆ ಇದೆಲ್ಲ ಚೇಂಜಸ್ ಆಗುತ್ತೆ. ಮತ್ತೆ ನಾವು ಗುರುವನ್ನ ಎಕ್ಸೆಪ್ಟ್ ಮಾಡ್ಕೋತೀವಿ. ಹೇಗೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಇನ್ನು ನಾನು ನಿನ್ನನ್ನು ಗುರುವಾಗಿ ಎಕ್ಸೆಪ್ಟ್ ಮಾಡ್ತೀನಿ, ಈಗ ನಾವು ಫ್ರೆಂಡ್ಶಿಪ್ ಬೇಡ, ನಮ್ದು ಈಗ ನನಗೆ ಬಹಳ ಗೊಂದಲ ಆಗಿದೆ ಅಂತಾನೆ. ಅದೇ ತರ ನಾವು ಭಕ್ತಿಯಲ್ಲಿ ಮುಂದುವರೆದಾಗ ಗುರುಗಳನ್ನು ಎಕ್ಸೆಪ್ಟ್ ಮಾಡೋದ್ರಿಂದ ನಮ್ಮ ಜೀವನ ಇನ್ನೂ ಪರಿಪೂರ್ಣವಾಗುತ್ತೆ. ಆಮೇಲೆ ನಾವು ನೋಡ್ತೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಭಕ್ತಿಯಲ್ಲಿ ಮುಂದುವರೆದಾಗ ಕೃಷ್ಣನ್ ಕೈಯನ್ನ ನಮ್ಮ ಜೀವನದಲ್ಲಿ ಕಾಣ್ತೀವಿ. ಆಮೇಲೆ ಧರ್ಮ ಪಾಲನೆ ಅಂದ್ರೆ ಭಗವಂತನ ಆಜ್ಞೆಯನ್ನ ಪ್ರಸಾರ ಮಾಡೋದು, ಭಗವಂತನ ಆಜ್ಞೆಯನ್ನ ಪಾಲನೆ ಮಾಡೋದೇ ಧರ್ಮ ಪಾಲನೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಿದ್ದೀರಿ ನೆಕ್ಸ್ಟ್? ಮತ್ತೊಂದು ಗ್ರೂಪ್ ಉಂಟಲ್ಲ? ಹರೇ ಕೃಷ್ಣ. ಶ್ರುತಿ, ಸುವರ್ಣ. ಹಾ, ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಅವನು ಗೊಂದಲದಲ್ಲಿದ್ದಾನೆ. ಅಂದ್ರೆ ಅವನು ಸರಿಯಾದ ಮಾರ್ಗದಲ್ಲಿ ಹೇಗೆ ಅಂದ್ರೆ ಜೀವನದಲ್ಲಿ ಗೊಂದಲ ಬಂದಾಗ ಗುರುವಿನ ಮಾರ್ಗದರ್ಶನ ಬೇಕು ಅಂತ, ಮತ್ತೆ ದುಃಖದಲ್ಲಿ ಯಾವುದೇ ಭೌತಿಕ ಸಾಧನೆಗಳಿಂದ ನಿವಾರಿಸಲು ಸಾಧ್ಯವಿಲ್ಲ ಅಂತ ಗೊತ್ತಾಗ್ತದೆ. ಹೊರಗಿನ ಅಂದ್ರೆ ವಸ್ತುಗಳು, ರಾಜ್ಯ, ಸಂಪತ್ತು ಇವುಗಳೆಲ್ಲ ಇದರಿಂದ ದುಃಖ ನಿವಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಅಂದ್ರೆ ಗೊಂದಲ ಬಂದಾಗ ಗುರುವಿಗೆ ಶರಣಾಗ್ಬೇಕು ಅಂತ. ನಿಜವಾದ ಪರಿಹಾರ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂತ, ಅಂದ್ರೆ ಹೊರಗಿನ ಸುಖ ಯಾವುದು ಶಾಶ್ವತ ಅಲ್ಲ ಅಂತ ಮಾತಾಜಿ. ಹಾಗೆ ಆಗ್ತದೆ. ಹರೇ ಕೃಷ್ಣ. ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಇಲ್ಲಿ ಅರ್ಜುನನಿಗೆ ಸಂದಿಗ್ಧತೆ ಅಂತಂದ್ರೆ ಅವನಿಗೆ ಯುದ್ಧ ಮಾಡೋದು ಕ್ಷತ್ರಿಯನ ಕರ್ತವ್ಯ. ಆದರೂ ಇದು ಯುದ್ಧ ಮಾಡಿ ನನ್ನ ಕುಟುಂಬದ ಜನರಿಗೆ, ನನ್ನ ಸ್ನೇಹಿತರ ಜೊತೆ, ನನ್ನ ಬಂಧು ಬಾಂಧವರ ಜೊತೆ, ಗುರುವಿನ ಜೊತೆ, ಅಜ್ಜನ ಜೊತೆ ಯುದ್ಧ ಮಾಡಿ ನಾನು ಅನಗತ್ಯ ಹಿಂಸೆ ಅಂತ ತಿಳ್ಕೊಳ್ತಾನೆ. ಇದು ಬೇಡ, ಇನ್ನು ಬಿಟ್ಬಿಟ್ಟು ಭಿಕ್ಷೆ. ಯಾಕಂದ್ರೆ ಕ್ಷತ್ರಿಯರಿಗೆ ಯುದ್ಧವಿಲ್ಲದೆ ಅವರಿಗೆ ಕ್ಷತ್ರಿಯರಿಗೆ ರಾಜ್ಯ ಆಡಳಿತ ಮಾಡದೆ ಅವರಿಗೆ ಜೀವನ ಇಲ್ಲ. ಸೊ ಆದ್ರಿಂದ ಅವ್ರಿಗೆ ನೆಕ್ಸ್ಟ್ ಭಿಕ್ಷೆ ಬೇಡದಂತೆ. ಸೊ ಹಾಗಾಗಿ ಅರ್ಜುನಿಗೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಸೊ ಹಾಗಾಗಿ ಇದು ಗೊಂದಲ. ಈ ಗೊಂದಲ ಅರ್ಜುನನಿಗೆ ಅರ್ಥ ಆಗಿದೆ, ನನಗೆ ಸಮಸ್ಯೆ ಇದೆ ಅರ್ಥ ಆಗಿದೆ. ಹಾಗಾಗಿ ಅವನು ಕೃಷ್ಣನಿಗೆ ಶರಣಾಗತನಾದ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಿದೆ, ಈಗ ಇಲ್ಲಿವರೆಗೂ ಗೊತ್ತಿಲ್ಲ, ನಮ್ಗೆ ಸಮಸ್ಯೆ ಇದೆ ಅಂತ ನಮಗ್ ಗೊತ್ತಿಲ್ಲ. ಸಮಸ್ಯೆ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾವ ಸಮಸ್ಯೆ? ನಮ್ಗೆ ಹುಟ್ಟು ಸಾವು ಮುಪ್ಪು ರೋಗ ಇದೆ. ಇದು ಭೌತಿಕದಲ್ಲಿ ಪ್ರಾಥಮಿಕ ಭೌತಿಕ ಸಮಸ್ಯೆ. ಆಮೇಲೆ ಎರಡನೇ ಭೌತಿಕ ಸಮಸ್ಯೆ ಅಂದ್ರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ನಮ್ಗೆ ರೋಗ ಬರುತ್ತೆ, ಮತ್ತೆ ನಮ್ಮ ಜೀವಕ್ಕೆ, ನಮ್ಮ ಮನಸ್ಸಿಗೆ ನೋವು ಉಂಟಾಗುತ್ತೆ,
ಅದು ಮಾನಸಿಕವಾಗಿ ದೈಹಿಕವಾಗಿ ಬಾಧೆಗಳು ಮತ್ತೆ ನೆರೆಕೆರೆಯವರಿಂದ ಆಮೇಲೆ ಬೇರೆ ಜೀವಿಗಳಿಂದ ನಮಗೆ ತೊಂದರೆ ಉಂಟಾಗುತ್ತೆ, ಅಥವಾ ನಮಗೆ ಆದಿ ದೈವಿಕ ಬೇರೆ ಇದು ಅಂದ್ರೆ ನಮಗೆ ಈಗ ಇದು ಭೂಕಂಪ ಆಗ್ಬೋದು, ನಮಗೆ ಪ್ರವಾಹ ಆಗ್ಬೋದು, ಬರಗಾಲ ಬರ್ಬೋದು, ಇಲ್ಲಿ ಸುಂಟ್ರ ಗಾಳಿ ಬರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಅದೆಲ್ಲ ಆಗತ್ತೆ. ಸೊ ಇದೆಲ್ಲ ಆಗತ್ತೆ. ಇದು ಪರಿಹಾರ, ಇದು ಸಮಸ್ಯೆ ಇದೆ ಅಂತ ನಾವು ವಿಚಾರಣೆ ಮಾಡೋದಿಲ್ಲ. ಮತ್ತೆ ಇವೆಲ್ಲ ಸಮಸ್ಯೆಗಳಿಗೂ ಭೌತಿಕ ಪರಿಹಾರ ಇಲ್ಲ. ಎಷ್ಟು ನಾವು ಮಾಡ್ತೇವೆ ಅಂದ್ರೆ ನಾವು ಸಾವು ತಪ್ಪಿಸ್ಲಿಕ್ಕಾಗತ್ತಾ? ಎಂತ ಡಾಕ್ಟ್ರು ಎಂತ ದೊಡ್ಡ ಆಸ್ಪತ್ರೆಗೆ ಹೋದ್ರು ಆಗತ್ತಾ? ಸಾವು ಇಲ್ಲ ತಪ್ಪಿಸ್ಲಿಕ್ಕಾಗತ್ತಾ? ಮಾತಾಜಿ, ಆಗಲ್ಲ ಇಲ್ಲ. ಮಾತಾಜಿ, ಮುಪ್ಪು ತಪ್ಪಿಸ್ಲಿಕ್ಕಾಗತ್ತಾ? ಆಗೋದಿಲ್ಲ. ಇಲ್ಲ ಮಾತಾಜಿ, ಇಲ್ಲ. ಅಥವಾ ರೋಗ ತಪ್ಪಿಸ್ಲಿಕ್ಕಾಗತ್ತಾ? ಇಲ್ಲ, ಬಂದೇ ಬರುತ್ತೆ. ಆಗಲ್ಲ ಆದ್ರಿಂದ ಈ ಎಲ್ಲ ತಾಪತ್ರಯಗಳು ಹುಟ್ಟು ಸಾವು ರೋಗ ಬಂದ್ಕೋತ್ಲೇ ಇರುತ್ತೆ, ಅದ್ರ ನಮಗ್ ಗೊತ್ತೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ, ನಾವು ಯಾವ ತರ ಬದುಕ್ತಾ ಇದ್ದೇವೆ ಅಂದ್ರೆ, ನಾವು ಕುಟುಂಬ, ಸಮಾಜ, ದೇಶ, ಇದರಲ್ಲಿ ನಮ್ಮ ಕುಟುಂಬದ ಮೇಲೆ ನಮ್ಗೆ ಅತಿಯಾದ ಮೋಹ, ನಮ್ಮ ದೇಶದ ಮೇಲೆ ಮೋಹ, ನಮ್ಮ ಸಮಾಜದ ಮೇಲೆ, ನಮ್ಮ ಊರು, ನಮ್ಮ ಸಮಾಜ, ಇದ್ರ ಮೇಲೆ ವ್ಯಾಮೋಹ ಅಲ್ವಾ? ಇದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಚರ್ಮ ರೋಗ ಅಂತ ಹೇಳ್ತಾರೆ. ಚರ್ಮ ರೋಗ ಅಂದ್ರೆ ಈ ಕುಟುಂಬದಲ್ಲಿ ಹೆಂಡತಿ ಮತ್ತೆ ಮಕ್ಕಳಲ್ಲಿ ಇತರ ಸದಸ್ಯರಲ್ಲಿ ಅತಿಯಾದ ವ್ಯಾಮೋಹ. ಸೊ ಇವರನ್ನೆಲ್ಲ ನಾ ರಕ್ಷಣೆ ಮಾಡ್ತೇನೆ, ನಾ ಇದ್ದೇನೆ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಓ ಮಕ್ಕಳಿಗ ನಾವಿದ್ದೇವೆ ಅಲ್ವಾ? ಈಗಿಂದ ತಂದೆ ತಾಯಿ ತಿಳ್ಕೊತಾರೆ ಅಲ್ವಾ? ಅವರನ್ನ ನಾನು ಕಾಪಾಡ್ತೇನೆ ಅಂತ ತಿಳ್ಕೊತಾರೆ, ಹೌದು ಅಲ್ವಾ? ಹೌದು ಮಾತಾಜಿ, ಹೌದು ಮಾತಾಜಿ. ಇದನ್ನ ನಾವು ಈ ವ್ಯಾಮೋಹವನ್ನ ಪ್ರಾಣಿಗಳಲ್ಲೂ ಕಾಣ್ಬೋದು. ನೋಡಿ, ಪ್ರಾಣಿಗಳಲ್ಲಿ ಒಂದು ಬೆಕ್ಕು ಕೂಡ ತನ್ನ ಮರಿಯನ್ನ ಎಷ್ಟು ಜೋಪಾನ ಮಾಡುತ್ತೆ ಅಲ್ವಾ? ನಾಯಿಗಳು ಅಲ್ವಾ? ಅದನ್ನ ನಾವು ನೋಡ್ತೇವೆ. ಆದ್ದರಿಂದ ಇದು ನಮ್ಮ ಸಮಸ್ಯೆ. ಏನು ಗೊಂದಲ? ತನ್ನ ಸಂಬಂಧಿಕರನ್ನ ಸಾವಿನ ಅಂಚಿನಿಂದ ನಾನು ಕಾಪಾಡ್ತಾನೆ ಅಂತ ಅರ್ಜುನ ತಿಳ್ಕೊಂಡ್ಬಿಟ್ಟಿದ್ದ. ನಾ ಯುದ್ಧ ಮಾಡದೇ ಇದ್ರೆ ಅವರೆಲ್ಲ ಏನಾಗ್ತಾರೆ, ಬದುಕ್ತಾರೆ ಅಂತ ತಿಳ್ಕೊಂಡಿದ್ದ ಅಲ್ವಾ? ಹೌದು ಮಾತಾಜಿ. ಆದ್ರೆ ಅವನಿಗೆ ಗೊತ್ತಿತ್ತು ತನ್ನ ಕರ್ತವ್ಯ ಯುದ್ಧ ಮಾಡೋದು ಹೇಳಿ. ಸೊ ಹಾಗಾಗಿ ಅವನು ಅದರಲ್ಲಿ ಗೊಂದಲ. ಅದೇ ರೀತಿ ನಮಗೂ ಕೂಡ ಜೀವನದಲ್ಲಿ ಸಮಸ್ಯೆ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಗುರುವಿಗೆ ಶರಣಾಗ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಭೌತಿಕ ಸಮಸ್ಯೆಗಳನ್ನು ಭೌತಿಕದಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭೌತಿಕ ಸಮಸ್ಯೆಗೆ ಆಧ್ಯಾತ್ಮಿಕ ಪರಿಹಾರ, ಅದಕ್ಕೆ ಪರಿಹಾರ ಯಾರು ಹೇಳ್ತಾರೆ? ಭಗವಂತನಿಗೆ ಆಧ್ಯಾತ್ಮಿಕ ಪರಿಹಾರ ಹೇಳೋದು ಗುರುಗಳು ಅಲ್ವಾ? ಸೊ ಆದ್ದರಿಂದ ಹರೇ ಕೃಷ್ಣ. ಹರೇ ಕೃಷ್ಣ. ಮ್ಯೂಟ್ ಮಾಡಿ ಮಾತಾಜಿ ಅವರಿಗೆ. ನೋಡಿ ಮಾತಾಜಿ, ಎಷ್ಟು ಸಲ ಮಾತಾಜಿ ಅವ್ರನ್ನ ಮ್ಯೂಟ್ ಮಾಡೋದು ನಾನು? ಮಾಡ್ತಾನೆ ಇರ್ಬೇಕು. ಅನ್ಮ್ಯೂಟ್ ಮಾಡ್ಕೊಂತಾನೆ ಇರ್ತಾರೆ ಮಾತಾಜಿ, ಅದೇ ಕೆಲಸ ಮಾತಾಜಿ ಅವ್ರದ್ದು. ಸವಿತಾ ಮಾತಾಜಿ ಮತ್ತೆ ಕೆಲವರು ಇದಾರೆ ಮಾತಾಜಿ. ನೋಡಿ, ಇದ್ರಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು. ಹರೇ ಕೃಷ್ಣ, ಆಯ್ತಾ? ಹರೇ ಕೃಷ್ಣ. ಇದಾಗುತ್ತೆ, ತರಗತಿಯಿಂದಲೇ ಡಿಸ್ಟರ್ಬ್ ಆಗ್ಬಿಡುತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಗುರುವಿನಿಗೆ ನಾವು ತಗೋಬೇಕು. ಇಲ್ಲಿ ಅರ್ಜುನ ಗುರುವನ್ನ ಕೃಷ್ಣನನ್ನು ಗುರುವಾಗಿ ಸ್ವೀಕರಿಸಿದ, ಅದು ಮುಖ್ಯ. ಹಾಗಾಗಿ ನಾವು ಗುರುವನ್ನ ಜೀವನದಲ್ಲಿ ಪಡ್ಕೊಳ್ಬೇಕು ಅಲ್ವಾ? ಸೊ ಹಾಗಾಗಿ ಗುರುವಿನ ಒಂದು ತತ್ವ ಇಲ್ಲಿ ತುಂಬಾ ಮುಖ್ಯವಾಗಿದ್ದು. ಈಗ ನಾವು ಮುಂದೆ ಹೋಗೋಣ. ಇದನ್ನು ಓದಿ. ಹರೇ ಕೃಷ್ಣ. ಯಾರು ಓದ್ತೀರಿ? ಹರೇ ಕೃಷ್ಣ ಓದಿ. ಸಮಯ ಬೇಗ ಓದ್ಬೇಕು. ಹರೇ ಕೃಷ್ಣ. ಕಾರ್ಪಣ್ಯ ಎಂದರೆ ಧರ್ಮ ಸಮೂಢ. ಕಾರ್ಪಣ್ಯ ಎಂದರೆ ತನ್ನ ಸ್ಥಾನವನ್ನು ಸರಿಯಾಗಿ ಬಳಸುವುದನ್ನು ಒಬ್ಬ ವ್ಯಕ್ತಿ ತುಂಬಾ ತನ್ನ ಸ್ಥಾನವನ್ನು ಸರಿಯಾಗಿ ಸರಿಯಾಗಿ ಬಳಸದವನು ಒಬ್ಬ ವ್ಯಕ್ತಿ ತುಂಬಾ ಶ್ರೀಮಂತ ಆದರೆ ಅವನು ತನ್ನ ಹಣವನ್ನು ಬಳಸುವುದಿಲ್ಲ, ಹಣವನ್ನು ನೋಡುತ್ತಾನೆ, ಅವನನ್ನು ಕೃಪಣ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಅರ್ಜುನನು ಮುಂದಕ್ಕಿಲ್ಲ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಕಾರ್ಪಣ್ಯ ದೋಷ. ಕಾರ್ಪಣ್ಯ ಅಂತಂದ್ರೆ ತನ್ನ ಸ್ಥಾನವನ್ನು ಸರಿಯಾಗಿ ಬಳಸದವನು. ಅಂದ್ರೆ ಈಗ ಅರ್ಜುನನಿಗೆ ಸ್ಥಾನ ಏನು? ಅವನು ಕ್ಷತ್ರಿಯ, ಅವನ ಸ್ಥಾನ ಯುದ್ಧ ಮಾಡೋದು, ಅವನು ಬಳಸ್ತಾ ಇಲ್ಲ. ಅದೇ ತರ ಒಬ್ಬ ಶ್ರೀಮಂತ ಇರ್ತಾನೆ, ಅವನು ಬಳಸೋದಿಲ್ಲ, ಹಣವನ್ನ ಗಂಟನ್ನ ಚೆನ್ನಾಗಿ ಕಟ್ಟಿಟ್ಟಿರ್ತಾನೆ ಅಲ್ವಾ? ಹರೇ ಕೃಷ್ಣ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನೋಡ್ತಾ ಇರ್ತಾನೆ ಅಲ್ವಾ? ಹೌದು ಮಾತಾಜಿ. ಅದನ್ನ ಕೃಪಣ ಅಂತ ಕರೀತಾರೆ. ಹಾಗೆ ನಾವು ಭೌತಿಕ ಪ್ರಪಂಚದಲ್ಲಿ ಇಲ್ಲಿ ನಾವು ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ನಮ್ಮ ದೇಹವನ್ನ ನಾವು ಕೃಷ್ಣ ಪ್ರಜ್ಞೆಗೆ ಬಂದು ಭಗವಂತನ ಸೇವೆಯಲ್ಲಿ ಬಳಸದೆ ಹೋದ್ರೆ ನಾವು ಕೃಪಣರೇ ಅಲ್ವಾ? ಸೊ ಆದ್ದರಿಂದ ನಾವೇನಾಗ್ಬೇಕು? ಕೃಪಣರಾಗ್ಬೇಕಾ? ಉದಾರಿಗಳಾಗ್ಬೇಕಾ? ಉದಾರಿಗಳು ಅಂತಂದ್ರೆ
ದಾನ ಉದಾರಿಗಳ ಧರ್ಮ ಮಾಡೋ ಉದಾರಿಗಳಾಗ್ಬೇಕು. ನಾವು ಕೃಪಣರಾಗಬಾರದು. ನಾವು ನಮ್ಮ ಜೀವನವನ್ನ ಆಗ್ಬಾರ್ದು. ಸದ್ಬಳಕೆ ಮಾಡ್ಕೊಳ್ಬೇಕು ಅಲ್ವಾ? ಹೌದು. ಹರೇ ಕೃಷ್ಣ. ಇದನ್ನು ಓದಿ, ಧರ್ಮ ಸಮೂಢ ಓದಿ. ಹರೇ ಕೃಷ್ಣ. ಧರ್ಮ ಸಂಮೋಢ. ಆದ್ದರಿಂದ ಅವನು ಯೋಚಿಸುತ್ತಿದ್ದಾನೆ, ನಾನು ಕೃಪಣ, ಜಿಪುಣನಾಗಿದ್ದೇನೆ. ನನಗೆ ಶಕ್ತಿ ಇದ್ದರೂ ನಾನು ಹೋರಾಡಲು ನಿರಾಕರಿಸುತ್ತಿದ್ದೇನೆ. ನನ್ನ ಬಳಿ ಹಣವಿದ್ದರೂ ನಾನು ಖರ್ಚು ಮಾಡುವುದಿಲ್ಲ. ಇವುಗಳನ್ನು ಕೃಪಣ ಎನ್ನುತ್ತಾರೆ. ಆದ್ದರಿಂದ ಕಾರ್ಪಣ್ಯ ದೋಷಾಪಹತಃ. ಈಗ ನಾನು ಕಾರ್ಪಣ್ಯ ದೋಷ ಎಂಬ ಸೋಂಕಿಗೆ ಒಳಗಾಗಿದ್ದೇನೆ. ಹರೇ ಕೃಷ್ಣ. ಈ ಕಾರ್ಪಣ್ಯ ದೋಷ ಅಂದ್ರೆ ಶಕ್ತಿ ಇದ್ರೂ ಅದನ್ನ ಬಳಸೋದಿಲ್ಲ, ಹಣ ಇದ್ರೂ ಬಳಸೋದಿಲ್ಲ. ಅದು ರೋಗ. ಯಾವ ತರ ರೋಗ? ಅದು ಸೋಂಕು, ಒಂದು ರೀತಿಯ ರೋಗ. ಸೊ ಹಾಗಾಗಿ ನಾವು ಈ ಕಾರ್ಪಣ್ಯ ದೋಷದಿಂದ ಹೊರಗೆ ಬರಬೇಕು. ಈ ಕಾರ್ಪಣ್ಯ ದೋಷದಿಂದ ಹೊರಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ? ಸೊ ಇದು ನಮ್ಗೆ ಗೊತ್ತಾಗುವುದಿಲ್ಲ, ಗೊಂದಲದಲ್ಲಿ ಇರ್ತೇವೆ, ಹೇಗ್ ಬರಕ್ಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಗುರುವಿಗೆ ನಾವು ಶರಣಾಗಬೇಕು, ಗುರುವನ್ನ ನಾವು ಸ್ವೀಕರಿಸಬೇಕು. ಸೊ ಆದ್ದರಿಂದ ನಮಗೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು. ನಮ್ಮ ಗೊಂದಲದಲ್ಲಿ ಇದ್ದೇವೆ, ನಮಗೆ ದೋಷ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದಾನೆ ಅರ್ಜುನ. ಸೊ ಅರ್ಜುನನ ಮುಖಾಂತರ ಕೃಷ್ಣ ನಮ್ಗೆ ಭಗವದ್ಗೀತೆ ಏನ್ ತಿಳಿಸ್ತಾನೆ? ನಾವು ಕಾರ್ಪಣ್ಯ ದೋಷದಲ್ಲಿದ್ದೇವೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಸಮಸ್ಯೆ. ನಮ್ಮ ಹತ್ರ ಮನುಷ್ಯ ಶರೀರ ಇದೆ, ಆದ್ರೂ ಅದನ್ನ ಸದ್ಬಳಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ಹೌದು ನಮ್ಮಲ್ಲಿ ಮಾತಾಜಿ. ಹಣ ಯಾವುದು, ನಮ್ಮಲ್ಲಿರೋ ಸಂಪತ್ತು ಯಾವುದು? ಈ ಮನುಷ್ಯ ಶರೀರ ಅಲ್ವಾ? ಈ ಮನುಷ್ಯ ಶರೀರದಲ್ಲಿ ಏನು ಅಂತಂದ್ರೆ, ಇದರಿಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಮನುಷ್ಯ ಶರೀರದಿಂದ ಭಗವಂತನ ಲೋಕಕ್ಕೆ ಹೋಗ್ಬೋದು. ಪ್ರಾಣಿ ಪಕ್ಷಿಗಳ ಶರೀರದಿಂದ ಭಗವಂತನ ಲೋಕಕ್ಕೆ ಹೋಗಕ್ಕಾಗಲ್ಲ. ಪ್ರಾಣಿ ಪಕ್ಷಿಗಳು ಭಗವದ್ಗೀತೆ ಕೇಳಲಿಕ್ಕೆ ಬರ್ತಾರಾ? ಭಾಗವತ ಕೇಳಲಿಕ್ಕೆ ಬರ್ತಾರಾ? ಅವ್ರಿಗೆ ಅರ್ಥ ಆಗತ್ತಾ? ಇಲ್ಲ. ಅದಕ್ಕೆ ನಾವು ಸದ್ಬಳಕೆ ಇಲ್ಲಿ ನಾವು ಕೃಪಣ ಹೇಗೆ? ನಾವು ನಮ್ಮ ಈ ಮನುಷ್ಯ ಶರೀರವನ್ನ ಸದ್ಬಳಕೆ ಮಾಡಬೇಕು, ಇಲ್ಲದಿದ್ರೆ ನಾವು ಕೃಪಣರೇ. ಹರೇ ಕೃಷ್ಣ. ಸೊ ಆದ್ದರಿಂದ ನಾವು ಈ ಕಾರ್ಪಣ್ಯ ದೋಷಕ್ಕೆ ಒಳಗಾದಾಗ ಅದನ್ನ ಪರಿಹಾರ ಮಾಡ್ಲಿಕ್ಕೆ ನಾವು ಗುರುವಿನ ಹತ್ರ ಹೋಗ್ಬೇಕು. ಗುರುಮೇವ ಅಭಿಗಚ್ಚೇತ್. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಬದುಕಿನ ಗೊಂದಲಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ, ಆಮೇಲೆ ನಾವು ಗುರು ಶಿಷ್ಯ ಪರಂಪರೆಯಲ್ಲಿರುವ ಒಬ್ಬ ಗುರುವಿನ ಬಳಿಗೆ ಹೋಗ್ಬೇಕು ಎಂದು ವೇದಗಳ ವಿವೇಕವಾಣಿ ಹೇಳುತ್ತೆ. ಗುರುಮೇವ ಅಭಿಗಚ್ಚೇತ್. ಗುರುವಿನ ಹತ್ರ ಹೋಗ್ಬೇಕು, ಬೇರೆ ಪರಿಹಾರ ಇಲ್ಲ, ಗುರುವೇ ನಮಗೆ ಪರಿಹಾರ. ಸೊ ಹಾಗಾಗಿ ಇದು ಅಂದ್ರೆ ನಿಜವಾದ ಗುರುವನ್ನು ಪಡೆದಿರುವ ಮನುಷ್ಯನಿಗೆ ಎಲ್ಲವೂ ತಿಳಿಯುತ್ತದೆ, ಯಾಕೆಂದ್ರೆ ಗುರುವು ತಿಳಿಸ್ತಾನೆ ಅಲ್ವಾ? ಸೊ ಹಾಗಾಗಿ ಯಾರೇ ಆಗಲಿ ಈ ಗೊಂದಲದಲ್ಲಿ ಉಳ್ಕೋಬಾರ್ದು, ಯಾರೇ ಆಗಲಿ ಕಾರ್ಪಣ್ಯ ದೋಷದಲ್ಲಿ ಇರಬಾರ್ದು, ಒಬ್ಬ ಗುರುವಿನ ಬಳಿಗೆ ಹೋಗ್ಬೇಕು. ಇದು ಈ ಶ್ಲೋಕದ ಭಾವಾರ್ಥ. ಹರೇ ಕೃಷ್ಣ. ಓದಿ. ಅರ್ಜುನನು ಧಾರ್ಮಿಕ ತತ್ವಗಳಿಗೆ ರಾಜಕೀಯ ಅಥವಾ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಮಹತ್ವವನ್ನು ನೀಡಬೇಕೆಂದು ವಾದಿಸಿದ. ಆದರೆ ಭೌತ ದ್ರವ್ಯಾತ್ಮ ಮತ್ತು ಪರಸ್ಪರದ ಜ್ಞಾನವು ಧಾರ್ಮಿಕ ಸೂತ್ರ ಸಂಗ್ರಹಗಳಿಗಿಂತ ಮುಖ್ಯ ಎಂದು ಅವನಿಗೆ ತಿಳಿದಿರಲಿಲ್ಲ. ಹರೇ ಕೃಷ್ಣ. ಇಲ್ಲಿ ಅರ್ಜುನ ಭಕ್ತ, ಶುದ್ಧ ಭಕ್ತ, ಆದರೆ ಅವನನ್ನು ಭ್ರಮೆಗೆ ತಂದಿದ್ದಾನೆ. ಸೊ ಹಾಗಾಗಿ ಅರ್ಜುನ ತಾನು ಧಾರ್ಮಿಕ ತತ್ವ ಪರಿಪಾಲನೆ ಮಾಡ್ತೇನೆ, ನನಗೆ ಈ ರಾಜಕೀಯ, ಈ ಹೋರಾಟ ಇದ್ಯಾವುದು ಬೇಡ ಅಂತ ಹೇಳ್ತಾನೆ. ಅದೇ ಮಹತ್ವದ್ದು ಧಾರ್ಮಿಕ. ಆದರೆ ಇಲ್ಲಿ ಧರ್ಮಕ್ಕಿಂತ ಮೇಲಿರೋದು ಕೃಷ್ಣ ಪ್ರಜ್ಞೆ ಅಲ್ವಾ? ಆ ಧರ್ಮ, ವರ್ಣಾಶ್ರಮ ಧರ್ಮಕ್ಕಿಂತ ಮೇಲಿರೋದು ಕೃಷ್ಣ ಪ್ರಜ್ಞೆ. ಅಲ್ಲಿ ಏನ್ ತಿಳ್ಕೊತೇವೆ ನಾವು ಭಗವದ್ಗೀತೆಯಲ್ಲಿ? ಈ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ, ಆತ್ಮನ, ಪರಮಾತ್ಮ ಮತ್ತು ಈ ಭೌತಿಕ ಪ್ರಪಂಚ, ಇದರ ಮೂರರ ಬಗ್ಗೆನೆ ತಿಳ್ಕೊಳ್ತದೆ ಈ ಭಗವದ್ಗೀತೆ. ಸೊ ಹಾಗಾಗಿ ಇದು ಧಾರ್ಮಿಕ, ಇದಕ್ಕಿಂತನೂ ಅದು ಮೇಲು. ಯಾಕೆಂದ್ರೆ ನಾವು ಆತ್ಮಜ್ಞಾನ ಪಡ್ಕೊಳ್ಳೋದು, ಪರಾತ್ಪರ ಜ್ಞಾನ ಪಡ್ಕೊಳ್ಳೋದು, ಭೌತ ದ್ರವ್ಯ ಇದ್ರ ಬಗ್ಗೆ ತಿಳ್ಕೊಳ್ಳೋದು, ಇದನ್ನ ಇಡೀ ಭಗವದ್ಗೀತೆಯಲ್ಲಿ ನಾವು ಮೊದಲ 6 ಅಧ್ಯಾಯದಲ್ಲಿ ಇಲ್ಲಿ ಆತ್ಮ ಸೆಂಟರ್ ಆಗಿ ಭೌತ ದ್ರವ್ಯ ಮತ್ತು ಪರಾತ್ಪರ ಜ್ಞಾನ, ಆಮೇಲೆ 6ನೇ ಅಧ್ಯಾಯದಿಂದ 12ನೇ ಅಧ್ಯಾಯ, 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಗವಂತನ ಸೆಂಟರ್ ಇಟ್ಕೊಂಡು ಆತ್ಮ ಮತ್ತು ಭೌತ ದ್ರವ್ಯದ ಒಂದು ತಿಳುವಳಿಕೆ. ಆಮೇಲೆ ಕೊನೆಯದು 6 ಅಧ್ಯಾಯಗಳು, ಮೊದಲಲ್ಲಿ 13ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಪರಾತ್ಪರ ಜ್ಞಾನ ಸೆಂಟರು, ಅದ್ರ ಜೊತೆಗೆ ಆತ್ಮ ಮತ್ತು ಭೌತ ದ್ರವ್ಯದ ಒಂದು ಇದನ್ನ ತಿಳಿಸ್ಕೊಡ್ತದೆ ಭಗವದ್ಗೀತೆ, ಇದನ್ನ ತಿಳಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ಇದರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ ಇದನ್ನೆಲ್ಲ. ಅಂದ್ರೆ ನಿಮಗೆ
ಅಸೈನ್ಮೆಂಟ್ಗಳ ಬಗ್ಗೆ ಇನ್ನು ಕೊಟ್ಟಿಲ್ಲ, ಕೊಟ್ಟಾಗ ನಾವು ಚರ್ಚೆ ಮಾಡೋಣ. ಸೊ ಹಾಗಾಗಿ ವರ್ಣಾಶ್ರಮ ಧರ್ಮದ ಬಗ್ಗೆ ನಾವು ಇವತ್ತು ನಾವು ತಿಳ್ಕೊಂಡಿದ್ದೇವೆ. ಯಾಕೆಂದ್ರೆ ಅರ್ಜುನ ಯುದ್ಧ ಮಾಡಕ್ಕೆ ತಯಾರಿ ಇರಲಿಲ್ಲ. ಅವನಕ್ಕೆ ಕಾರಣಗಳನ್ನ 4 ಕಾರಣಗಳನ್ನ ಕೊಟ್ಟಿದ್ದ. ಆದರೆ ಕೃಷ್ಣ ಅವನಿಗೆ ಏನ್ ಹೇಳ್ತಾನೆ, ನೀನು ಕ್ಷತ್ರಿಯನಾದವನಿಗೆ ಕರ್ತವ್ಯ ಮಾಡಬೇಕು. ಅದಕ್ಕೆ ವರ್ಣಾಶ್ರಮ ಧರ್ಮದಲ್ಲಿ ತತ್ವಗಳ ವಿವರಣೆ ನೋಡಿದ್ವಿ. ವರ್ಣಾಶ್ರಮ ಧರ್ಮದ ವ್ಯಾಖ್ಯಾನ ಮತ್ತು ವರ್ಣಾಶ್ರಮ ಧರ್ಮ ಅಂದ್ರೆ ಏನು, ಅದು ಹೇಗೆ ಬರುತ್ತೆ, ಆಮೇಲೆ ಯಾವುದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ವರ್ಣ ಮತ್ತು ಆಶ್ರಮಗಳ ನಿರ್ದಿಷ್ಟ ಕರ್ತವ್ಯಗಳು, ಅವುಗಳನ್ನ ನಾವು ಅನುಸರಿಸಿದ್ರೆ ನಮ್ಗೆ ಏನು ಫಲಿತಾಂಶ, ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ವರ್ಣಾಶ್ರಮ ಧರ್ಮದ ತತ್ವಗಳಿಗೆ ಹೋರಾಡದಿರಲು ಅರ್ಜುನನ ಕಾರಣಗಳು ಸಂಬಂಧಿಸಿದೆ. ಸೊ ಇಲ್ಲಿ ವರ್ಣಾಶ್ರಮ ಧರ್ಮ ಅಂತಂದ್ರೆ ಭಗವಂತನೇ ಕೊಟ್ಟಿರೋದು. ಈ ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಆ ವರ್ಣಗಳು ಯಾವುದರ ಮೇಲೆ ಇದೆ ಆಧಾರ, ಹುಟ್ಟಿನಿಂದ ಆಧಾರ ಅಲ್ಲ. ಅವನು ಯಾರು ಯಾವ ಪ್ರಕೃತಿಯ ಯಾವ ಗುಣದಲ್ಲಿ ಇದ್ದಾರೆ, ಸತ್ವಗುಣವೋ ರಜಗುಣವೋ ತಮೋಗುಣವೋ, ಆ ಗುಣಗಳ ಮೇಲೆ ಕರ್ಮಗಳು, ಅವರು ಮಾಡ್ತಕ್ಕಂಥ ಕರ್ಮಗಳು ಅದರ ಆಧಾರದ ಮೇಲೆ, ಹುಟ್ಟಿನ ಆಧಾರದ ಮೇಲೆ ಅಲ್ಲ. ಸೊ ಹಾಗಾಗಿ ಇದನ್ನ ನಾವು ವರ್ಣಾಶ್ರಮ ಧರ್ಮವನ್ನ 100 ಜನ್ಮಗಳಲ್ಲಿ ಪಾಲನೆ ಮಾಡಿದ್ರೆ ನಾವು ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಆದರೆ ಆ ಬ್ರಹ್ಮ ಭುವನ ಲೋಕ, ಆ ವರ್ಣಾಶ್ರಮ ಧರ್ಮದಲ್ಲಿ ಬ್ರಹ್ಮನ ಒಂದು ಇದಕ್ಕೆ ಹೋದರೂ ಕೂಡ ನಮಗೆ ಮತ್ತೆ ಅಲ್ಲಿ ಹುಟ್ಟು ಸಾವು ತಪ್ಪಿದ್ದಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು, ವರ್ಣಾಶ್ರಮವನ್ನು ಮೀರಿ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು ಅಲ್ವಾ, ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಸಾಧ್ಯ. ಮಾತ್ರ ನಾವು ಭಗವದ್ಧಾಮಕ್ಕೆ ಹೋಗೋದು ಸಾಧ್ಯ. ಹಾಗಾಗಿ ಹುಟ್ಟಿನಿಂದ ನಿರ್ಧರಿಸಲ್ಪಟ್ಟ ವರ್ಣದ ವಿಷಯವನ್ನು ಸೋಲಿಸಲು ವಾದಗಳನ್ನು ಪ್ರಸ್ತುತಪಡಿಸಲಾಯಿತು. ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಪಡೆದ ಪ್ರಧಾನ ಅಂಶಗಳು ನಮ್ಮ ಸ್ವಂತ ಕೃಷ್ಣ ಪ್ರಜ್ಞೆ ಅಭ್ಯಾಸಕ್ಕೆ ಹೇಗೆ ಪ್ರಸ್ತುತವಾಗಿವೆ ಎಂಬುದನ್ನು ಚರ್ಚಿಸಲಾಯಿತು. ಹರೇ ಕೃಷ್ಣ. ಇದನ್ನು ಯಾರಾದರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ, ಟೈಮು ಬೇಗ. ಚಾಣಕ್ಯ ಪಂಡಿತರು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ನೀಡಿದ ಸಲಹೆ ಏನೆಂದರೆ, ನೀವು ಯಾವಾಗಲೂ ನಿಮ್ಮ ಮಗ ಮತ್ತು ಶಿಷ್ಯರನ್ನು ಶಿಕ್ಷಿಸಬೇಕು. ಯಾವಾಗಲೂ ಅವರ ತಪ್ಪನ್ನು ಕಂಡುಹಿಡಿಯಿರಿ, ಕೋಪಗೊಳ್ಳಬೇಡಿ. ಅವರ ತಪ್ಪುಗಳನ್ನು ಕಂಡುಹಿಡಿಯುವುದೇ ಶಿಕ್ಷಕರ ಮತ್ತು ತಂದೆಯ ಕೆಲಸವಾಗಿರುತ್ತದೆ, ವಿನಃ ಅವರಲ್ಲಿ ಒಳ್ಳೆಯದನ್ನು ಗುರುತಿಸುವುದಿಲ್ಲ. ಶಿಷ್ಯನಲ್ಲಿ ಅಥವಾ ಮಗನಲ್ಲಿ ಎಂದಿಗೂ ಉತ್ತಮವಾದನ್ನು ಗುರುತಿಸಬೇಡಿ, ಅದರಿಂದ ಅವರು ಹಾಳಾಗುತ್ತಾರೆ. ಹರೇ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಪೋಷಕರಿಗೆ ಮಕ್ಕಳಲ್ಲಿ ಅವರನ್ನ ಶಿಕ್ಷಿಸಬೇಕಂತೆ, ಮತ್ತೆ ಗುರುವು ಶಿಷ್ಯರನ್ನು ಶಿಕ್ಷಿಸಬೇಕು, ಅವ್ರ ತಪ್ಪನ್ನು ಕಂಡುಹಿಡಿಬೇಕು. ಅವರನ್ನ ನಾವು ಒಳ್ಳೆಯದನ್ನು ಗುರುತಿಸುವುದಲ್ಲ. ಯಾಕೆ, ಅವರನ್ನು ಈ ರೀತಿ ಮಾಡಿದ್ರೆ ಅವರು ಏನಾಗ್ತಾರೆ, ಉದ್ಧಾರ ಆಗ್ತಾರೆ. ಇಲ್ಲದಿದ್ರೆ ಏನಾಗ್ತಾರೆ, ಹರೇ ಕೃಷ್ಣ, ಇಲ್ಲದಿದ್ರೆ ಏನಾಗ್ತಾರೆ, ಹಾಳಾಗ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ. ಅದಕ್ಕೆ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಶೋಚ್ಯಾನ್ ಅನ್ವಶೋಚ್ಯಸ್ತ್ವಂ ಪ್ರಜ್ಞಾವಾದ ಅಂಶ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಭಗವಂತ ಏನ್ ಹೇಳ್ತಾನೆ, ಏ ಅರ್ಜುನ, ನೀನು ವಿದ್ವಾಂಸರ ತರ ಇಷ್ಟೆಲ್ಲ ಮಾತಾಡಿದೆ, ಈ ರೀತಿಯಾಗಿ ಎಲ್ಲ 4 ಕಾರಣಗಳನ್ನ ನೀನು ಕೊಟ್ಟಿದ್ದೀಯೆ, ಆದರೆ ನೀನು ಶೋಕ ಮಾಡೋದು ಯಾರ ಬಗ್ಗೆ, ಶೋಕಕ್ಕೆ ಯೋಗ್ಯವಾದದ್ದಲ್ಲದನ್ನು ಕುರಿತು ನೀನು ಶೋಕ ಮಾಡ್ತಾ ಇದೀಯ. ಪಂಡಿತರು ಸತ್ತವರಿಗಾಗ್ಲಿ ಬದುಕಿರೋರಿಗಾಗ್ಲಿ ಶೋಕ ಮಾಡೋದಿಲ್ಲ ಅವರು ಅಂತ ಹೇಳ್ತಾನೆ. ಸೊ ಹಾಗಾಗಿ ತಪ್ಪನ್ನ ಕಂಡುಹಿಡಿತಾ ಇದ್ದಾನೆ ಇಲ್ಲಿ, ನೀನು ಶೋಕ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಓದಿ ಇದನ್ನ ಯಾರಾದ್ರು. ನಮಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಯಾವಾಗ ನಮ್ಮ ಚಾಣಕ್ಯ ಪಂಡಿತರು ಪೋಷಕರಿಗೂ ಶಿಕ್ಷಕರಿಗೂ ನೀಡಿದ ಸಲಹೆ ಏನೆಂದರೆ, ಹರೇ ಕೃಷ್ಣ. ನಮಗೆ ಸಂಬಂಧಿಸಿದಂತೆ ಇಲ್ಲಿಯವರೆಗೆ ಯಾವಾಗ ನಮ್ಮ ಆಧ್ಯಾತ್ಮಿಕ ಗುರುಗಳು ಶಿಕ್ಷಿಸುತ್ತಾರೋ ನಾವು ಅದನ್ನು ಆಶೀರ್ವಾದವಾಗಿ ತೆಗೆದುಕೊಂಡಿದ್ದೇವೆ. ಅದು ತುಂಬಾ ಒಳ್ಳೆಯದು. ಅವರು ಕೋಪದಿಂದ ಏನೇ ಖಂಡಿಸಿದ್ರು, ಅಯೋಗ್ಯ, ದಡ್ಡ, ಮೂರ್ಖ ಏನಾದ್ರು, ಅವೆಲ್ಲ ಒಳ್ಳೆಯ ಪದಗಳು. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ 4ನೇ ಶ್ಲೋಕ.
ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಗುರುಗಳು ಏನಾದ್ರೂ ಹೇಳಿದ್ರೆ ಅಂದ್ರೆ ಅದನ್ನ ಆಶೀರ್ವಾದವಾಗಿ ತೆಗೆದುಕೊಳ್ಬೇಕು. ಗುರುಗಳು ಏನಾದ್ರೂ ಶಿಕ್ಷೆ ಕೊಟ್ರೆ ಅಥವಾ ಗುರು ಏನಾದ್ರೂ ನಮಗೆ ಅಯೋಗ್ಯ, ನೀನು ದಡ್ಡ, ನೀನು ಮೂರ್ಖ ಅಂತೆಲ್ಲ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅದು ಒಳ್ಳೆಯ ಪದ ಅಂತ ತಗೋಬೇಕು. ತರಿಸ್ಬೇಕು ಮಾತಾಜಿ. ಹಾ, ತಪ್ಪು ಏನೇ ತಿಳ್ಕೊಬಾರ್ದು. ನಮಗೆ ಗುರುಗಳು ನಮ್ಗೇನಾದ್ರೂ ಹೇಳಿದ್ರೆ ಅರೇ ನೀನು ದಡ್ಡ, ನೀನು ಮೂರ್ಖ, ನೀನು ಅಯೋಗ್ಯ ಅಂತ ಹೇಳಿದ್ರೆ ನಾವೇನ್ ತಿಳ್ಕೊಬೇಕು? ಅದನ್ನ ಗುರುವಿನ ಆಶೀರ್ವಾದ ಅಂತ ತಿಳ್ಕೊಳ್ಬೇಕಂತ. ಸೊ ಆಧ್ಯಾತ್ಮಿಕ ಗುರುಗಳು ನಮಗೆ ಶಿಕ್ಷೆ ಕೊಟ್ರೆ ಅಥವಾ ಆಧ್ಯಾತ್ಮಿಕ ಗುರುಗಳು ನಮಗೆ ಏನಾದ್ರೂ ಕೋಪ ಮಾಡ್ಕೊಂಡ್ರೆ ಅದನ್ನ ನಮ್ಮ ಆಶೀರ್ವಾದ ಅಂತ ತಿಳ್ಕೊಳ್ಬೇಕು ಅಂತ ಶ್ರೀಲ ಪ್ರಭುಪಾದರು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಒಂದು ನಮ್ಮ ತರಗತಿ ಮುಕ್ತಾಯ ಆಗತ್ತೆ. ನಿಮಗೇನಾದ್ರೂ ಏನಾದ್ರೂ ಮತ್ತೇನಾದ್ರು ತಿಳಿದಿಲ್ಲ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾವ ಅಧ್ಯಾಯ ಓದ್ಬೇಕು ಮಾತಾಜಿ? ಇದೇ ಅಧ್ಯಾಯದಲ್ಲಿ, ಈ ಅಧ್ಯಾಯದಲ್ಲಿ ಇನ್ನು 3 ತರಗತಿಗಳು ನಡೆಯುತ್ತೆ. ಹರೇ ಕೃಷ್ಣ. ಇವತ್ತು 2ನೇ ಅಧ್ಯಾಯದ 1ರಿಂದ 11ನೇ ಶ್ಲೋಕ ಅಲ್ಲಿವರೆಗೆ ಆಗಿದೆ. ಮುಂದೆ ನೀವು 11ನೇ ಶ್ಲೋಕದಿಂದ ಓದಬೇಕಾಗತ್ತೆ, 12ನೇ ಶ್ಲೋಕದಿಂದ ಓದ್ಬೇಕಾಗತ್ತೆ. ಹರೇ ಕೃಷ್ಣ. ಪ್ರಶ್ನೆಗಳು ಏನಿಲ್ವಾ? ಹರೇ ಕೃಷ್ಣ. ಮಾತಾಜಿ ಒಂದ್ ಪ್ರಶ್ನೆ ಇದೆ. ಅರ್ಜುನನಿಗೆ ಈ ವಿಶ್ವರೂಪ ದರ್ಶನ ಕೃಷ್ಣ ತೋರಿಸೋ ಮುಂಚೆ ತನಕ ಗೊತ್ತಿರಲ್ವ ಮಾತಾಜಿ ದೇವ್ರು ಅಂತ? ಹರೇ ಕೃಷ್ಣ. ಏನಂತ ಗೊತ್ತಾಗ್ಲಿ ನೀವು ಪ್ರಶ್ನೆ? ಕೃಷ್ಣ ಇದು ವಿಶ್ವರೂಪ ದರ್ಶನ ತೋರಿಸ್ತಾನಲ್ಲ ಮಾತಾಜಿ, ಹ್ಮ್, ಅಲ್ಲಿಯವರೆಗೂ ಕೃಷ್ಣ ದೇವ್ರು ಅಂತ ಗೊತ್ತಿರಲ್ವಾ ಅರ್ಜುನ್ಗೆ? ಅರ್ಜುನ ಶುದ್ಧ ಭಕ್ತ ಪ್ರಭುಜಿ. ಅರ್ಜುನ ಶುದ್ಧ ಭಕ್ತನಾಗಿದ್ದ. ಅವನನ್ನ ಭ್ರಮೆಗೆ ತರಿಸ್ತಾನೆ. ಹಾಗಲ್ಲ ಮಾತಾಜಿ, ಅವರು ಮಿತ್ರರಾಗಿರ್ತಾರೆ, ಅದು ಏನು ರಿಲೇಟಿವ್ಸ್ ಆಗಿರ್ತಾರೆ. ಹಾ, ಬಟ್ ದೇವ್ರು ಅಂತ ಕನ್ಫರ್ಮೇಶನ್ 100% ಕನ್ಫರ್ಮೇಶನ್ ಆಗದ ಯಾವಾಗ ಮಾತಾಜಿ ಅರ್ಜುನನಿಗೆ? ವಿಶ್ವರೂಪ ದರ್ಶನ ನೋಡಿದ್ಮೇಲೋ ಅಥವಾ ಈ ಭಗವದ್ಗೀತೆ ಹೇಳ್ತಿದ್ದಾಗೆ ಅರಿವಾಗ್ತಾ ಹೋಗುತ್ತಾ? ಅರಿವಾಗ ಅರ್ಜುನ ಯಾವಾಗಲೂ ಪಾಂಡವರು ಅರ್ಜುನ ಯಾವಾಗಲೂ ಭಗವಂತನ ಜೊತೆಗೆ ನಿತ್ಯ ಪಾರಿಷದರು, ಭಗವಂತನ ಜೊತೆಗೆ ಇರೋರು. ಅವರು ಇಲ್ಲಿ ಬಂದಿರೋದು ಲೀಲೆ. ಸೊ ಹಾಗಾಗಿ ಈ ಲೀಲೆ ಅರ್ಜುನ ಎಲ್ಲಿ ನೋಡಿ, ಅವನು ಇದರಲ್ಲಿ ಕೂಡ ಬಂದಿದ್ದಾನೆ. ಅಂದ್ರೆ ನರನಾರಾಯಣ ಅಂದ್ರೆ ಎಲ್ಲೆಲ್ಲಿ ಕೃಷ್ಣ ಬರ್ತಾನೆ ಅವ್ರ ಜೊತೆಗೆ ಆಗಾಗ ಅಲ್ಲಿ ಎಲ್ಲ ಕಡೆಗೂ ಭಗವಂತನ ಜೊತೆಗೆ ಅರ್ಜುನ ಬಂದೇ ಬರ್ತಾರೆ. ಸೊ ಹಾಗಾಗಿ ಅರ್ಜುನನಿಗೆ ಗೊತ್ತು, ಆದರೆ ಅವನನ್ನು ಭ್ರಮೆಗೆ ತರಿಸಲಾಗಿದೆ. ಅವನು ಈ ಲೀಲೆ ಒಳಗೆ ಪಾಂಡವರಲ್ಲಿ ಅವನು ಸಖನಾಗಿ ಭಗವಂತನಿಗೆ ಸಖನಾಗಿ ವರ್ತಿಸಿದ್ದಾನೆ. ಆಯ್ತಾ? ಸೊ ಅವನಿಗೆ ಈಗ ನಮಗೆ ಭಗವದ್ಗೀತೆ ಕೊಡ್ಲಿಕ್ಕಾಗಿ ಭ್ರಮೆಗೆ ತರಿಸಲಾಗಿದೆ. ಅರ್ಜುನ ಶುದ್ಧ ಭಕ್ತ. ಸರಿ ಸರಿ ಮಾತಾಜಿ. ಅಂದ್ರೆ ಕೃಷ್ಣ ಅರ್ಥ ಆಯ್ತು. ಅಂದ್ರೆ ಮಾತಾಜಿ ಈ ಪರ್ಟಿಕ್ಯುಲರ್ ಯುಗದಲ್ಲಿ ಕನ್ಫರ್ಮ್ ಆಗೋದು ಈ ಭಗವದ್ಗೀತೆಯಿಂದ ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ವಿಶ್ವರೂಪ ದರ್ಶನ ಭಗವದ್ಗೀತೆ ಕೊಡ್ಲಿಕ್ಕಾಗಿ ಅರ್ಜುನನನ್ನ ಅವನು ಭ್ರಮೆಗೆ ತರಿಸಿದ. ಸರಿ ಸರಿ ಮಾತಾಜಿ, ಅಂಡರ್ಸ್ಟುಡ್. ಓಕೆ. ಅವನು ಎಲ್ಲ ಲೀಲೆಗಳನ್ನು ಭಗವಂತ ಎಲ್ಲಿ ಅವತಾರ ಮಾಡ್ತಾನೆ ಅವ್ರ ಜೊತೆಗೆ ಬರ್ತಾ ಇರ್ತಾರೆ. ಸರಿ ಮಾತಾಜಿ. ಹರೇ ಕೃಷ್ಣ. ಭಕ್ತರು ಅವರು ಭಗವಂತನ ಜೊತೆ ಯಾವಾಗ್ಲೂ ಬರ್ತಾರೆ. ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ 28 ಮೆಂಬರ್ಸ್ ಬಂದಿದ್ರು ಮಾತಾಜಿ. ಓಕೆ, ಹರೇ ಕೃಷ್ಣ. 28. ಹರೇ ಕೃಷ್ಣ. ಒಂದು ನಿಮಿಷ, ಇದನ್ನ ನಾನು